BJPಯಿಂದ 3 ಸದಸ್ಯರು, JDSಯಿಂದ 7 ಸದಸ್ಯರು, ಕಾಂಗ್ರೆಸ್ಸಿಂದ 5 ಸದಸ್ಯರುಗಳೆಲ್ಲ ಮಾತನಾಡಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳು ಈಗ ಇದಕ್ಕೆ ಉತ್ತರ ಕೊಟ್ಟು ಅದಾದಮೇಲೆ ಅಂಗೀಕಾರ ಮಾಡುವಂಥದ್ದು ಇದೆ. ಆದರೆ ಒಂದೇ ಒಂದು ಸದಸ್ಯರಲ್ಲಿ ನಾನು ಕೇಳ್ಕೊಳ್ತೀನಿ, ಇವತ್ತು ಸೋಮವಾರ, ಶುಕ್ರವಾರ ತನಕ ಅಧಿವೇಶನ ಇದೆ. ನಮ್ಮ 10:15ಗೆ ನಾವು ಬೆಲ್ ಹೊಡೆದಿದ್ದೀವಿ, ಅಜೆಂಡಾದಲ್ಲಿ ಹಾಕಿ. ಕೋರಮ್ ಆಗಿ ಈಗ ಸದನ ಶುರುವಾಗ್ತಾ ಇರೋದು 55 ನಿಮಿಷ ಆದ ನಂತರ. ಇದು ನಮ್ಮೆಲ್ಲರ ಗಮನದಲ್ಲಿರಲಿ. ಇನ್ನು ಕೊನೆಯ 4 ದಿನ ಅಧಿವೇಶನ ಇರೋದು. ಹಾಗಾಗಿ ಮುಂದೆ ಯಾರ್ಯಾರು ಗೆದ್ದು ಬರ್ತಾರೋ ಅವರೆಲ್ಲ ಗೆದ್ದೇ ಬರ್ತಾರೆ ನಿಶ್ಚಿತವಾಗಿ. ಆದರೆ ಮುಂದಿನ ಗೆಲುವು ಸೋಲಿನ ವಿಚಾರದಲ್ಲಿ ಈಗ ಸದನಕ್ಕೆ ಬರದೇ ಇರೋದು ತಪ್ಪಾಗತ್ತೆ. ಮುಂದೆ ಎಲ್ಲ ಆಗೋದು ಒಳ್ಳೆಯದೇ ಆಗತ್ತೆ ಅನ್ನೋ ಒಂದು ನಿರ್ಧಾರ, ಭರವಸೆ, ವಿಶ್ವಾಸದಲ್ಲಿ ನಾವು ಮುಂದೆ ಹೋಗಬೇಕು. ಆದರೆ ಈಗಿನ ಜವಾಬ್ದಾರಿ ಏನಿದೆ ಅದನ್ನು ಜನರಿಗೆ ಒಂದು ವಿಶ್ವಾಸ ಇನ್ನಷ್ಟು ಹೆಚ್ಚಿಸೋದು ರೀತಿಯಲ್ಲಿ ನಾವು ನಡ್ಕೊಳ್ಬೇಕು. ಇನ್ನು 4 ದಿನ ಇದೆ, ಇನ್ನೇನು ಹೆಚ್ಚು ಹೇಳೋದಿಲ್ಲ. ನಾವು ಈ ವ್ಯವಸ್ಥೆಗೆ ಇನ್ನಷ್ಟು ಹೆಚ್ಚು ಶಕ್ತಿ ಕೊಡೋದಕ್ಕೆ ಕಾರಣರಾಗಬೇಕು ಅಂತ ಕೇಳ್ಕೊಳ್ತಾ, ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವದ ಮೇಲೆ ಉತ್ತರವನ್ನು ಕೊಡಬೇಕು ಮತ್ತು ಅದನ್ನು ಅಂಗೀಕರಿಸೋದಕ್ಕೆ ತಾವು ಮುಂದಾಗಬೇಕು. ತಾವು ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯಪಾಲರ ಜಂಟಿ ಅಧಿವೇಶನದ ಭಾಷಣಕ್ಕೆ ಹೋಗೋಕ್ಕಿಂತ ಮುಂಚೆ ಆ ಕಡೆ ಬೆಂಚು ಫುಲ್ ಇದ್ದರೆ ಸ್ವಲ್ಪ ಸ್ಫೂರ್ತಿ ಸಿಗ್ತಿತ್ತು. ಪರವಾಗಿಲ್ಲ, ನಮ್ಮ ಖಾದರ್ ಬಂದ ಮೇಲೆ ನಮಗೆ ಸ್ಫೂರ್ತಿ ಸಿಗ್ತದೆ. ಖಾದರ್ ಅವರೇ ನನ್ನ ದೃಷ್ಟಿಯಿಂದ ಭಾಳ ಪ್ರಮುಖರು ಅಂತ ನನ್ನ ದೃಷ್ಟಿಯಿಂದ. ಹೀಗಾಗಿ ನಾನು ಭಾಷಣವನ್ನು ಪ್ರಾರಂಭ ಮಾಡ್ತೀನಿ. ಖಾದರ್ ಬರೆದಿದ್ದರೆ ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ. ಖಾದರ್ ಇಸ್ ಮೋರ್ ಇಂಪಾರ್ಟೆಂಟ್. ಸಭಾಧ್ಯಕ್ಷ ಹೇಳಿದರು, ನಾವು ಅಪೋಸಿಷನ್ನಲ್ಲಿ ಬೇರೆ ಬೇರೆ ಕೆಲಸ ಇರ್ತದೆ, ನಾವು ರೂಲಿಂಗ್ ಮಿನಿಸ್ಟರ್ ಬರೋದಿಲ್ಲಲ್ಲ, ಅದಕ್ಕೇನು ಮಾಡಿ ಸಭಾಧ್ಯಕ್ಷ? ಇಲ್ಲ, ಎಲ್ಲರೂ ಬರ್ತಾರೆ. ಎಲ್ಲಿ? ಆದರೆ ನಾನು ನಿಮ್ಮ ಬೇರೆ ಏನು ಹೇಳಿಲ್ಲ. ಒಟ್ಟಾರೆ ಖಾದರ್ ಇದ್ದರೆ ಸಾಕು ಅಂತ ಅಷ್ಟೇ ಹೇಳಿರೋದು. ಅದಕ್ಕೆ ಯಾಕೆ ನೀವು ಅಬ್ಜೆಕ್ಷನ್ ಮಾಡ್ತೀರಿ? ಯು ಆರ್ ದ ರಿಯಲ್ ಲೀಡರ್ ಅಂತ ನಾನು ಹೇಳಿದ್ದು. ಮಾನ್ಯ ಸಭಾಧ್ಯಕ್ಷರೇ, ಪ್ರತಿ ವರ್ಷ ಪ್ರಾರಂಭದಲ್ಲಿ ಬಂಡೆಪ್ಪ ಅವರು ಕಾಯಂ ಆಗಿದ್ದಾರೆ. ಬಂಡೆ ಥರ ಇಲ್ಲೇ ಇದ್ದಾರೆ ಅವರು ಈಸ್ ರಿಪ್ರೆಸೆಂಟಿಂಗ್ ಈಸ್ ಲೀಡರ್ ಫುಲ್ ಟೈಮ್. ಹೀಗಾಗಿ ಬಂಡೆಪ್ಪ ಅವ್ರದ್ದು ನೋನ್ ಫ್ಯಾಕ್ಟ್. ಮಾನ್ಯ ಸಭಾಧ್ಯಕ್ಷರೇ, ಪ್ರತಿ ವರ್ಷದ ಪ್ರಾರಂಭದಲ್ಲಿ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡುವಂಥದ್ದು ಒಂದು ಪರಂಪರೆಯಾಗಿ ಬಂದಿದೆ. ಈ ಬಾರಿನೂ ಕೂಡ ಅದೇ ರೀತಿ ಸನ್ಮಾನ್ಯ ಗಂತವತ್ತ ರಾಜ್ಯಪಾಲರು ಭಾಷಣವನ್ನು ಮಾಡಿದ್ದಾರೆ. ರಾಜ್ಯಪಾಲರು ತಮ್ಮ ಭಾಷಣವನ್ನು ಪ್ರತಿ ವರ್ಷ ಮಾಡೋದ್ರಿಂದ ಕಳೆದ ವರ್ಷ ಮತ್ತು ಈ ವರ್ಷ ಏನೆಲ್ಲ ಕಾರ್ಯಕ್ರಮಗಳಾಗಿದೆ, ಏನೆಲ್ಲ ಬೆಳವಣಿಗೆ ಆಗಿದೆ, ಅದರ ಮೇಲೆ ಬೆಳಕನ್ನು ಚೆಲ್ತಾರೆ. ಇನ್ನು ಮಿಕ್ಕಿದ್ದು ನಮ್ಮೆಲ್ಲರೂ ಕೂಡ ಸ್ವತಂತ್ರ ಇದೆ, ಏನೆಲ್ಲ ನಾವು ಪ್ರಸ್ತಾವನೆಯನ್ನು ಮಾಡಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇದರಲ್ಲಿ ಈಗಿರುವಂಥದ್ದು ವಾಸ್ತವಾಂಶ. ಈ ವಾಸ್ತವಾಂಶ ಇದರ ಹಿನ್ನೆಲೆ ಆಧಾರದ ಮೇಲೆ ಇವತ್ತಿನ ವಾಸ್ತವಾಂಶ ಇದೆ. ಇವತ್ತಿನ ವಾಸ್ತವಾಂಶದ ಮೇಲೆ ಮುಂದಿನ ಭವಿಷ್ಯವೂ ಕೂಡ ತೀರ್ಮಾನ ಆಗ್ತದೆ. ಹೀಗಾಗಿ ಇದೊಂದು ಸ್ಪಷ್ಟವಾಗಿ ಸತ್ಯ ಮತ್ತು ವಾಸ್ತವಾಂಶದ ಆಧಾರದ ಮೇಲೆ ರಾಜ್ಯಪಾಲರು ಭಾಷಣವನ್ನು ಮಾಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ರಾಜಕೀಯನ ಬೆರೆಸದೆ, ಬೇರೆ ಬೇರೆ ವಿಷಯಗಳನ್ನು ಇದರಲ್ಲಿ ತರದೆ, ಅತ್ಯಂತ ನೇರವಾಗಿ, ಸರಳವಾಗಿ ಸತ್ಯವನ್ನೇ ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಪ್ರಥಮದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ತಮಗೆಲ್ಲ ಗೊತ್ತಿದೆ, ಈ 5 ವರ್ಷದ ಅವಧಿಯಲ್ಲಿ
ನಮ್ಮ ಸರ್ಕಾರಗಳು ಪೂರ್ಣ ಪ್ರಮಾಣದ ಆಡಳಿತವನ್ನು ಯಾರು ಕೂಡ ಮಾಡಿಲ್ಲ. ಸುಮಾರು 1-1.5 ವರ್ಷ ಸಮ್ಮಿಶ್ರ ಸರ್ಕಾರ ಇತ್ತು. ತದನಂತರ ನಮ್ಮ ಸರ್ಕಾರ ಬಂದಿತ್ತು. ಸರ್ಕಾರ ಬಂದಿದ್ರ ಬಗ್ಗೆ ವಿರೋಧ ಪಕ್ಷದ ನಾಯಕರು ವ್ಯಾಖ್ಯಾನ ಮಾಡಿದ್ದಾರೆ, ಅದಕ್ಕೆ ನಾನು ಆಮೇಲೆ ಬರ್ತೀನಿ. ಸಮ್ಮಿಶ್ರ ಸರ್ಕಾರ ಹೆಂಗಾಯ್ತು ಏನಾಯ್ತು ಅನ್ನೋದು ಕೂಡ ಜನರಿಗೆ ಗೊತ್ತಿರುವಂಥ ವಿಚಾರ. ಅದಾದ ಮೇಲೆ ಸನ್ಮಾನ್ಯ ನಮ್ಮ ನಾಯಕರಂತ ಯಡಿಯೂರಪ್ಪನವರು ಅಧಿಕಾರ ತೆಗೆದುಕೊಂಡ ಮೇಲೆ ಅಧಿಕಾರ ತೆಗೆದುಕೊಂಡು ಮರುದಿವಸನೇ ದೊಡ್ಡ ಪ್ರವಾಹ ಆಯಿತು, ಅನ್ಪ್ರೆಸಿಡೆಂಟೆಡ್ ಪ್ರವಾಹ ಆಯಿತು. ಬಹಳಷ್ಟು ಆಸ್ತಿಗಳು ಹಾನಿಯಾಯಿತು, ಭಾಳಷ್ಟು ಕೃಷಿ ಭೂಮಿಯಲ್ಲಿ ಬೆಳೆ ನಾಶ ಆಯಿತು, ಕೆರೆ ಕಟ್ಟೆ ಎಲ್ಲ ಒಡೆದು, ಇನ್ಫ್ರಾಸ್ಟ್ರಕ್ಚರ್ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ರಸ್ತೆ ಬ್ರಿಡ್ಜ್ಗಳೆಲ್ಲ ಲಾಸ್ ಆಯಿತು. ಅದನ್ನು ನಿಭಾಯಿಸಿ ಮುಂದೆ ಹೋಗೋ ಅಷ್ಟರಲ್ಲಿ ಕೋವಿಡ್ ಆಯಿತು. ಮಾರ್ಚಲ್ಲಿ ಕೋವಿಡ್ ಪ್ರಾರಂಭ ಆಯಿತು. 1 ವರ್ಷಕ್ಕಿಂತ ಹೆಚ್ಚು ಕೋವಿಡ್ ನಮ್ಮನ್ನು ಕಾಡಿರುವಂಥದ್ದು ಕೂಡ ಗೊತ್ತಿದೆ. ಕೋವಿಡ್ ಕೂಡ ಹಿಂದೆಂದೂ ಕಾಣದಿರುವಂಥ ಭೀಕರತೆ ನಮ್ಮನ್ನು ಕಾಣ್ತು. ಮೊಟ್ಟ ಮೊದಲು ಎಲ್ಲರ ಮನದಾಳದಲ್ಲಿ ಇರುವಂಥದ್ದು ಜೀವ ಬೆದರಿಕೆ. ಕೋವಿಡ್ನಿಂದ, ವೈರಾಣುದಿಂದ ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು ಆಗ್ತದೆ ಅನ್ನುವಂಥದ್ದು ಇಡೀ ಜಗತ್ತಿನಾದ್ಯಂತ ಆ ಭಯ ಹುಟ್ಟುಕೊಂಡು ನಮ್ಮ ದೇಶವು ಕೂಡ ಹೊರತಾಗಲಿಲ್ಲ, ನಮ್ಮ ರಾಜ್ಯ ಕೂಡ ಹೊರತಾಗಲಿಲ್ಲ. ಆದರೆ ಅದರ ಜೊತೆಗೆ ಜೀವದ ಬೆದರಿಕೆಯ ಜೊತೆಗೆ ಬದುಕು ಕೂಡ ಕಷ್ಟ ಆಗ್ತದೆ ಅನ್ನೋದನ್ನು ಸ್ವಲ್ಪ ಸಮಯ ಬೇಕಾಯ್ತು ನಮಗೆ. ಯಾಕಂದರೆ ಶಾಲಾ ಕಾಲೇಜುಗಳು ಮುಚ್ಚುವಂಥ ಪರಿಸ್ಥಿತಿ ಬಂತು, ನಮ್ಮ ವ್ಯಾಪಾರ ವ್ಯವಹಾರವನ್ನು ಮುಚ್ಚುವಂಥ ಪರಿಸ್ಥಿತಿ ಬಂತು, ನಮ್ಮ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವಂಥ ಪ್ರಯಾಣಕ್ಕೆ ನಮಗೆ ದಿಗ್ಬಂಧ ಬಂತು. ಒಂದು ರಾಜ್ಯ ಇನ್ನೊಂದು ರಾಜ್ಯಕ್ಕೆ ಸರಕು ಸಾಗಾಣಿಕೆ ಸಂಪೂರ್ಣವಾಗಿ ನಿಂತು ಹೋಗಿರುವಂಥದ್ದು ನಾವು ನೋಡ್ತೇವೆ, ಸಾಲುಗಟ್ಟಲೆ. ಒಂದು ರೀತಿಯಲ್ಲಿ ಇಡೀ ಮನುಷ್ಯನ ಚಟುವಟಿಕೆ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಂಪೂರ್ಣ ಚಟುವಟಿಕೆ ನಿಂತು ಹೋಯಿತು. ಮಾನ್ಯ ಸಭಾಧ್ಯಕ್ಷ, ಇದು ಹೆಂಗಿರ್ತದೆ ಅಂತಂದರೆ, ಈ ಒಂದು ಆರ್ಥಿಕ ಚಕ್ರವಾಗಲಿ, ಇವನ್ ಸಾಮಾಜಿಕ ಚಕ್ರವಾಗಲಿ, ಅದು ನಿರಂತರವಾಗಿ ಅದು ತಿರುಗ್ತಾ ಇರಬೇಕು. ಎಲ್ಲಾದರೂ ಒಂದು ಕಡೆ ನಿಂತರೆ ಮತ್ತೆ ಅದನ್ನು ಪುನರ್ ಆರಂಭ ಮಾಡೋದಕ್ಕೆ ಭಾಳಷ್ಟು ಸಾಹಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗುತ್ತೆ. ಇದು ಇದು ಸತ್ಯವನ್ನು ಹೇಳ್ತಾರೆ. ಹೀಗಾಗಿ ಹೆಂಗಂದರೆ, ಶಾಲೆ ಕಲಿಯುವಾಗ ನಾವು ಯಾವ್ದಾದ್ರು ಒಂದು ತರಗತಿಗೆ ನಾವು ಹೋಗದೇನೆ 1 ವರ್ಷ ಕಳ್ಕೊಂಡ್ರೆ ಹೆಂಗೆ ನಮಗೆ ಹಿನ್ನಡೆ ಆಗುತ್ತೋ, ಅದೇ ರೀತಿ ನಮ್ಮ ದೇಶದ ಆರ್ಥಿಕ ಸಾಮಾಜಿಕ ಕೂಡ ಹಿನ್ನಡೆ ಆಗ್ತದೆ. ಅದಾಗಿದ್ದನ್ನು ನಾವು ನೋಡಿದ್ವಿ. ಆದರೆ ಸುದೈವದಿಂದ ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸ್ವಲ್ಪ ಸಮಯದಲ್ಲಿ ಇದಕ್ಕೇನು ಪರಿಹಾರ ಅಂದ್ಕೊಂಡದನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ, ಮೊಟ್ಟ ಮೊದಲು ಏನೊಂದು ಆತಂಕ ಇತ್ತು, ಆತಂಕವನ್ನು ದೂರ ಮಾಡುವಂಥ ಕೆಲಸವನ್ನು ಮಾಡಿದರು. ಆರೋಗ್ಯ ವಲಯದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಯನ್ನು ತಂದರು. ಆಸ್ಪತ್ರೆಗಳನ್ನು ಸಜ್ಜು ಮಾಡಿದ್ವಿ, ಬೆಡ್ಗಳನ್ನು ಸಜ್ಜು ಮಾಡಿದ್ವಿ, ICಗಳನ್ನು ಸಜ್ಜು ಮಾಡಿದ್ವಿ. ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಎಲ್ಲ ರಾಜ್ಯಗಳಿಗೆ ಸಹಾಯವನ್ನು ಕೊಡೋಕ್ಕೆ ಪ್ರಾರಂಭ ಆಯಿತು. ಯಾಕಂದರೆ ನಮ್ಮ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರು ಇಂಥ ದೊಡ್ಡ ಪ್ಯಾಂಡಮಿಕ್ಕನ್ನು ಎದುರಿಸೋದಕ್ಕೆ ಸಿದ್ಧಿರಲಿಲ್ಲ. ಆದರೆ ಒಂದು 3-4 ತಿಂಗಳ ಒಳಗಡೆ ಒಂದು ಲೆವೆಲಿಗೆ ನಾವೆಲ್ಲ ತರೋಕ್ಕೆ ಸಾಧ್ಯ ಆಯಿತು. ಜನರು ಆಸ್ಪತ್ರೆಗೆ ಹೋಗಿ ಗುಣಮುಖರಾಗಿದ್ದಾರೆ, ಕೆಲವರು ಗುಣಮುಖರಾಗಲಿಲ್ಲ. ಆದರೆ ಯಾವ ಮೆಥಡಲ್ಲಿ ಇದನ್ನು ಎದುರಿಸ್ಬೋದು ಅಂತ ಪೂರ್ಣ ಪ್ರಮಾಣದಲ್ಲಿ ವ್ಯಾಕ್ಸಿನೇಷನ್ ಇರಲಿಲ್ಲ ಅವಾಗ. ಆದರೆ ಬೇರೆ ಬೇರೆಯ ಔಷಧಿಗಳಿಂದ ಹಿಡಿದು ಇದನ್ನು ಹೆಂಗೆ ನಿಯಂತ್ರಣ ಮಾಡ್ಬೋದು ಅನ್ನುವಂಥ ಒಂದು ಚಿತ್ರ ಬಂತು.
ಅದಾದಮೇಲೆ ಎರಡನೇ ಬಾರಿ ಬಂದಾಗ ತೀವ್ರತೆ ಹೆಚ್ಚಾಯಿತು ಮೊದಲಕ್ಕಿಂತ. ಆ ತೀವ್ರತೆ ಎಷ್ಟು ಹೆಚ್ಚಾಯಿತು ಅಂದರೆ ಇರೋ ಇನ್ಫ್ರಾಸ್ಟ್ರಕ್ಚರ್ ಕೂಡ ಕೊರತೆ ಆಯಿತು. ನಮ್ಗೆ ಆಕ್ಸಿಜನ್ ಕೊರತೆ ಆಯಿತು, ಇನ್ನೊಂದು ಕೊರತೆ ಆಯಿತು. ಅದನ್ನು ಕೂಡ ಎದುರಿಸಿದ್ವಿ. ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ, ಆಕ್ಸಿಜನ್ ಬಗ್ಗೆ ಬೆಡ್ಗಳು ICU ಎಲ್ಲ ನಾವು ಮಾಡಿದ್ವಿ. ಆಕ್ಸಿಜನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಭಾಳ ಕಷ್ಟ ಆಯಿತು. ವಿಶೇಷವಾಗಿ ದಿಲ್ಲಿಯಲ್ಲಿ ಆಕ್ಸಿಜನ್ನೇ ಇರಲಿಲ್ಲ. ಜನ ರಸ್ತೆದ ಮೇಲೆ ಪರದಾಡ್ತಾ ಇದ್ರು, ನಾವೆಲ್ಲ ನೋಡಿದ್ವಿ. ಆದರೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು ಮೊಟ್ಟ ಮೊದಲು ಕರ್ನಾಟಕ ರಾಜ್ಯದಲ್ಲಿ ಆಕ್ಸಿಜನ್ ತಯಾರಕರನ್ನೆಲ್ಲ ಕರೆದು ನಮ್ಮ ಕರ್ನಾಟಕಕ್ಕೆ ಎಷ್ಟು ಬೇಕೋ ಅದನ್ನು ಒದಗಿಸ್ಬೇಕಂತಂದು ಒತ್ತಾಯವನ್ನು ಮಾಡಿದರು. ಅವರಿಗೆ ಬೇರೆ ಬೇರೆ ರಾಜ್ಯಕ್ಕೆ ಕಳಿಸುವಂಥದ್ದು ಇತ್ತು. ಅದನ್ನೆಲ್ಲವನ್ನು ಕೂಡ ನಿಭಾಯಿಸಿ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಬೇಕೋ ಮ್ಯಾಕ್ಸಿಮಮ್ ಕೊಡುವಂಥದ್ದು. ಕೊರತೆ ಬಂದಾಗ ವಿದೇಶದಿಂದ ಬಂದಂಥ ಆಕ್ಸಿಜನನ್ನು ಕೂಡ ನಾವು ಬಳಕೆ ಮಾಡಿದ್ವಿ. ವಿದೇಶದಿಂದ ಶಿಪ್ನಲ್ಲಿ ಬಂದಂಥ ಆಕ್ಸಿಜನನ್ನು ಕೂಡ ನಾವು, ಮಿಡ್ಲ್ ಈಸ್ಟಿಂದ ಬಂದಂಥ ಆಕ್ಸಿಜನ್ ಕೂಡ ನಾವು ಇವತ್ತು ಬಳಕೆ ಮಾಡಿದ್ವಿ. ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥದ್ದನ್ನು ಕೂಡ ತಗೊಂಡು ಬಂದು ಒಂದು ದಿವಸನೂ ಕೂಡ ಆಕ್ಸಿಜನ್ ಕೊರತೆ ಆಗದಂಗೆ ನಮ್ಮ ಸರ್ಕಾರ ಅವತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಾವು ಅದನ್ನು ನಿಭಾಯಿಸಿರುವಂಥದ್ದು. ಒಂದು ಸರ್ಕಾರ ಜೀವಂತಿಕೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಯಾವುದಾದ್ರೂ ಕಷ್ಟ ಬಂದಾಗ, ಎಮರ್ಜೆನ್ಸಿ ಬಂದಾಗ ಯಾವ ರೀತಿ ನಾವು ಧಾವಿಸ್ತೇವೆ, ನಿಭಾಯಿಸ್ತೇವೆ, ಅದನ್ನು ಎದುರಿಸ್ತೇವೆ, ಯಶಸ್ವಿ ಮಾಡ್ತೇವೆ ಅನ್ನೋದ್ರ ಮೇಲೆ ಇದೆ. ಈ ವಿಚಾರದಲ್ಲಿ ಅತ್ಯಂತ ದಕ್ಷತೆಯಿಂದ ನಮ್ಮ ಸರ್ಕಾರ ಅದನ್ನು ಎದುರಿಸ್ತು. ಮತ್ತು ಪ್ರತಿನಿತ್ಯ ಮಾನಿಟರ್ ಮಾಡ್ತಾಯಿದ್ವಿ ನಾವು, ಗ್ರೂಪ್ ಆಫ್ ಮಿನಿಸ್ಟರ್ಸು. ಪ್ರತಿನಿತ್ಯ ಸಾಯಂಕಾಲ ಸಭೆ ಸೇರಿ ಏನೆಲ್ಲ ಆಗಬೇಕು ಅನ್ನೋದನ್ನು ನಾವು ಪ್ರಯತ್ನಗಳನ್ನು ನಿರಂತರವಾಗಿ ಮಾಡಿದ್ದೇವೆ. ಅದಕ್ಕೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿನ ಡಾಕ್ಟರ್ಸು, ನರ್ಸು, ಸ್ಟಾಫ್ ನರ್ಸು, ಸಿಬ್ಬಂದಿಗಳು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಪೊಲೀಸರು, ರೆವಿನ್ಯೂ, RDPRದವರು, ಎಲ್ಲ ಇಲಾಖೆಯವರು ಅವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸಹಕಾರವನ್ನು ಮಾಡಿದ್ದಾರೆ. ಅದನ್ನು ನಾನು ನೆನೆಸ್ಕೊಳ್ತೇನೆ, ಅವ್ರಿಗೆ ಧನ್ಯವಾದಗಳನ್ನು ಕೂಡ ಹೇಳ್ತೇನೆ. ಇದಾದ ಮೇಲೆ ಸುದೈವದಿಂದ ವ್ಯಾಕ್ಸಿನೇಷನ್ ಟ್ರಯಲ್ ಎಲ್ಲ ಸಕ್ಸಸ್ ಆಯಿತು. ಈ ವ್ಯಾಕ್ಸಿನೇಷನ್ ಸಕ್ಸಸ್ ಆದ ಕಾರಣದಿಂದ ಇವತ್ತು ನಾವು ಅದನ್ನು ಹದ್ದುಬಸ್ತಿಗೆ ತರೋದಕ್ಕೆ ಸಾಧ್ಯ ಆಯಿತು. ಅದು ಮೊದಲನೇ ಡೋಸ್ ಕೊಡುವಾಗ, ಎರಡನೇ ಡೋಸ್ ಕೊಡುವಾಗ ಅದಕ್ಕೂ ಕೂಡ ಅಪನಂಬಿಕೆಗಳ ಮಾತು ಬಂತು, ಇದರಿಂದ ಪ್ರಯೋಜನ ಇಲ್ಲ ಅಂತನ್ನುವಂಥದ್ದು. ಆದರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದಿಟ್ಟಗಡಲಿಲ್ಲ. ನಮ್ಮ ಸೈಂಟಿಸ್ಟ್ ಮೇಲೆ ನಮ್ಮ ನಂಬಿಕೆ ಇತ್ತು. ಟ್ರಯಲ್ಸನ್ನು ನಾವು ನೋಡಿದ್ವಿ. ವೆರಿ ವೆಲ್ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಆದಮೇಲೆ ನಾವು ಕೊಟ್ವಿ. ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯಾಗಿದೆ. ಎರಡನೇ ಡೋಸನ್ನು ಕೂಡ ನಾವು ಕೊಟ್ವಿ. ಹೀಗಾಗಿ ಇಡೀ ಜಗತ್ತಿನಲ್ಲಿ ಮೂರನೇ ಅಲೆಯ, ನಾಲ್ಕನೇ ಅಲೆಯ ಕೆಲವು ದೇಶಗಳಲ್ಲಿ ಬಂದರೂ ಕೂಡ ನಮ್ಮ ದೇಶಕ್ಕೆ ಯಾವುದೇ ರೀತಿ ಪರಿಣಾಮ ಆಗದಂತೆ ವ್ಯಾಕ್ಸಿನಿನ ರಕ್ಷಾ ಕವಚ ನಮ್ಮ ಪ್ರಧಾನಮಂತ್ರಿಗಳು ನೇತೃತ್ವದಲ್ಲಿ ನಮ್ಮ ಸೈಂಟಿಸ್ಟ್ ಮಾಡಿರುವಂಥ ವ್ಯಾಕ್ಸಿನೇಷನ್ನು ಮತ್ತು ರಾಜ್ಯಗಳಿಗೆ ಎಲ್ಲರಿಗೂ ಪುಕ್ಕಟೆ ವ್ಯಾಕ್ಸಿನೇಷನ್ ಕೊಟ್ಟರು. ಅದೊಂದು ದೊಡ್ಡ ಕಾರ್ಯ ಅಂತ ನಾನು ಭಾವಿಸ್ತೇನೆ. ಇಲ್ಲದೇ ಇದ್ದರೆ ವಿದೇಶದಲ್ಲಿರುವಂಥ ಒಂದೊಂದು ವ್ಯಾಕ್ಸಿನೇಷನ್ಗೆ 4,000, 5,000, ಕೆಲವೆಲ್ಲ 20-25 ಸಾವಿರವರೆಗೂ ಹೋಗಿತ್ತು. ಅದು ಯಾವುದೂ ಇಲ್ಲದೆ ಎಲ್ಲರಿಗೂ 120 ಕೋಟಿ ಜನರಿಗೆ ವ್ಯಾಕ್ಸಿನನ್ನು ಪುಕ್ಕಟೆ ಕೊಟ್ಟಿರುವಂಥದ್ದು ಅದೊಂದು ಭಾಳ ಶ್ರೇಯಸ್ಸಿನ ಕೆಲಸ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಇದೆಲ್ಲ ಆದಮೇಲೆ ಇದ್ರ ಮಧ್ಯನೂ ಕೂಡ ನಾವು ಯಾರ್ಯಾರು ಕಸುಬಿದೆ, ಕಾಯಕ ಇದೆ, ಅವ್ರಿಗೆಲ್ಲರಿಗೂ ಕೂಡ ಸಹಾಯ ಮಾಡಿದ್ವಿ. ಯಾರ್ಯಾರಿದ್ದಾರೆ, ಈಗ ನಮ್ಮ ಟೇಲರ್ಸ್ ಇದ್ದಾರೆ, ನಮ್ಮ ಬೇರೆ ಬೇರೆ ಕಸಬು ಮಾಡೋರು, ಆಟೋ ಡ್ರೈವರ್ಸು, ನಮ್ಮ ಟ್ರಕ್ ಟ್ರಾನ್ಸ್ಪೋರ್ಟರ್ಸು ಹಿಡಿದು ಒಂದು 15-20 ಕಸಬು ಎಲ್ಲರಿಗೂ ಕೂಡ ನಾವು ಸಹಾಯ ಮಾಡಿದ್ವಿ. ಕೇಂದ್ರ ಸರ್ಕಾರನೂ ಕೂಡ ಸಹಾಯ ಮಾಡ್ತು. ಮತ್ತು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗವನ್ನು ರಕ್ಷಣೆ ಮಾಡಲು
ಸಾಕಷ್ಟು ಸಾಲ ವಸೂಲಿ ನಿಲ್ಲಿಸಿದ್ರು, ಮುಂದೆ ಹಾಕಿದ್ರು, ಇಂಟ್ರೆಸ್ಟ್ ಸಬ್ಸಿಡಿ ಕೊಟ್ಟರು. ಹೀಗೆ ಕಾಲಕ್ಕೆ ಏನು ಸ್ಪಂದನೆ ಆಗಬೇಕು ಆ ಕೆಲಸವನ್ನು ಮಾಡಿದ್ದಾನೆ. ಇದು ನಾನು ನೆನಪು ಮಾಡಿಕೊಡ್ತಾ ಇದ್ದೇನೆ. ಯಾಕಂದರೆ ಸಾಮಾನ್ಯವಾಗಿ ಆ ಕಷ್ಟ ಇದ್ದಾಗ ಅಷ್ಟೇ ನಮ್ಗೆ ನೆನಪಿರ್ತದೆ, ಅದು ಮುಗಿದ ಮೇಲೆ ಅದರ ಮಹತ್ವ ಇರೋದಿಲ್ಲ. ಆದರೆ ಅದನ್ನೆಲ್ಲ ಮಾಡಿದ್ರಿಂದ ಇವತ್ತು ದೇಶ ಆರ್ಥಿಕವಾಗಿ ಮತ್ತೊಮ್ಮೆ ಪುನಶ್ಚೇತನ ಆಗ್ತದೆ, ರಾಜ್ಯದಲ್ಲೂ ಆರ್ಥಿಕ ಪುನಶ್ಚೇತನ ಆಗ್ತಾಯಿದೆ. ಇಲ್ಲದೇ ಇದ್ದರೆ ಅದು ಅಷ್ಟು ಸುಲಭವಾಗಿ ಪುನಶ್ಚೇತನ ಆಗ್ತಿರಲಿಲ್ಲ. ಇನ್ನು ನಾವು ಕೋವಿಡ್ನಲ್ಲೇ ನಡೆದಾಡ್ತಾ ಇದ್ದರೆ ಇವತ್ತು ಯಾವ ಕಾರಣದಿಂದ ಆಗ್ತಿರಲಿಲ್ಲ. ಇವತ್ತು ಕೋವಿಡ್ ಭಯ ಮುಕ್ತವಾಗಿ ಎಲ್ಲ ಚಟುವಟಿಕೆ ನಡೀತಾ ಇದೆ. ಬಂದರೂ ಕೂಡ ನಿಭಾಯಿಸುವಂಥ ಶಕ್ತಿ ನಮ್ಮ ದೇಶಕ್ಕೆ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿದೆ. ಮತ್ತು ಆರ್ಥಿಕ ಚಟುವಟಿಕೆ ಅದಕ್ಕೆ ಇಂಬು ಕೊಟ್ಟಿದೆ. ಇವತ್ತು ಮಾನ್ಯ ಸಭಾಧ್ಯಕ್ಷರೇ, ಕೋವಿಡ್ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿ ಒಂದು ರೀತಿಯಲ್ಲಿ ಗಂಭೀರ ಆಯಿತು. 2021ರಲ್ಲಿ ಒಟ್ಟಾರೆ ನಾವು ಕೋವಿಡ್ಗೆ ಏನು ಖರ್ಚು ಮಾಡಿದ್ವಿ ಅದು ಒಂದು ಭಾಗ. ಆದರೆ ಆರ್ಥಿಕ ಹಿಂಜರಿತೆ ಸುಮಾರು 15ರಿಂದ 17 ಸಾವಿರ ಕೋಟಿ ನಮಗೇನು ಆರ್ಥಿಕ ರೆವೆನ್ಯೂ ಬರಬೇಕಾಗಿತ್ತು, ಅದು ಬರಲಿಲ್ಲ. ಅದರ ಪರಿಣಾಮ ಮತ್ತು ಮುಂದಿನ ವರ್ಷಗಳ ಮೇಲೆ ಕೂಡ ಆಗ್ತದೆ. ಹೀಗೆ ಒಂದು ಕಡೆ ಆರ್ಥಿಕ ಹಿಂಜರಿತೆ, ಇನ್ನೊಂದು ಕಡೆ ಆರೋಗ್ಯದ ಸವಾಲುಗಳು, ಇನ್ನೊಂದು ವ್ಯವಹಾರವನ್ನು ಪುನಶ್ಚೇತನ ಮಾಡುವಂಥ, ಮತ್ತು ಇದರ ನಡುವೆ 2ನೇ ಬಾರಿ ಪ್ರವಾಹ. ಈ ಸನ್ನಿವೇಶದಲ್ಲಿ ಇವತ್ತು ನಾವು ಸರ್ಕಾರವನ್ನು ನಾನು ಮುಖ್ಯಮಂತ್ರಿ ಆದಮೇಲೆ ಪ್ರಾರಂಭ ಮಾಡಿದೆ. ಎಲ್ಲ ಕಡೆ ಸುತ್ತಲೂ ಕೂಡ ಒಂದು ರೀತಿಯಲ್ಲಿ ಸವಾಲುಗಳ ಮಧ್ಯೆ ನಾನು ಮುಖ್ಯಮಂತ್ರಿ ಆಗಿರುವಂಥದ್ದನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ನಥಿಂಗ್ ವಾಸ್ ನಾರ್ಮಲ್, ಯಾವುದೂ ನಾರ್ಮಲ್ ಆಗಿರಲಿಲ್ಲ. ಆದರೆ ನಮ್ಮ ಜನ ಭಾಳ ಯಾವಾಗಲೂ ಕೂಡ ಆಪ್ಟಿಮಿಸ್ಟಿಕ್, ಆಶಾವಾದಿ. ನಾವು ನಮ್ಮ ಸರ್ಕಾರ ಆತ್ಮಸ್ಥೈರ್ಯದಿಂದ ಯಾವ ರೀತಿ ಆತ್ಮನಿರ್ಭರ ಭಾರತ ಅಂತ ಪ್ರಧಾನಮಂತ್ರಿಗಳು ಹೇಳಿದರು, ಅದೇ ರೀತಿಯಲ್ಲಿ ನಾವು ಕೆಲಸ ಪ್ರಾರಂಭ ಮಾಡಿದಾಗ ಅದಕ್ಕೆ ಸ್ಪಂದನೆ ಸಿಕ್ಕಿದೆ. ಸರ್ಕಾರ ಜನರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿದೆ. ಜನ ಸರ್ಕಾರಕ್ಕೆ ತಮ್ಮ ಆರ್ಥಿಕ ಚಟುವಟಿಕೆಗಳನ್ನು, ಶೈಕ್ಷಣಿಕ ಚಟುವಟಿಕೆಗಳನ್ನು, ಸಾಮಾಜಿಕ ಚಟುವಟಿಕೆಗಳನ್ನು ಪುನರ್ ಆರಂಭ ಮಾಡಿ ಅವರು ಕೂಡ ಸ್ಪಂದನೆಯನ್ನು ಮಾಡಿದ್ದಾರೆ. 2 ಕಡೆ ಸ್ಪಂದನೆ ಆಗಿದೆ ಮಾನ್ಯ ಸಭಾಧ್ಯಕ್ಷರೇ. ಇದು ಕರ್ನಾಟಕ ಇತಿಹಾಸದಲ್ಲಿ ಇಷ್ಟು ಬೇಗ 2 ಕಡೆ ಸ್ಪಂದನೆಯನ್ನು ಮಾಡಿ ಅದರ ಪರಿಣಾಮಗಳನ್ನು ನಾವು ಪಡಿತಾ ಇರುವಂಥದ್ದು ನಿಜವಾಗ್ಲೂ ಕೂಡ ಯಾವ ರೀತಿ ಸಂಕಷ್ಟದಲ್ಲಿ ಎಲ್ಲರ ವಿಚಾರಗಳು ಒಂದಾಗ್ತವೆ, ಎಲ್ಲರ ಸವಾಲುಗಳು ಒಂದಾದಾಗ ಯಾವ ರೀತಿ ಆ ಸವಾಲುಗಳನ್ನು ಎಲ್ಲರೂ ಸೇರಿ ನಾವು ಜಯ ಗಳಿಸ್ತೇವೆ ಅನ್ನುವಂಥ ಯಾರಾದರೂ ಒಂದು ಸ್ಟಡಿ ಮಾಡಿ ಕರ್ನಾಟಕ ಇತಿಹಾಸದಲ್ಲಿ ಬರೆಯೋದಾದರೆ ಈಗ ಕಾಲಘಟ್ಟವನ್ನು ನಾವು ಬರಿಬೇಕು. ಅತ್ಯಂತ ಭೀಕರವಾಗಿರುವಂಥ ಸಂದರ್ಭದಲ್ಲೂ ಕೂಡ ಕರ್ನಾಟಕ ಪುಟದೆದ್ದಿದೆ. ಕರ್ನಾಟಕ ಮತ್ತೆ ತನ್ನ ಹಿಂದಿನ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಆರ್ಥಿಕ ವಲಯದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದೆ ಅನ್ನೋದು ಯಾರಾದರೂ ಅದನ್ನು ಸ್ಟಡಿ ಮಾಡಿದರೆ ಖಂಡಿತವಾಗಿ ಈ ಕಾಲಘಟ್ಟವನ್ನು ನಾವು ಬರಿಬೇಕಾಗುತ್ತೆ. ಯಾಕಂದರೆ ಮುಂದಿಂದಿಂಥ ಸಂದರ್ಭ ಬಂದಾಗ ಯಾರು ಕೂಡ ದಿಟ್ಟಗಡಬಾರ್ದು. ನಮ್ಗೆ ಅಷ್ಟು ಅಂತರ್ಗತವಾಗಿರುವಂಥ ಶಕ್ತಿ ಈ ರಾಜ್ಯ ಜನತೆ ಮತ್ತು ರಾಜ್ಯ ಸರ್ಕಾರಕ್ಕಿದೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಸುಮಾರು 5,000 ಕೋಟಿ ರೆವೆನ್ಯೂ ರಿಸೀಟ್ಸಲ್ಲಿ ಕಡಿಮೆ ಇತ್ತು. ನಮ್ಮ ಸರ್ಕಾರ, ಬೇರೆ ರಾಜ್ಯ ಸರ್ಕಾರಗಳು ಕೋವಿಡ್ ಸಂದರ್ಭದಲ್ಲಿ ಸ್ಯಾಲ್ರಿ ನಿಲ್ಲಿಸಿದ್ರು. 1 ತಿಂಗಳು, 2 ತಿಂಗಳು, 3 ತಿಂಗಳು, ಕೆಲವು ರಾಜ್ಯಗಳೆಲ್ಲ. ಆದರೆ ನಮ್ಮ ಸರ್ಕಾರ ಒಂದು ದಿವಸನೂ ಒಂದು ಸ್ಯಾಲ್ರಿ ನಿಲ್ಲಿಸಲಿಲ್ಲ. ಎಲ್ಲರಿಗೂ ಕೂಡ ಸರ್ಕಾರಿ ನೌಕರಿಗೆ ಸ್ಯಾಲ್ರಿಯನ್ನು ಕೊಟ್ಟು ನಾವು ಈ ಕೋವಿಡನ್ನು ನಿರ್ವಹಣೆ ಮಾಡಿದ್ದೇವೆ. ಹೀಗಾಗಿ ನಮ್ಮ ಮುಂದೆ ಸವಾಲಿದ್ದು ಯಾವುದೇ ರೀತಿ ಕೊರತೆ ಆಗದಂತೆ ಇದ್ದಾಗ ಮಾತ್ರ ನಮ್ಮ ರಾಜ್ಯವನ್ನು ನಾವು ಮುನ್ನಡೆಸೋಕ್ಕೆ ಸಾಧ್ಯ. ಅದರಿಂದ ಆರ್ಥಿಕವಾಗಿ ಮೊದಲು ಸರಿದಾರಿಗೆ ತರಬೇಕನ್ನುವಂಥದ್ದು ಮೊದಲನೇ ಗುರಿ. ಆರ್ಥಿಕತೆ ಇಲ್ಲದೇ ಇದ್ದರೆ ನೀವು ಬೇರೆ ಯಾವ ಕಾರ್ಯಕ್ರಮವನ್ನು ಕೂಡ ಮಾಡೋಕ್ಕಾಗಲ್ಲ ಅನ್ನೋಂಥ ಅರಿವಿನಿಂದ ನಾವು ಪ್ರಾರಂಭ ಮಾಡಿದ್ವಿ. ಆರ್ಥಿಕ ಶಿಸ್ತನ್ನು ತರುವಂಥದ್ದು ಮತ್ತು ಅದೇ ಸಂದರ್ಭದಲ್ಲಿ ಎಕಾನಮಿ ಕೂಡ ಚೇತರಿಸ್ಕೊಳ್ಳೋಕೆ ಪ್ರಾರಂಭ ಆಯಿತು ಸುದೈವದಿಂದ. ಹೇಗೆ
ಎಕಾನಮಿ ಬೆಳೀತಾ ಬೆಳೀತಾ ಬಂತು, ಅದೇ ರೀತಿ ನಮ್ಮ ಆರ್ಥಿಕ ಟ್ಯಾಕ್ಸ್ ಎಫರ್ಟ್ಸ್, ಟ್ಯಾಕ್ಸ್ ಎಫಿಷಿಯನ್ಸಿ ಅಂತ ನಾವೇನು ಕರಿತೀವಿ, ಅದನ್ನು ಹೆಚ್ಚು ಮಾಡೋದಕ್ಕೆ ನಾವು ಪ್ರಾರಂಭ ಮಾಡಿದ್ವಿ. ಮಾನ್ಯ ಸಭಾಧ್ಯಕ್ಷರೇ, ಆ 5,000 ಕೋಟಿಯನ್ನು ಕೊರತೆಯನ್ನು ನೀಗಿಸಿ ಸುಮಾರು 13,000 ಕೋಟಿ ರೂಪಾಯಿಯಷ್ಟು ಎಲ್ಲ ಬಾಬತ್ನಿಂದ ಇವತ್ತು ಅಧಿಕವಾದಂಥ ಒಂದು ರೆವೆನ್ಯೂವನ್ನು ಕಲೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಹೀಗಾಗಿ ಇವತ್ತು 2020-21ರಲ್ಲಿ ಇದಾಗಿದ್ದರಿಂದ 21-22ರಲ್ಲಿ ನಾವು ಒಂದು ಆಶಾದಾಯಕವಾಗಿರುವಂಥ ಬಜೆಟನ್ನು ಕೂಡ ಕೊಡೋಕ್ಕೆ ಸಾಧ್ಯ ಆಯಿತು, ಕಾರ್ಯಕ್ರಮಗಳನ್ನು ಕೂಡ ಕೊಡೋಕ್ಕೆ ಸಾಧ್ಯ ಆಯಿತು, ಮತ್ತು ಅದಕ್ಕೆ ಆರ್ಥಿಕ ಬೆಂಬಲವನ್ನು ಕೂಡ ಕೊಡೋಕ್ಕೆ ಸಾಧ್ಯ ಆಯಿತು. ದ್ಯಾಟ್ ವಾಸ್ ಅ ಬೇಸ್ ಇಯರ್ ಫಾರ್ ರಿಕವರಿಯ ಬೇಸ್ ಇಯರ್ ಅದು. ಮತ್ತು ಈಗ ಬಗ್ಗೆ ಇಲ್ಲಿದ್ದರೆ ಹೌದು ಸ್ವಲ್ಪ ಮಟ್ಟಿಗೆ ಆಗಿದೆ. ಮತ್ತು ಹೇಗೆ ಆಗಿದೆ? ನೀವು ಮಜ್ಜಿಗೆ ಮೇಲೆ ಟ್ಯಾಕ್ಸ್, ಮೊಸರು ಮೇಲೆ ಟ್ಯಾಕ್ಸ್, ಅಕ್ಕಿಯ ಮೇಲೆ ಟ್ಯಾಕ್ಸ್, ಸಾಧ್ಯ ಸಂಸ್ಕಾರ ಮೇಲೆ ಎಲ್ಲ ಜನ ಮೇಲೆ ಟ್ಯಾಕ್ಸ್ ಹಾಕಿ ಬಹುಶಃ ಇವತ್ತು ನಾವು ಮಾಡಿದೆ ಹೊರತು ಬೇರೆ ಯಾವ ವಿಚಾರ ಸರ್ಪ್ಲಸ್ ಆಗಲಿಲ್ಲ. ಪ್ರತಿಯೊಂದು ನಮ್ಮ ಉಪ್ಪಿಗೆ ಟುಗೋ ಟ್ಯಾಕ್ಸ್. No, CM has given the permission. Then only I have spoken. ಕಾದರ್ ಕೂತ್ಕೊಳ್ಳಿ. ನೋಡಿ, ನಾನು ಮಾತಾಡ್ತಿರೋ ಪೀರಿಯಡಲ್ಲಿ ಇವು ಯಾವುದೂ ಕೂಡ ಹೆಚ್ಚಾಗಿರಲಿಲ್ಲ. ಒಂದು ನಿಮಿಷ, ಅದಾದಮೇಲೆ ಇದಾಗಿರೋದು. ಅದು ಯಾಕಾಗಿದೆ? ಯಾವುದು ಎಲ್ಲ ಮಜ್ಜಿಗೆ ಮೇಲೆ ಮಾಡಿಲ್ಲ, ಯಾವುದು ಪ್ಯಾಕ್ಟ್ ಇರ್ತದೆ, ಪ್ರೊಸೆಸ್ ಮಾಡಿ ಪ್ಯಾಕ್ಟ್ ಇರ್ತದೆ, ಬ್ರ್ಯಾಂಡೆಡ್ ಯಾಕೆ ಮಾಡಿದ್ದೀವಿ ಅಂತಂದರೆ ಆ ಪ್ಯಾಕೇಜಿಗೆ ಮತ್ತು ಇತರ ಇದಕ್ಕೆ ಟ್ಯಾಕ್ಸ್ ಇರಲಿಲ್ಲ. ಹೀಗಾಗಿ ಅವರು ಕ್ರೆಡಿಟ್ ತೊಗೊಳಕ್ಕಾಗ್ತಿರ್ಲಿಲ್ಲ, ಟ್ಯಾಕ್ಸ್ ಕ್ರೆಡಿಟ್ ತೊಗೊಳಕ್ಕಾಗ್ತಿರ್ಲಿಲ್ಲ. ಆ್ಯಕ್ಚುಲಿ ಆ ಕ್ರೆಡಿಟ್ ತೊಗೊಂಡ್ರೆ ಇರೋ ಪ್ರೈಸ್ ಕಡಿಮೆ ಮಾಡಬೇಕು, ಅದಕ್ಕೋಸ್ಕರ ಮಾಡಿರೋದು. ಮಜ್ಜಿಗೆ ಮೇಲೆ ಅಲ್ಲ, ಮಜ್ಜಿಗೆಯ ಟೋಟಲ್ ಬ್ರ್ಯಾಂಡ್ ಮಾಡೋದಕ್ಕೆ ಪ್ಯಾಕೇಜಿಂಗು ಇದು ಎಲ್ಲ ಇದೆ, ಅದಕ್ಕೆ ಅವ್ರು ಟ್ಯಾಕ್ಸ್ ಕೊಟ್ಟರೆ ಅವ್ರು ಕ್ರೆಡಿಟ್ ಸಿಗ್ತದೆ. ಆ ಕ್ರೆಡಿಟನ್ನು ಕನ್ಸ್ಯೂಮರ್ ಪಾಸ್ ಆನ್ ಆಗಬೇಕು. ಹೀಗಾಗಿ GST ಕೌನ್ಸಿಲಲ್ಲಿ ಇನಾನಿಮಸ್ ಆಗಿದೆ. ನಿಮ್ಮ ರಾಜ್ಯದ ಬೇರೆ ಬೇರೆ ರಾಜ್ಯದ ಹಣಕಾಸಿನ ಸಚಿವರು ಇದ್ದರು, ಆ ಗ್ರೂಪ್ ಆಫ್ ಮಿನಿಸ್ಟರ್ಲ್ಲೂ ಇದ್ದರು, GST ಕೌನ್ಸಿಲಲ್ಲಿ ಇದ್ದರು. ಇದೆಲ್ಲವೂ ಕೂಡ ಚರ್ಚೆ ಮಾಡಿ ಯಾವುದು ಕನ್ಸ್ಯೂಮರ್ ಲಾಭ ಆಗುತ್ತೆ ಅನ್ನೋ ಸಲುವಾಗಿ ಮಾಡಿದ್ದೇವೆ ಹೊರತಾಗಿ ಅದರಿಂದ ಭಾಳ ದೊಡ್ಡ ಆದಾಯನೂ ಏನು ಬರೋದಿಲ್ಲ. ನಾವು ಹಾಕಿರುವಂಥ ಟ್ಯಾಕ್ಸು ಅದೇನು ಭಾಳ ದೊಡ್ಡ ಆದಾಯ ಅಲ್ಲ. ನಾವು ಇವತ್ತು ಕಲೆಕ್ಟ್ ಮಾಡಿರುವಂಥ ಟ್ಯಾಕ್ಸ್ ಎಫಿಷಿಯನ್ಸಿಯಿಂದ ಮಾಡಿದ್ದೇವೆ. ಭಾಳಷ್ಟು ಕಡೆ ನಾನು ಮೊದಲೇ ಬಾರಿ ನಮ್ಮ ಅಧಿಕಾರಿಗಳ ಮೀಟಿಂಗ್ ಮಾಡಿದಾಗ ಸರ್ ಇಷ್ಟೆಂಗೆ ಕಲೆಕ್ಷನ್ ಮಾಡಬೇಕು ಅಂತ ನಾನು ಹೇಳಿದೆ. ಯಾವ್ಯಾವ ಡಿವಿಷನ್ನಲ್ಲಿ ಎಷ್ಟೆಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕೆ ಸಾಧ್ಯ ಇದೆ, ಯಾವುದರಲ್ಲಿ ಗ್ಯಾಪ್ ಇದೆ, ನಾನು ನಂಬರ್ ಕೊಡ್ತೀನಿ ಡಿವಿಷನ್ನು, ಅಲ್ಲಿ ಹೋಗಿ. ಇಲ್ಲಿ ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಶೋರೂಮ್ ಇದೆ, ಗೋಡೌನ್ ಎಲ್ಲಿದೆ ನಮಗೆ ಗೊತ್ತಿದೆ, ಏನೇನು ವ್ಯಾಪಾರ ಆಗುತ್ತೆ ಹೊರಗಡೆಯಿಂದ. ನೀವು ಇದನ್ನು ಸರಿ ಮಾಡಿದರೆ ಸಾಕು, ಟ್ಯಾಕ್ಸ್ ಇಂಪ್ರೂವ್ ಆಗುತ್ತೆ ಅಂತ ಆ ಕೆಲಸವನ್ನು ಮಾಡಿದರು. ಇನ್ನು ಕೆಲವು ಗುಡ್ಸು ಆ ಕಡೆ ಟ್ಯಾಕ್ಸೇ ಕಲೆಕ್ಟ್ ಆಗ್ತಿರಲಿಲ್ಲ. ಅಡಿಕೆ ದೊಡ್ಡ ಪ್ರಮಾಣದಲ್ಲಿ ಟ್ಯಾಕ್ಸ್ ಇಲ್ಲದೆ ಹೋಗ್ತಿತ್ತು. ನಾವು ಅದನ್ನು ಸರಿದಾರಿಗೆ ತಂದ್ವಿ. ಒಂದೇ ದಿವಸ 25 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ವಿ. ಟ್ಯಾಕ್ಸ್ ಕಲೆಕ್ಷನ್ ಹೆಚ್ಚಾಯಿತು. ಸ್ಕ್ರ್ಯಾಪ್, ದೊಡ್ಡ ಪ್ರಮಾಣದಲ್ಲಿ ಸ್ಕ್ರ್ಯಾಪ್ ಇಂಪೋರ್ಟ್ ಆಗುತ್ತೆ. ಖಾದರ್ವರೆ ಮಂಗಳೂರಿಂದನೇ ಇಂಪೋರ್ಟ್ ಆಗುತ್ತೆ. ಮಂಗಳೂರು ಇಂಪೋರ್ಟ್ ಆಗಿ ದಿಲ್ಲಿವರೆಗೂ ಹೋಗುತ್ತೆ, ಟ್ಯಾಕ್ಸ್ ಇಲ್ಲದೆ ಹೋಗುತ್ತೆ. ಅಂಥ ವ್ಯವಸ್ಥೆ ಇತ್ತು, ಅದು ಕಡಿವಾಣ ಹಾಕಿದ್ದೀವಿ. ಈಗ ಅಲ್ಲಿಂದ ಟ್ಯಾಕ್ಸ್ ರೆವೆನ್ಯೂ ಬರ್ತಾ ಇದೆ. ಹೀಗೆ ಹಲವಾರು ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದರಿಂದ ಮತ್ತು ನಮ್ಮ ಅಧಿಕಾರಿಗಳು ದಕ್ಷತೆಯಿಂದ ಅವರು ಕೆಲಸ ಮಾಡಿದ್ರಿಂದ ಟ್ಯಾಕ್ಸ್ ಎಫಿಷಿಯನ್ಸಿ ಹೆಚ್ಚಾಯಿತು. ಇಲ್ಲದೇ ಇದ್ದರೆ ನಾವು ಅದನ್ನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಷ್ಟು ಸಣ್ಣ ಸಮಯದಲ್ಲಿ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ನಮ್ಮ ಎಫರ್ಟ್ಸ್ ಇದೆ, ನಮ್ಮ ಅಧಿಕಾರಿಗಳ ಎಫರ್ಟ್ಸ್ ಇದೆ. ಇದರ ಜೊತೆಗೆ ಮಾನ್ಯ ಸಭಾಧ್ಯಕ್ಷರೇ, ಈ ಕೋವಿಡ್ ಸಂದರ್ಭದಲ್ಲಿ ಇಡೀ ದೇಶದಲ್ಲೇ GST ಡೌನ್ ಆಯಿತು. ಕಾಂಪನ್ಸೇಷನ್ ಕೊಡೋಕ್ಕೆ ಬರ್ತಿರಲಿಲ್ಲ. ನಾವು GST ಕೌನ್ಸಿಲಲ್ಲಿ ಎಲ್ಲ ರಾಜ್ಯಗಳು ನಾವು ಸೇರಿ ಹೇಳಿದ್ವಿ, ಇಲ್ಲ ನೀವು ಕಾಂಪನ್ಸೇಷನ್ ಕೊಡೋದು ನಿಲ್ಲಿಸ್ಬಿಟ್ರೆ ಮತ್ತು ಮುಂದೆ ಆರ್ಥಿಕತೆ ಬೆಳೆಯೋದು ಭಾಳ ಕಷ್ಟ ಆಗುತ್ತೆ ರಾಜ್ಯಗಳಿಗೆ. GST ಭಾಳ ದೊಡ್ಡ ಆಧಾರ ಇದೆ, ಕಾಂಪನ್ಸೇಷನ್ ಕೊಡಲೇಬೇಕು ಅಂತ. ಯಾಕಂದರೆ GST ಟ್ಯಾಕ್ಸ್ ಕಲೆಕ್ಷನ್ ನಮಗೂ ಕಡಿಮೆ ಇತ್ತು, ನಮ್ಮ ಪಾಲು ಕೂಡ ಕಡಿಮೆ ಬರ್ತಾ ಇದೆ. ಆದ್ದರಿಂದ ನೀವು ಏನಾದರೂ ಮಾಡಲೇಬೇಕು ಅಂತ ಹೇಳಿ ಒತ್ತಾಯ ಆದಮೇಲೆ ಕೇಂದ್ರ ಸರ್ಕಾರ ಒಂದು ವಿನೂತನವಾದಂಥ ಕ್ರಮ ತೆಗೆದುಕೊಂಡ್ರು. ದೇ ಓಪನ್ಡ್ ಅ ಸ್ಮಾಲ್ ವಿಂಡೋ ಇನ್ RBI ಮಾಡಿ ಸ್ಪೆಷಲ್ ಲೋನ್ ವ್ಯವಸ್ಥೆಗಳನ್ನು ಮಾಡಿ ಇವತ್ತು
ಆ ಲೋನ್ ಮುಖಾಂತರ ದುಡ್ಡನ್ನು ತೆಗೆದುಕೊಂಡು ರಾಜ್ಯಗಳಿಗೆ ಇವತ್ತು ಕೊಡುವಂಥ ವ್ಯವಸ್ಥೆ ಆಯಿತು. 12,000 ಕೋಟಿ ರೂಪಾಯಿ ನಮ್ಮ ಕೋವಿಡ್ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ಬಂತು. ಅದರ ನೆಕ್ಸ್ಟ್ ಇಯರು ಅಂದರೆ ಕಳೆದ ವರ್ಷ 18,000 ಕೋಟಿ ರೂಪಾಯಿ ಬಂತು. ವಿ ಆರ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ 6,000 to 8,000 crores, ಬಟ್ 18,000 crores ಬಂತು. ಅಫ್ಕೋರ್ಸ್ ಅದು ಲೋನ್ ತೊಗೊಂಡಿದ್ದಾರೆ, ಲೋನ್ ಅವರೇ ತೀರಿಸ್ತಾರೆ. ಅದೇನು ಸಿನ್ ಗುಡ್ಸ್ ಮೇಲೆ ಸೆಸ್ ಇದೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ, ಅದ್ರ ಮುಖಾಂತರ ಅವರೇ ತೀರಿಸ್ತಾರೆ, ರಾಜ್ಯದ ಮೇಲೆ ಏನು ಭಾರ ಬರಲ್ಲ. ಆದರೆ ಆರ್ಥಿಕತೆ ಕುಸಿದಂತೆ ಈ ನಿರ್ಧಾರ ಏನಿದೆ ಕೇಂದ್ರ ಸರ್ಕಾರದ್ದು ಭಾಳ ಮಹತ್ವದ ನಿರ್ಧಾರ ಅಂತ ಹೇಳ್ತೀನಿ. ಅದಕ್ಕೆ ಆ ಕಾಲಘಟ್ಟ ಭಾಳ ಮುಖ್ಯ ಅನ್ನುವಂಥದ್ದನ್ನು ನಾನು ಪುನರುಚ್ಚಾರ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷರು. ಇದಾದ ಮೇಲೆ ನಾವು ಮಂಡಿಸಿರುವಂಥ ಬಜೆಟ್ಟು, ಅಲ್ಲಿ ತೆಗೆದುಕೊಂಡಿರುವಂಥ ಕಾರ್ಯಕ್ರಮಗಳ ಬಗ್ಗೆ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನಾವು ಕೃಷಿಗೆ ಭಾಳ ದೊಡ್ಡ ಬೆಂಬಲವನ್ನು ಕೊಡಬೇಕು. ಕೃಷಿಗೆ ಭಾಳ ಬೆಂಬಲವನ್ನು ಕೊಡುವಂಥದ್ದು ಅತ್ಯಂತ ಅವಶ್ಯಕತೆ ಇದೆ. ಅದಕ್ಕೆ ಹಲವಾರು ಕಾರ್ಯಕ್ರಮಗಳು ಹಲವಾರು ವರ್ಷದಿಂದ ಬಂದಿದೆ. ನಾವು 10 HP ಪವರನ್ನು ಇವತ್ತು ಮನ್ನಾ ಮಾಡಿದ್ದೇವೆ, ಅವ್ರಿಗೆ ಯಾವುದೇ ಚಾರ್ಜ್ ಇಲ್ಲದೆ ಕೊಡ್ತಾ ಇದ್ದೇವೆ. ಗೊಬ್ಬರದ ಸಬ್ಸಿಡಿ ಕೇಂದ್ರ ಸರ್ಕಾರ ಕೊಡ್ತದೆ, ಬೀಜದ ಸಬ್ಸಿಡಿ ರಾಜ್ಯ ಸರ್ಕಾರ ಕೊಡ್ತದೆ, ನಬಾರ್ಡ್ನಿಂದ ಅವರಿಗೆ ಸಾಲ ಸೌಲಭ್ಯಗಳನ್ನು ಕೊಡ್ತೇವೆ. ಆದರೂ ಕೂಡ ಇವತ್ತು ಕೃಷಿ ಚಟುವಟಿಕೆಗಳಿಗೆ ಕಾಸ್ಟ್ ಆಫ್ ಅಗ್ರಿಕಲ್ಚರ್ ಜಾಸ್ತಿ ಆಗ್ತಾ ಇದೆ, ಪ್ರಾಫಿಟ್ ರೇಷಿಯೋ ಕಮ್ಮಿ ಆಗ್ತಾ ಇರೋದ್ರಿಂದ ಅದಕ್ಕೇನಾದರೂ ಒಂದು ಬದಲಾವಣೆ ತರಬೇಕಾಗ್ತದೆ. ಹೀಗಾಗಿ ಮಾನ್ಯ ಸಭಾಧ್ಯಕ್ಷರೇ, ನಾವು ರೈತ ಶಕ್ತಿ ಯೋಜನೆಯನ್ನು ಮಾಡಿ 53 ಲಕ್ಷ ರೈತರಿಗೆ 387 ಕೋಟಿ ರೂಪಾಯಿ DBTಯನ್ನು ಮಾಡಿದ್ವಿ, ಈಗಾಗಲೇ ಆಗಿದೆ. ಎರಡನೇದಾಗಿ ನಾವು 50,000 ರೈತರಿಗೆ ಇವತ್ತು 50,000 ರೈತರಿಂದ 27,000 ಎಕರೆಗೆ ಸಹಾಯವನ್ನು ಮಾಡಿ ತೋಟಗಾರಿಕೆ ಕ್ಷೇತ್ರ ವಿಸ್ತರಣೆಯನ್ನು ಮಾಡಿ, ಮತ್ತು ನಾವು ಅತಿ ಹೆಚ್ಚು ರೈತರಿಗೆ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಕಳೆದ ವರ್ಷ ಮಾಡಿದ್ವಿ. ಸುಮಾರು 20,000ಕ್ಕಿಂತ ಹೆಚ್ಚು ರೈತರಿಗೆ ಸಹಾಯವನ್ನು ನಾವು ಜನವರಿ ಹಂತದೊಳಗೆ ಮಾಡಿದ್ದೇವೆ. ಮಾರ್ಚ್ ಅನ್ನಷ್ಟರಲ್ಲಿ ಕನಿಷ್ಠ 30,000 ರೈತರಿಗೆ ಸಾಲವನ್ನು ಕೊಡುವಂಥ ಉದ್ದೇಶವನ್ನು ಕೂಡ ನಾವು ಇಟ್ಕೊಂಡಿದ್ವಿ. ಯಶಸ್ವಿ ಯೋಜನೆ ರೈತರಿಗೆ ನಾನು ಹೇಳ್ತಾ ಇದ್ದೆ, ಕೃಷಿ ಬೆಂಬಲ ಜೊತೆಗೆ ರೈತರ ಒಂದು ಪರಿಸ್ಥಿತಿ ಗಂಭೀರ ಇರೋದ್ರಿಂದ ನಾವು ಗ್ರೀನ್ ರೆವಲ್ಯೂಷನ್ ಮಾಡಿದ್ದೇವೆ, ಆಹಾರದಲ್ಲಿ ಸ್ವಾವಲಂಬನೆ ಆಗಿದ್ದೇವೆ. ಆದರೆ ಆಹಾರದಲ್ಲಿ ಸ್ವಾವಲಂಬನೆ ಮಾಡಿದಂಥ ರೈತನ ಪರಿಸ್ಥಿತಿ ಎಲ್ಲಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಅವನನ್ನು ಗಟ್ಟಿಗೊಳಿಸ್ತಿದ್ರೆ ಕೃಷಿ ಆಗೋದಿಲ್ಲ. ಆದ್ದರಿಂದ ಅವನ ಮೇಲಿರುವಂಥ ಇತರ ಭಾರಗಳು, ಜವಾಬ್ದಾರಿಗಳು, ಅದು ಕೌಟುಂಬಿಕ ಜವಾಬ್ದಾರಿ ಇರ್ಬೋದು, ಆರೋಗ್ಯ ಇರ್ಬೋದು, ಮಕ್ಕಳ ಶಿಕ್ಷಣ ಇರ್ಬೋದು, ಇವೆಲ್ಲದಕ್ಕೂ ನಾವು ಸಹಾಯವನ್ನು ಮಾಡಿದಾಗ ಮಾತ್ರ ಅವನು ಸದೃಢವಾಗಿ ಆತ್ಮಧೈರ್ಯದಿಂದ ಮುಂದೆ ಹೋಗ್ತಾನೆ. ಹೀಗಾಗಿ ಅವರು ಎಲ್ಲ ಕಡೆ ಹೋದಲ್ಲೂ ನನಗೆ ಬೇಡಿಕೆ ಯಶಸ್ವಿನಿಯನ್ನು ಮತ್ತೆ ತರಬೇಕು, ರೈತರಿಗೋಸ್ಕರ ಭಾಳ ಉಪಯೋಗ ಇದೆ ಮತ್ತು ಸರಳವಾಗಿದೆ, ನೇರವಾಗಿ ಹೋಗ್ಬೋದು ಅನ್ನೋದನ್ನು, ಅದಕ್ಕೆ ವಿಶೇಷವಾಗಿ 300 ಕೋಟಿ ರೂಪಾಯಿನ ಇಟ್ಟು ಯಶಸ್ವಿ ಯೋಜನೆಯನ್ನು ಮಾಡಿದ್ದೇವೆ. 30 ಲಕ್ಷಕ್ಕಿಂತ ಹೆಚ್ಚು ರೈತರು ಅದನ್ನು ನೋಂದಾಯಿಸಿ ಈಗ ಆರೋಗ್ಯ ಸೇವೆಯನ್ನು ಪಡಿತಾ ಇದ್ದಾರೆ. ಒಂದು ಧೈರ್ಯ ಅವರಿಗೆ, ಸರ್ಕಾರ ನಾವು ಹೇಳಿದ್ದನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು FPO ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಏನಿದೆ ಇದೀಗ ಪ್ರಾರಂಭ ಆಗಿದೆ. ಕಳೆದ ವರ್ಷ ದೊಡ್ಡ ಪ್ರಮಾಣದಲ್ಲಿ ನೋಂದಾಯಿಸಿದ್ದಾರೆ, ಅದಕ್ಕೆ ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದ್ದೇವೆ. ತಮ್ಗೆ ಆಶ್ಚರ್ಯ ಆಗ್ಬೋದು, ಕೆಲವು ಅತ್ಯುತ್ತಮವಾಗಿ ನಡೆಯುವಂಥ FPOಗಳು 5 ಕೋಟಿ 6 ಕೋಟಿ 10 ಕೋಟಿಯವರೆಗೂ ಟರ್ನ್ ಓವರ್ ಮಾಡಿದೆ. ಅವರೇ ಬೆಳೆದಿರುವಂಥ ಒಂದು ಕೃಷಿ ಇದನ್ನು ಅವರೇ ಅದನ್ನು ಮಾರಾಟ ಮಾಡಿ ಲಾಭವನ್ನು ಪಡೆಯುವಂಥದ್ದು.
ಅದು ಮೀನುಗಾರಿಕೆಯಲ್ಲೂ ಇದೆ, ಈಗ ನೇಕಾರಿಕೆಗೂ ವಿಸ್ತರಣೆ ಮಾಡ್ತಾ ಇದ್ದೇವೆ, ತೋಟಗಾರಿಕೆಯಲ್ಲೂ ಇದೆ. ಹೀಗೆ ದೊಡ್ಡ ಪ್ರಮಾಣದಲ್ಲಿ ಮಾರುಕಟ್ಟೆ ಮೇಲೆ ಯಾವುದೇ ರೀತಿಯ ಅವರ ಹಿಡಿತ ಇರುವಂಥ ಸಂದರ್ಭದಲ್ಲಿ ಇದೊಂದು ಒಳ್ಳೆಯ ರೈತರಿಂದ ರೈತರಿಗೋಸ್ಕರ ರೈತರಿಗಾಗಿ ಒಂದು ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ. ಅದರ ಸಂಪೂರ್ಣವಾಗಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಾವು ವಿಸ್ತರಣೆಯನ್ನು ಮಾಡ್ತೇವೆ ಮಾನ್ಯ ಸಭಾಧ್ಯಕ್ಷರೇ. ಅದೇ ರೀತಿ ಇವತ್ತು ರೈತರು ಬೆಳೆದಂಥ ಪದಾರ್ಥಗಳನ್ನು ನಾವು ಅವರಿಗೆ ಅವಶ್ಯಕತೆ ಇದ್ದಾಗ ಕೂಡಲೇ ಆ ಕೆಲಸವನ್ನು ಮಾಡಿದ್ದೇವೆ. ಉದಾಹರಣೆಗೆ ರಾಗಿ ಮತ್ತು ಜೋಳ ಇವುಗಳ ಖರೀದಿಯನ್ನು ಹಿಂದೆಂದೂ ಆಗದಿರುವಂಥ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಾಡಿದೆ. 5 ಲಕ್ಷ ಟನ್ಕ್ಕಿಂತ ಮೆಟ್ರಿಕ್ ಟನ್ಕ್ಕಿಂತ ಹೆಚ್ಚು ರಾಗಿ ಖರೀದಿ ಮಾಡಿದೆ. ಬಹುತೇಕವಾಗಿ ಎಲ್ಲ ರೈತರ ರಾಗಿಯನ್ನು ನಾವು ಖರೀದಿ ಮಾಡಿದ್ವಿ. ಅದನ್ನು 3 ತಿಂಗಳು ವಿಸ್ತರಣೆಯನ್ನು ಮಾಡಿದ್ವಿ. ಸುಮಾರು ಅದಕ್ಕೆ 400ರಿಂದ 500 ಕೋಟಿ ರೂಪಾಯಿ ಅದು ಖರ್ಚಾಗಿದೆ. ಅಫ್ಕೋರ್ಸ್ ಒಂದು PDSಗೆ ನಾವು ಇಂಟ್ರಡ್ಯೂಸ್ ಮಾಡಿದ್ದೀವಿ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಲಿ. ಯಾಕೆ ರೈತರು ದೊಡ್ಡ ಪ್ರಮಾಣದಲ್ಲಿ ಮಾಡಿದರು ಅಂತಂದರೆ, ಮೊದಲು ನಾವು 2.5 ಲಕ್ಷ ಟನ್ ಅಂತ ಹೇಳಿದ್ವಿ, ಅದು 3.5 ಲಕ್ಷ ಆಯಿತು. ಆಮೇಲೆ ಕೊನೆಗೆ 5.5 ಲಕ್ಷವರೆಗೂ ನಾವು ಖರೀದಿ ಮಾಡಿದ್ವಿ, ದಾಖಲೆ ಖರೀದಿ ಮಾಡಿದ್ವಿ. ಯಾಕಂದರೆ MSP ರೇಟು ಪ್ರಥಮ ಬಾರಿ 3 ಪಟ್ಟು ಹೆಚ್ಚಾಯಿತು. ಅದು 3,200 ನರೇಂದ್ರ ಮೋದಿ ಸರ್ಕಾರ MSP ರೇಟ್ ಹೆಚ್ಚಾಗಿದ್ದರಿಂದ ಮಾರುಕಟ್ಟೆಯಲ್ಲಿ ಅಷ್ಟು ರೇಟೇ ಇರಲಿಲ್ಲ. ರೈತರು MSPಯಲ್ಲೇ ಕೊಡುವಂಥದ್ದು ಹೈಯೆಸ್ಟ್ ರೇಟ್ ಇತ್ತು. ಹೀಗಾಗಿ ಎಲ್ಲ ರೈತರು ಹೇಳಿದ್ದಕ್ಕಾಗಿ ಅದಕ್ಕೆ ಕೂಡಲೇ ಸ್ಪಂದನೆಯನ್ನು ಮಾಡಿ ಅದನ್ನು ಖರೀದಿ ಮಾಡಿ. ಅದೇ ರೀತಿ ಜೋಳನೂ ಕೂಡ ಖರೀದಿ ಮಾಡಿ. ಅದೇ ರೀತಿ ಈ ಕೋಸ್ಟಲ್ ಏರಿಯಾದಲ್ಲಿ ಕುಚ್ಚಲಕ್ಕಿ ಡಿಮಾಂಡ್ ಇತ್ತು, ಅದನ್ನು ಕೂಡ ಖರೀದಿ ಮಾಡ್ತಾಯಿದ್ವಿ. ಇನ್ನು ತೊಗರೆಗೆ ರೋಗ ಬಂತು. ತೊಗರೆ ರೋಗ ಬಂದಾಗ ಕೂಡಲೇ 10,000 ರೂಪಾಯಿ ಒಂದು ಹೆಕ್ಟೇರ್ಗೆ ಇವತ್ತು ನಾವು ಮಾಡಿ ಸುಮಾರು 259 ಕೋಟಿ ರೂಪಾಯಿನ ಅದು ಕೊಡುವಂಥ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿದ್ದೀವಿ. ಹೀಗೆ ಯಾವ್ಯಾವ ಸಂದರ್ಭದಲ್ಲಿ ನಾವು ಸ್ಪಂದಿಸಬೇಕು ಆ ಸ್ಪಂದನೆಯನ್ನು ನಾವು ರೈತರಿಗೆ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅದರ ಜೊತೆಗೆ ಶಿಕ್ಷಣ, ಮಾನ್ಯ ಸಭಾಧ್ಯಕ್ಷರೇ, ತಮಗೆ ಗೊತ್ತಿದೆ, ತಾವು ಶಿಕ್ಷಣ ಸಚಿವರ ಕೆಲಸ ಮಾಡಿದೆ. ಕಳೆದ 5 ವರ್ಷದಲ್ಲಿ 5 ವರ್ಷಕ್ಕೆ 7-8 ವರ್ಷದಿಂದ ಶಾಲಾ ಕೊಠಡಿಗಳ ಕನ್ಸ್ಟ್ರಕ್ಷನೇ ಆಗ್ತಾ ಇರಲಿ. ಸರ್ವ ಶಿಕ್ಷಣ ಅಭಿಯಾನ ನಿಂತ ಮೇಲೆ 2014-15ಕ್ಕೆ ನಿಂತು, ಅದಾದಮೇಲೆ ಶಾಲಾ ಕೊಠಡಿಗಳೇ ಆಗ್ತಾ ಇರಲಿ. ಇಡೀ ಜಿಲ್ಲೆಗೆ 4-5 ಬರೋದು, ಒಂದೊಂದು ಕ್ಷೇತ್ರಕ್ಕೆ 1-2 ಬರೋದು. ಬಹಳ ವರ್ಷದಿಂದ ಒಂದು ಕಡೆ ಶಾಲಾ ಕೊಠಡಿ ಕಟ್ಟಿಲ್ಲ, ಇನ್ನೊಂದು ಮಳೆಯಿಂದ ಶಾಲಾ ಕೊಠಡಿಗಳು ಶೀತಲ ಪರಿಸ್ಥಿತಿಯಲ್ಲಿದ್ದಾವೆ. ಕೆಲವು ಕಡೆ ಮಕ್ಕಳು ಅಲ್ಲಿ ಒಳಗಡೆ ಕೂತು ಶಿಕ್ಷಣ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಮನಗಂಡು ಪ್ರಥಮ ಬಾರಿ ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯದ ಇತಿಹಾಸದಲ್ಲಿ ಇವತ್ತು ಸುಮಾರು 8,000 ಶಾಲಾ ಕೊಠಡಿಯನ್ನು ಕಟ್ಟುವಂಥ ಕೆಲಸವನ್ನು ನಾವು ಮಾಡಿ, ಹಿಂದಿನ ಯಾವ ಸರ್ಕಾರಗಳು ಕೂಡ ಮಾಡಿ. ಇನ್ಫ್ರಾಸ್ಟ್ರಕ್ಚರ್ಗೆ ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನು ಯಾರು ಕೂಡ ಕೊಟ್ಟಿಲ್ಲ. ಈಗಾಗಲೇ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟು ಅಂತ ಈಗಾಗಲೇ ಮಂಜೂರು ಮಾಡಿ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ. ಜೂನ್ ಒಳಗಡೆ ಎಲ್ಲ ಕೊಠಡಿಗಳು ಪೂರ್ಣ ಆಗಬೇಕು ಅನ್ನುವಂಥ ಆದೇಶವನ್ನು ಕೂಡ ನಾನು ಕೊಟ್ಟಿದ್ದೇನೆ. ಅದಕ್ಕೆ ವಿವೇಕ ಅಂತ ಕೂಡ ನಾನು ಹೆಸರಿಟ್ಟಿದ್ದೆ. ಮಕ್ಕಳಿಗೆ ಒಂದು ವಿಶೇಷವಾದಂಥ ಸ್ಫೂರ್ತಿ ಬರಲಿ ಅನ್ನುವಂಥದ್ದು ಉದ್ದೇಶ ಅಷ್ಟೇ. ಇದರ ಜೊತೆಗೆ ಬೇರೆ ಬೇರೆ ಸ್ಕೀಮಲ್ಲಿರುವಂಥ ನಮ್ಮ ಶಾಲಾ ಕೊಠಡಿಗಳೆಲ್ಲ ಸೇರಿ ಇವತ್ತು 9,556 ಕೊಠಡಿಗಳು, ನಮ್ಮ ರಾಜ್ಯ ಸರ್ಕಾರದ 8,000, ಬೇರೆ ಬೇರೆ ಯೋಜನೆ ಅಡಿಯಲ್ಲಿ ಇವತ್ತು ಶಾಲಾ ಕೊಠಡಿಗಳ ನಿರ್ಮಾಣ ಆಗ್ತಾಯಿದೆ. ಇದಕ್ಕೆ 1,900 ಕೋಟಿ ರೂಪಾಯಿ ಒಟ್ಟು ಅನುದಾನ ಇವತ್ತು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಇದರ ಜೊತೆಗೆ ಹೈಯರ್ ಎಜುಕೇಷನ್ನಲ್ಲಿ ಮತ್ತು ಸುಮಾರು 200 ಕೋಟಿಗಿಂತ ಹೆಚ್ಚು ಯಾವ್ಯಾವ ಬಿದ್ದಿರುವ ಶಾಲೆಗಳನ್ನ ಪುನರ್ ನಿರ್ಮಾಣ ಮಾಡೋದಕ್ಕೆ ಅದಕ್ಕೆ ಕೂಡ ಸಪ್ರೇಟಾಗಿ ಕೊಟ್ಟಿದೆ.
ಸಪ್ರೇಟ್ ಮೇಂಟೆನೆನ್ಸ್ ಇದರಲ್ಲಿ ಅದು ಕೂಡ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಮತ್ತು ಈ ಕಲ್ಯಾಣ ಕರ್ನಾಟಕದ ಅನುದಾನದಲ್ಲೂ ಕೂಡ ಶಾಲಾ ಸುಧಾರಣೆಗಾಗಿ, ಲ್ಯಾಬ್ಗಾಗಿ, ಇತರ ಆಗಿ ಅವ್ರ ಡಿಮಾಂಡ್ ಅನುಗುಣವಾಗಿ ಅದನ್ನು ಕೂಡ ಸಪ್ರೇಟಾಗಿ ಕೊಟ್ಟಿದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ, ಬರೀ ಶಾಲಾ ಕೊಠಡಿ ಕಟ್ಟಿದರೆ ಸಾಲೋದಿಲ್ಲ, ಟೀಚರ್ಸ್ಗಳು ಬೇಕು. ಭಾಳ ವರ್ಷದಿಂದ ಟೀಚರ್ ರಿಕ್ರೂಟ್ಮೆಂಟ್ ಕೂಡ ಆಗಿರಲಿಲ್ಲ. 15,000 ಟೀಚರ್ಸ್ಗಳ ರಿಕ್ರೂಟ್ಮೆಂಟನ್ನು ಮಾಡಿ ಪೂರ್ತಿ ಮಾಡಿದ್ದೇವೆ. ಕೆಲವರು ಅದನ್ನು ಕೋರ್ಟಲ್ಲಿ ಕೇಳಿದ್ದಾರೆ. ನಿನ್ನೆನೇ ಅದ್ರ ಬಗ್ಗೆ ಜಜ್ಮೆಂಟ್ ಆಗಿದೆ, ಕೋರ್ಟ್ ಆದೇಶ ಬಂದಿದೆ. ಕೋರ್ಟ್ ಆದೇಶದ ಅನ್ವಯ ಅವರಿಗೆ ಎಲ್ಲರಿಗೂ ಕೂಡ ನೇಮಕಾತಿ ಆದೇಶವನ್ನು ನಾವು ಕೊಡ್ತಾ ಇದ್ದೇವೆ. 15,000 ಟೀಚರ್ಸ್ಗಳನ್ನು ಇದೇ ವರ್ಷ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೇವೆ. ಮುಂದಿನ ವರ್ಷವೂ ಕೂಡ ಈ ರಿಕ್ರೂಟ್ಮೆಂಟ್ ಪ್ರೊಸೆಸ್ಸು ಮತ್ತೆ ಮುಂದುವರೆದು ಏನು ಕೊರತೆ ಇದೆ ಅದನ್ನು ರಿಕ್ರೂಟ್ ಮಾಡುವಂಥದ್ದನ್ನು ಮತ್ತೆ ನಾವು ಮುಂದುವರಿಸ್ತಾ ಇದ್ದೇವೆ ಅನ್ನೋಂಥ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೇನೆ. 15,000ರಲ್ಲಿ 5,000 ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾವು ಮೀಸಲಿಟ್ಟಿದ್ದೇವೆ. ಮಾನ್ಯ ಸಭಾಧ್ಯಕ್ಷ, ಹೈಯರ್ ಎಜುಕೇಷನಲ್ಲಿ ಭಾಳ ದೊಡ್ಡ ಬದಲಾವಣೆಯನ್ನು ತರುವಂಥ ಪ್ರಯತ್ನಗಳನ್ನು ನಾವು ಮಾಡಿದ್ವಿ. ಒಂದು ನ್ಯೂ ಎಜುಕೇಷನ್ ಪಾಲಿಸಿಯನ್ನು ನಾವು ಒಪ್ಕೊಂಡು ಅದಕ್ಕೊಂದು ಟಾಸ್ಕ್ ಫೋರ್ಸ್ ಮಾಡಿ ಅವ್ರ ರಿಪೋರ್ಟ್ಗಳನ್ನು ಪಡೆದು ಇವತ್ತು ಪ್ರಥಮ ಬ್ಯಾಚ್ಗಳೆಲ್ಲವೂ ಕೂಡ ಬರ್ತಾ ಇದ್ದಾವೆ. ಮತ್ತು ಈ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ವಿಶೇಷವಾಗಿ ಒಂದೇ ಸ್ಟ್ರೀಮಲ್ಲಿ ಈಗ ನಾವು PUC ಆದಮೇಲೆ ಸೈನ್ಸ್ ಓದಿ ಬರೀ ಸೈನ್ಸ್ಗೆ ಡಿಗ್ರಿ ತೊಗೊಳ್ಳುವಂಥದ್ದಿತ್ತು. ಅದನ್ನು ಈಗ ಮಲ್ಟಿ ಸ್ಟ್ರೀಮ್ಗಳಲ್ಲಿ ನಾವು ತೆಗೆದಕ್ಕೆ ಅವಕಾಶ ಇದೆ. ಒಬ್ಬ ವಿದ್ಯಾರ್ಥಿ ಸೈನ್ಸ್ ಮಾಡ್ತಾ ಇವನು ಆರ್ಟ್ಸನ್ನು ಕಲಿಬೋದು, ಕಾಮರ್ಸು ಕಲಿಬೋದು, ಡಬಲ್ ಡಿಗ್ರಿಯನ್ನು ಪಡ್ಕೋಬೋದು. ಆ ಥರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಫ್ಲೆಕ್ಸಿಬಿಲಿಟಿ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಬಂದಿದೆ. ಇಂಜಿನಿಯರಿಂಗ್ ಪದವಿಗಳ ಪಡೆಯೋ ಕನ್ನಡದಲ್ಲಿ ಬರಿಬೇಕು ಅನ್ನುವಂಥದ್ದು ನಾವು ಈಗಾಗಲೇ ಅದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಮಾತೃಭಾಷೆಗೆ ಭಾಳ ದೊಡ್ಡ ಮಹತ್ವ ಬಂದಿದೆ. ಆದರೆ ಅದಕ್ಕಿನ್ನ ದೊಡ್ಡ ಪ್ರಮಾಣದಲ್ಲಿ ರೆಸ್ಪಾನ್ಸ್ ಬಂದಿಲ್ಲ. ಯಾಕಂತಂದರೆ ಅದರ ಪಠ್ಯ ಪುಸ್ತಕ ಅವೆಲ್ಲವನ್ನು ಸಿದ್ಧತೆ ಮಾಡಬೇಕು. ಆದ್ದರಿಂದ ಈ ವರ್ಷ ನಾನು ಬಜೆಟ್ನಲ್ಲಿ ವಿಶೇಷ ಅನುದಾನವನ್ನು ಕೊಟ್ಟಿದ್ದೇನೆ. ಎಲ್ಲ ಪಠ್ಯಕ್ರಮಗಳನ್ನು ಕನ್ನಡದಲ್ಲಿ ನೀವು ಅದನ್ನು ಅನುವಾದವನ್ನು ಮಾಡಿ ನೀವು ಅದನ್ನು ಕೊಡಬೇಕನ್ನುವಂಥ ಮಾತನ್ನು ಕೂಡ ನಾನು ಹೇಳಿದ್ದೆ. ಮಾನ್ಯ ಸಭಾಧ್ಯಕ್ಷರೇ, 7 ವಿಶ್ವವಿದ್ಯಾಲಯಗಳನ್ನು ಮಾಡಿ. ವಿಶ್ವವಿದ್ಯಾಲಯ ಅಂದ ತಕ್ಷಣವೇ ನಮ್ಮ ಕಣ್ಣಿಗೆ ಬರೋದು ದೊಡ್ಡ ಕಟ್ಟಡ ಮತ್ತು ಅದಕ್ಕೆ ಬೇರೆ ಬೇರೆ ಡಿಪಾರ್ಟ್ಮೆಂಟು ಹೀಗೆ. ಆದರೆ ಈಗ ಡಿಜಿಟಲೈಸೇಷನ್ ವರ್ಲ್ಡಲ್ಲಿ ಅದನ್ನು ಬಳಕೆ ಮಾಡಿ ಇರೋ PG ಸೆಂಟರ್ಗಳನ್ನೇ ನಾವು ಇನ್ಫ್ರಾಸ್ಟ್ರಕ್ಚರ್ ಬಳಕೆ ಮಾಡಿ ಇವತ್ತು ಡಿಜಿಟಲೈಸೇಷನ್ ಮುಖಾಂತರ ಸಂಪೂರ್ಣವಾಗಿ ಹೊಸ ಥರದ ಲರ್ನಿಂಗನ್ನು ಮಾಡುವಂಥದ್ದು, ಸ್ಥಳೀಯ ಲರ್ನಿಂಗ್ ಆ್ಯಂಡ್ ಲಾಂಗ್ ಡಿಸ್ಟೆನ್ಸ್ ಲರ್ನಿಂಗ್ ಎರಡನ್ನೂ ಮಾಡುವಂಥ ವಿಶೇಷವಾಗಿರುವಂಥ ವಿಶ್ವವಿದ್ಯಾಲಯಗಳನ್ನು ನಾವು ಮಾಡಿದ್ದೇವೆ. ಹೀಗೆ ಎಲ್ಲೆಲ್ಲಿ ಮೊದಲೆಲ್ಲ ಒಂದು ಕನ್ಸೆಪ್ಟ್ ಇತ್ತು, ವಿಶ್ವವಿದ್ಯಾಲಯ ಅಂತಂದರೆ ಒಂದು ಅರ್ಧ ರಾಜ್ಯ, ಈ ಕಡೆ ಒಂದು ಅರ್ಧ ರಾಜ್ಯ ಅಂತಿತ್ತು. ಆದ್ರೀಗ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ. ಮಕ್ಕಳು ಕಲಿಯುವಂಥ ಸಂಖ್ಯೆ ಹೆಚ್ಚಾಗಿದ್ದರಿಂದ ಯೂನಿವರ್ಸಿಟಿಗಳ ರೀಜ್ನಲ್ ವೈಸ್ ಅವಶ್ಯಕತೆ ಬೇಡಿಕೆ ಇರೋದರಿಂದ ವಿನೂತನವಾದಂಥ ಯೂನಿವರ್ಸಿಟಿಗಳನ್ನು ಪ್ರಾಯೋಗಿಕವಾಗಿ ನಾವು ಮಾಡಿದ್ವಿ. ಇಂಜಿನಿಯರಿಂಗ್ ಕಾಲೇಜಲ್ಲಿ 7 ಇಂಜಿನಿಯರಿಂಗ್ ಕಾಲೇಜನ್ನು ಆಯ್ಕೆ ಮಾಡಿದ್ದೇವೆ. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಥಾಪನೆ ಮಾಡಿದ್ದೇವೆ. ಈಗಾಗಲೇ ಸದ್ಗೋಪಾಲನವರ ಹೆಸರಿನಲ್ಲಿ ಅವರ ನೇತೃತ್ವದಲ್ಲಿ ರಿಪೋರ್ಟ್ ಕೂಡ ಬಂದಿದೆ. ಅದನ್ನು ಅನುಷ್ಠಾನಕ್ಕೂ ಕೂಡ ಮಾಡಿದ್ದೇವೆ. ಈಗಾಗಲೇ 50 ಕೋಟಿ ರೂಪಾಯಿನ ಅದಕ್ಕೆ ಕೊಟ್ಟಿದ್ದೀನಿ. 5 ಇಂಜಿನಿಯರಿಂಗ್ ಕಾಲೇಜನ್ನು 5 ವರ್ಷದಲ್ಲಿ ನಾವು NIT ತದನಂತರ IIT ಲೆವೆಲ್ವರೆಗೂ ನಾವು ಪ್ರಾರಂಭ ಆ ಲೆವೆಲಿಗೆ ತರಬೇಕು ಅಂತ ನನ್ನ ಚಿಂತನೆ ಇಷ್ಟೇ. ನಮ್ಮ ಮಕ್ಕಳು CET ಬರೆದು ದೂರದ IIT ಬಾಗಲಕಾಯಿ ಬದಲು ನಮ್ಮ ಸಂಸ್ಥೆಗಳನ್ನು IIT ಲೆವೆಲ್ ಮಾಡಿದರೆ, ಇನ್ಕ್ಲೂಡಿಂಗ್ ಫಾರಿನ್ ಯೂನಿವರ್ಸಿಟಿ ಕೊಲಾಬ್ರೇಷನ್ ತೊಗೊಂಡ್ರೆ ನಮ್ಮ ಮಕ್ಕಳಿಗೆ ಹೆಚ್ಚಿನ ಅವಕಾಶ ನಮ್ಮ ರಾಜ್ಯದಲ್ಲೇ ಸಿಗ್ತದೆ. ಆದ್ದರಿಂದ ಆ ವ್ಯವಸ್ಥೆಗಳನ್ನು ಮಾಡಬೇಕಂಥೇಳಿ ಒಂದು ವಿನೂತನವಾದಂಥ ಒಂದು ಚಿಂತನೆ ಮತ್ತು ಪ್ರಯೋಗವನ್ನು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಅದಕ್ಕೆ ಯಾವ್ಯಾವ ಇಂಜಿನಿಯರಿಂಗ್ ಕಾಲೇಜ್ಗೆ ಯಾವ್ಯಾವ ಗ್ಯಾಪ್ ಇದೆ, ಅದನ್ನೇನು ತುಂಬಬೇಕು, ಅದಕ್ಕೆ ಎಷ್ಟು ಹಣ ಬೇಕು ಅದನ್ನೆಲ್ಲ ಒದಗಿಸ್ತಾ ಇದ್ದೇವೆ. ಬರುವಂಥ ವರ್ಷದಲ್ಲಿ ಅದರ ದೊಡ್ಡ ಪರಿಣಾಮವನ್ನು ನಾವು ನೋಡ್ತಾ ಇದ್ದೇವೆ ಅನ್ನೋಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದಕ್ಕೆ
ಎಕ್ಸ್ಪರ್ಟ್ಸ್ಗಳನ್ನು ಕೂಡ ಡಿಗ್ರಿ ಕಾಲೇಜು ಒಂದು ಸ್ವಲ್ಪ, ಯಾಕಂದರೆ ಮಕ್ಕಳು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಡಿಗ್ರಿ ಕಾಲೇಜುಗಳಿಗೆ ಭಾಳಷ್ಟು ಒತ್ತಡವಿದ್ದಾವೆ. ಡಿಗ್ರಿ ಕಾಲೇಜಸ್ಸು ಗ್ರಾಮೀಣ ಪ್ರದೇಶದಲ್ಲಿ ಭಾಳ ಒಂದು ಸ್ವಲ್ಪ ಸೈಂಟಿಫಿಕ್ ಆಗಿ ಎಲ್ಲೆಲ್ಲಿ ನಮಗೆ ಡಿಗ್ರಿ ಕಾಲೇಜ್ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡ್ತಕ್ಕಂಥ ಅವಶ್ಯಕತೆ ಇದೆ ಅನ್ನೋದು. ಭಾಳಷ್ಟು ಪ್ರಸ್ತಾವನೆಗಳು ಬಂದಿದ್ದಾವೆ, ಬಟ್ ಪದೇ ನಾವು ಕೇಳಿದಾಗ ಕೂಡ ಕೆಲವು ಹತ್ರ ಡಿಗ್ರಿ ಕಾಲೇಜ್ಗಳಿಗೆ ಮಕ್ಕಳಿಲ್ಲ, ಅಲ್ಲಿ ಡಿಗ್ರಿ ಕಾಲೇಜ್ ನಡೀತಾ ಇದ್ದಾವೆ. ಬಟ್ ಕೆಲವು ಹತ್ರ ಭಾಳ ಡಿಮ್ಯಾಂಡ್ ಇದೆ ಡಿಗ್ರಿ ಕಾಲೇಜ್. ಒಂದು ಸ್ವಲ್ಪ ಡಿಗ್ರಿ ಕಾಲೇಜ್ ಬಗ್ಗೆ ಒಂದು ಸ್ವಲ್ಪ ವಿಶೇಷವಾಗಿ ಗಮನ ಹರಿಸ್ತಕ್ಕಂಥ ಅವಶ್ಯಕತೆ ಇದೆ ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ. ಅಲ್ಲ, ಖಂಡಿತವಾಗಿಯೂ ಸರ್, ಇಫ್ ಐ ಮೇ ಸರ್, ತಾವು ಐ ಡಿಂಟ್ ವಾಂಟ್ ಟು ಇಂಟರ್ವ್ಯೂನ್, ತಾವು ಭಾಷೆ ಇದು ಮಾಡೋದಕ್ಕೆ ಸಿನ್ಸ್ ಕುಮಾರ್ ಸಾಹೇಬ್ರು ಮಾತನಾಡಿದಾರೆ ಅಂತ ಒಂದು ವಿಷಯ ತಮ್ಮ ಗಮನಕ್ಕೆ ಸರ್. AACR ರಿಪೋರ್ಟ್ ಪ್ರಕಾರ, ನಮ್ಮ ಕೇಂದ್ರ ಸರ್ಕಾರದ ರಿಪೋರ್ಟ್ ಪ್ರಕಾರ ಶಾಲೆ ಮಕ್ಕಳದ್ದು ಕಲಿಕೆ ಕಮ್ಮಿ ಆಗಿದೆ. ಅದ್ರ ಬಗ್ಗೆ ಸರ್ಕಾರ ಹೆಚ್ಚು ಗಮನ ಕೊಡಬೇಕು. ಒಂದನೇದು ಸರ್, SSLC ಆದಮೇಲೆ ಅಪ್ ಟು ಸೆಕೆಂಡ್ PUC ಹೋಗುವ ಮಕ್ಕಳ ಸಂಖ್ಯೆನೂ ಕಮ್ಮಿ ಆಗಿದೆ. ಆ್ಯಂಡ್ ಪೀಪಲ್ ರೀಚಿಂಗ್ ಸೆಕೆಂಡ್ PUC ಇಂದ ಹಿಡ್ಕೊಂಡು ನೀವು ಪ್ರೊಫೆಷನಲ್ ಕೋರ್ಸಸ್ಸಿಗೆ ಹೋಗುವಂಥ ಮಕ್ಕಳ ಸಂಖ್ಯೆನೂ ಬಹಳ ಕಮ್ಮಿ ಆಗಿದೆ. ಐ ಆಮ್ ಟಾಕಿಂಗ್ ಟು ಅ ಟ್ಯೂನ್ ಆಫ್ ಎನಿವೇರ್ ಬಿಟ್ವೀನ್ 27 to 38% ಕಮ್ಮಿ ಆಗಿದೆ ಸರ್. ಸೊ ನಾವು ಇಂಜಿನಿಯರಿಂಗ್ ಕಾಲೇಜ್ಗಳು ನಾವು ಹೆಚ್ಚು ಮಾಡ್ತಾ ಇದ್ದೀವಿ, ಅದೆಲ್ಲ ಸ್ವಾಗತಾರ್ಹ. ಆದರೆ ಮಕ್ಕಳು ಡ್ರಾಪ್ಔಟ್ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಪೀಪಲ್ ಆರ್ ನಾಟ್ ಇವನ್ ರೀಚಿಂಗ್ ಸೆಕೆಂಡ್ PUC, ಫರ್ಗೆಟ್ ಪ್ರೊಫೆಷನಲ್ ಕೋರ್ಸಸ್. ದಿಸ್ ಇಸ್ ಆಸ್ ಪರ್ ಸೆಂಟ್ರಲ್ ಗೌರ್ಮೆಂಟ್ ರಿಪೋರ್ಟ್. ಅಂಟಿಲ್ ಆ್ಯಂಡ್ ಅನ್ಲೆಸ್ ಗೌರ್ಮೆಂಟ್ಸ್, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ದೇ ಡೋಂಟ್ ವರ್ಕ್ ಇನ್ ಟ್ಯಾಂಡಮ್ ಅಲಾಂಗ್ ವಿತ್ local officials to get people back to school, people back to colleges. ನಾವು ಎಷ್ಟೇ ಏನು ಮಾಡಿದ್ರು ಆಗದ ಮಾನ್ಯ ಮುಖ್ಯಮಂತ್ರಿಗಳೇ. ಸೊ ಅದಕ್ಕೆ ಇದು ಈ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ತಮ್ಮ ಗಮನವನ್ನು ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅನ್ಯ ಸಭಾಧ್ಯಕ್ಷರೇ, ಕುಮಾರ್ ಅವರು ಮತ್ತು ಪ್ರಿಯಾಂಕಾ ಅವರು ಹೇಳಿರುವಂಥದ್ದು ಭಾಳ ಸರಿ ಇದೆ. ನಂಗೆ ಆ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ನನ್ನ ಗಮನ ಇದೆ. SSLC to PUC, it is hardly 25-30%. By degree it comes, it will be 16 to 17%. And by the time it goes to university PG level, 5-6% ಮಾತ್ರ ಇದ್ದಾರೆ. ಇದು ಇವತ್ತಿಂದಲ್ಲ, ಮೊದಲಿಂದನೇ ಇದೆ. ಅದಕ್ಕೆ ಒಂದು ಕಾರಣ ನಮ್ಮ ಆರ್ಥಿಕ ಸ್ಥಿತಿ, ನಮ್ಮ ತಂದೆ ತಾಯಿಗಳ ಆರ್ಥಿಕ ಸ್ಥಿತಿ. ಎರಡನೇದ್ದು, ಅವರಿಗೆ ಈ ಒಂದು ಶಿಕ್ಷಣ ಮುಂದುವರಿಸಿದರೆ 4-5 ವರ್ಷ ಹೇಗೆ ನಾವು ಸಸ್ಟೈನ್ ಆಗೋದು, ಅದ್ರ ಬಗ್ಗೆ ಯಾವುದಾದ್ರು ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋಣ ಅನ್ನುವಂಥ ಒಂದು ಸಾಮಾಜಿಕ ಇರುವಂಥ ಒಂದು ಮನೋಭಾವನೆ, ಇವೆರಡನ್ನೂ ಟ್ಯಾಕಲ್ ಮಾಡುವಂಥದ್ದು ಅವಶ್ಯಕತೆ ಇದೆ. ಅದಕ್ಕಾಗಿ ಈ ವರ್ಷ ನಾನು ಬಜೆಟ್ನಲ್ಲಿ ಯಾಕೆ ಫ್ರೀ ಇದು ಎಜುಕೇಷನ್ ಮಾಡಿದ್ದೀನಿ ಅಂದರೆ ಅದೇ ಒಂದು ಮುಖ್ಯ ಕಾರಣ. ನಮ್ಮ ಅಡ್ಮಿಷನ್ಸ್ ಹೆಚ್ಚಾಗಬೇಕು. ಅವರು PUCಗೆ ಬಂದ್ರೆ ತಾನೇ ಮತ್ತು ಬೇರೆ ಬೇರೆ ಕೋರ್ಸ್ಗೆ ಹೋಗ್ಬೋದು, ಇಲ್ಲಿದ್ರೆ ಹೋಗೋಕ್ಕಾಗಲ್ಲ. ಅದು ಒಂದು ಕಾರಣ. ಮತ್ತು ಇದು ಒಂದು ಸಾಮಾಜಿಕವಾಗಿಯೂ ಕೂಡ ನಾವು ಇದನ್ನು ಟ್ಯಾಕಲ್ ಮಾಡಬೇಕಾಗ್ತದೆ, ಕೇವಲ ಗೌರ್ಮೆಂಟ್ ಲೆವೆಲಲ್ಲಿ ಆಗಲ್ಲ. ಆಮೇಲೆ ಎರಡನೇದಾಗಿ ಅವ್ರು ಹೇಳ್ದಂಗೆ ಮಿಸ್ ಮ್ಯಾಚ್ ಇದೆ. ಕೆಲವು ಕಡೆ ಡಿಗ್ರಿ ಕಾಲೇಜ್ ಇದೆ, ಅಲ್ಲಿ ಸ್ಟೂಡೆಂಟ್ಸ್ ಇಲ್ಲ. ಇನ್ನು ಕೆಲವು ಕಡೆ ಒಂದೊಂದು ಕ್ಲಾಸಲ್ಲಿ 100-200 ಜನ ಇರುವಂಥದ್ದು ಕೂಡ ನಾವು ನೋಡ್ತೇವೆ. ಅದನ್ನು ಕೂಡ ಸರಿಪಡಿಸೋದಕ್ಕೆ ನಾನು ಇಲಾಖೆಗೆ ಹೇಳಿದ್ದೇನೆ. ಆದರೆ ರಾಜಕೀಯ ಒತ್ತಡ ಬರ್ತದೆ, ಅದಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಒಂದು 6 ಕಾಲೇಜನ್ನು, ಕುಮಾರ್ 6 ಕಾಲೇಜನ್ನು ಎಲ್ಲಿ ಅಡ್ಮಿಷನ್ ಇಲ್ಲ, ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಲಾಸ್ಟ್ ಇಯರ್ ನಾವು ಶಿಫ್ಟ್ ಮಾಡಿದ್ದೇವೆ. ಆದರೆ ಅದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಅಂದರೆ ರಾಜಕೀಯ ಒತ್ತಡ ಇದೆ. ಹೀಗಾಗಿ ನಾನು ಒಂದು ಸ್ಟ್ಯಾಂಡನ್ನು ತೆಗೆದುಕೊಂಡಿದ್ದೇನೆ. ಈ ವರ್ಷ PUC ಕಾಲೇಜಲ್ಲಿ ಎಲ್ಲ ಟೋಟಲ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿದೆ, ಮೊದಲೆಲ್ಲ ಇತ್ತು, ತಮ್ಗೆ ಗೊತ್ತಿದೆ. ಮೊದಲೆಲ್ಲ ಕಾಂಪೋಸಿಟ್ ಕಾಲೇಜ್ಗಳಿತ್ತು, ತಮ್ಗೆ ಗೊತ್ತಿದೆ. PUC ಮತ್ತು ಡಿಗ್ರಿ ಕಾಂಪೋಸಿಟ್ ಕಾಲೇಜ್ ಇತ್ತು. ಆಮೇಲೆ ಏನು ಮಾಡಿಬಿಟ್ವಿ ಅಂದರೆ ನಾವು PUC ಬೋರ್ಡ್, ಮೊದಲು ಬೋರ್ಡು ಇರಲಿಲ್ಲ. ಈಗ ಬೋರ್ಡ್ ಮಾಡಿದ ಮೇಲೆ ಅವ್ನು ಸಪ್ರೇಟ್ ಯೂನಿವರ್ಸಿಟಿ PUC ಕಾಲೇಜ್ ಮಾಡಿದ್ವಿ, ಸಪ್ರೇಟ್ ಡಿಗ್ರಿ ಕಾಲೇಜ್ ಮಾಡಿದ್ವಿ. ಮೊದಲೆಲ್ಲ ಕಾಂಪೋಸಿಟ್ ಕಾಲೇಜ್ಗಳೇ ಇತ್ತು. ಹೀಗಾಗಿ ಎಲ್ಲೆಲ್ಲಿ PUC ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಲ್ಲಿ ಡಿಗ್ರಿ ಕೋರ್ಸ್ಗಳನ್ನು ಪ್ರಾರಂಭ ಮಾಡ್ಬೋದು ಅನ್ನುವಂಥದ್ದು. ಎರಡನೇದಾಗಿ ಇದರಲ್ಲಿ ಸೈನ್ಸ್ ಇದಕ್ಕೆ ಹೋಗೋದಕ್ಕೆ ಭಾಳಷ್ಟು ವ್ಯವಸ್ಥೆಗಳಾಗಬೇಕಾಗಿದೆ. ನಾವು PUC ಕಾಲೇಜ್ ತೆಗಿತೇವೆ ಹಳ್ಳಿಯಲ್ಲಿ, ಆರ್ಟ್ಸು ತೆಗಿತೇವೆ, ಇತ್ತೀಚೆಗೆ ಸ್ವಲ್ಪ ಕಾಮರ್ಸ್ ತೆಗಿತಾ ಇದ್ದೇವೆ. ಆದರೆ ಸೈನ್ಸ್ಗೆ ಹೋಗೋದಕ್ಕೆ ವ್ಯವಸ್ಥೆಗಳೇ ಇಲ್ಲ. ನೀವು ಸೈನ್ಸು ಮತ್ತು ಮ್ಯಾಥಮೆಟಿಕ್ಸನ್ನು ಕಲಿಸ್ದೇ ನೀವು ಮುಂದೆ ಇವತ್ತಿನ ಡಿಜಿಟಲೈಸೇಷನ್ ವರ್ಲ್ಡು, ಇನ್ನೊಂದು IT, BT ಬೇರೆ ಬೇರೆ ಇದಕ್ಕೆ ಅವ್ರಿಗೆ ಹೋಗೋಕ್ಕೆ ಮಕ್ಕಳಿಗೆ ಅವಕಾಶನೇ ಸಿಗೋದು. ಹೀಗಾಗಿ ಸುಮಾರು 200ಕ್ಕಿಂತ ಹೆಚ್ಚು PUC ಕಾಲೇಜಲ್ಲಿ ಸೈನ್ಸ್ ಫ್ಯಾಕಲ್ಟಿನ ತೆಗೆಯೋದಕ್ಕೆ
ವಿಶೇಷವಾದಂಥ ಅನುದಾನವನ್ನು ಕೊಡ್ತಾ ಇದ್ದೇನೆ. ಲ್ಯಾಬ್ಗಳಿಗೆ ಇನ್ನೊಂದಕ್ಕೆ ವಿಶೇಷವಾದಂಥ ಅನುದಾನವನ್ನು ನಾನು ಕೊಡೋದಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದೇನೆ. ಅದರ ಬಗ್ಗೆ ಸಾಕಷ್ಟು ನಾವು ಚರ್ಚೆಯನ್ನು ಮಾಡಿ ಅದಕ್ಕೆ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಏನು ಬೇಕು ಮಾಡ್ತಾ ಇದ್ದೇವೆ. ಆದರೆ ಇದು ಇಷ್ಟು ವರ್ಷದಿಂದ ಮನೋಭಾವನೆ ಬದಲಾವಣೆ ಆಗಬೇಕಾದ್ರೆ ಸ್ವಲ್ಪ ಎಫರ್ಟ್ಸ್ ಇನ್ನೂ ಜಾಸ್ತಿ ಆಗಬೇಕಾಗಿದೆ. ಸ್ವಲ್ಪ ಸಮಯ ತೊಗೋಬೋದು. ಆದರೆ ಇವತ್ತಿನಿಂದ ನಾವು ಅದನ್ನು ಆ್ಯಸ್ ಎ ಮಿಷನ್ ಮೋಡಲ್ಲಿ ಮಾಡಿದರೆ ಇಂಪ್ರೂವ್ ಆಗುತ್ತೆ. ಇವತ್ತು ಹೆಣ್ಣುಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ನಾವು ಗಮನಿಸಬೇಕು. ಉದಾಹರಣೆಗೆ ನಾನು ಹಾಗೆ ನೋಡ್ತಾ ಇದ್ದೆ, ಕಲ್ಯಾಣ ಕರ್ನಾಟಕದಲ್ಲಿ ಹೆಣ್ಮಕ್ಕಳ ಹಾಜರಾತಿ ಇನ್ನೊಂದು ಎಷ್ಟಿದೆ ಅಂತ, ಅದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಆಮೇಲೆ ಇನ್ನಷ್ಟು ನೋಡಿದಾಗ ನಮಗೆಲ್ಲ ಆಶ್ಚರ್ಯ ಆಗುತ್ತೆ, ಅಲ್ಪಸಂಖ್ಯಾತ ಹೆಣ್ಮಕ್ಳು ಸ್ಕೂಲ್ಗೆ ಹೈಸ್ಕೂಲ್ಗೆ ಬರೋದಕ್ಕೆ ಹೆಚ್ಚಾಗ್ತಾಯಿದೆ. ದಟ್ಸ್ ಎ ವೆರಿ ಗುಡ್ ಸೈನ್. ಹೀಗೆ ನಾವು ಎಲ್ಲೆಲ್ಲಿ ಕೊರತೆ ಇದೆ ಅದನ್ನು ಟಾರ್ಗೆಟೆಡ್ ಆಗಿ ಎಲ್ಲ ಸಾರ್ವತ್ರಿಕವಾಗಿ ಇಡೀ ಕರ್ನಾಟಕದಲ್ಲೇ ಒಂದೇ ಥರ ಇರೋದಿಲ್ಲ, ಯಾವ್ಯಾವ ಭಾಗದಲ್ಲಿ ಏನೇನು ಕೊರತೆ ಇದೆ ಅಂತ ತುಂಬುವುದಕ್ಕೆ ವಿಶೇಷವಾದ ಪ್ರಯತ್ನ ಮಾಡಿ. ಸರ್, ತಾವು ಮಕ್ಕಳ ಸಂಖ್ಯೆ ಶಾಲೆ ಸೇರೋದು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ರೆ ಅದು ಪ್ರೀ ಕರೋನಾ ಟೈಮ್ ಇರ್ಬೋದು ಅಂತ ಭಾವಿಸ್ತಾ ಇದ್ದೀನಿ. ಯಾಕಂದರೆ ಕಳೆದ 3 ವರ್ಷದಲ್ಲಿ ನೀವು ಯಾವುದೇ ಅಂಕಿ ಅಂಶಗಳು ತೊಗೊಂಡ್ರು, ಇನ್ಕ್ಲೂಡಿಂಗ್ ಸ್ಟೇಟ್ ಗೌರ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರು ಕೂಡ ಮಕ್ಕಳ ಶಾಲೆ ಬಿಡುವ ಸಂಖ್ಯೆ ಹೆಚ್ಚುತ್ತಾ ಇದೆ. ಈಗ ಉದಾಹರಣೆ ತಾವು ಹೇಳಿದ್ರಿ, ಅಲ್ಪಸಂಖ್ಯಾತರ ಮಕ್ಕಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ. ಮೊನ್ನೆ ಒಂದು ಕಾಂಟ್ರವರ್ಸಿ ಆಗಿದ್ದಕ್ಕೆ more than 10,000 girl students have stopped coming to school, sir. ಅದು ಆ್ಯಸ್ ಪರ್ ಯೋರ್ ರಿಪೋರ್ಟ್ ಓನ್ಲಿ, ಸ್ಟೇಟ್ ಗೌರ್ಮೆಂಟ್ ರಿಪೋರ್ಟ್. ಅದು ಯಾವ ಸ್ಟ್ಯಾಟಿಸ್ಟಿಕ್ಸ್ ತಾವು ಇಲ್ಲಿ ಹೇಳ್ತಾ ಇದ್ರೆ ನನಗೆ ಗೊತ್ತಿಲ್ಲ ಸರ್. ಸ್ಟೇಟ್ ಗೌರ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸು, ಏಸರ್ ರಿಪೋರ್ಟು, ಸೆಂಟ್ರಲ್ ಗೌರ್ಮೆಂಟ್ ರಿಪೋರ್ಟು ಎಲ್ಲನೂ ಕೂಡ ದೇ ಆರ್ ಪಾಯಿಂಟಿಂಗ್ ಅಟ್ ಒನ್ ಥಿಂಗ್, ಪೋಸ್ಟ್ ಕರೋನಾ ಕಲಿಕೆ ಕಮ್ಮಿ ಆಗಿದೆ. ತಾವೇ ಹೇಳಿದ್ರಿ ಆದಾಯ ಕಮ್ಮಿ ಆಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಪೋಷಕರಿಗೆ ಕೊಡ್ಲಿಕ್ಕೆ ಆಗಲಿಲ್ಲ, ಸ್ಕೂಲ್ ಬಿಡ್ತಾ ಇದ್ದಾರೆ ಅಂತ. ಅಲ್ಲ, ನಾನು ನಿಮ್ಮ ಫಸ್ಟ್ ಇದನ್ನು ಒಪ್ಕೊಂಡೆ. ಸೆಕೆಂಡ್ ಇದರಲ್ಲಿ ದ ಇಂಟ್ರೆಸ್ಟ್ ಅಮಂಗ್ ದಿ ಗರ್ಲ್ಸ್ ಟು ಕಮ್ ಟು ಸ್ಕೂಲ್ ಹ್ಯಾಸ್ ಇನ್ಕ್ರೀಸ್ಡ್. ಇಂಟ್ರೆಸ್ಟ್ ಹೆಚ್ಚಾಗಿದೆ. ಒಂದು ನಿಮಿಷ, ನೀವು ಪ್ರೀ ಕೋವಿಡ್ ಪೋಸ್ಟ್ ಕೋವಿಡ್ ಕಂಪೇರ್ ಮಾಡೋದಕ್ಕಿಂತ ಒಟ್ಟಾರೆ ನೀವು ತೆಗೆದುಕೊಂಡಾಗ ಹೆಚ್ಚಾಗಿದೆ. ಈವನ್ ಅಲ್ಪಸಂಖ್ಯಾತ ಹೆಣ್ಮಕ್ಳು ಕಲಿಬೇಕನ್ನುವಂಥದ್ದು ಹೆಚ್ಚಿದೆ ಸರ್. ತಾವೇ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ತಾವೇ ಒಂದು ಇದು ಸ್ಯಾಂಕ್ಷನ್ ಮಾಡಿದ್ದೀರಾ ಸರ್, ಸರ್ವೆ ಎಷ್ಟು ಜನ ಮಕ್ಕಳು ಸ್ಕೂಲ್ ಬಿಟ್ಟು ಹೋಗಿದ್ದಾರೆ ಅಂತ. ಅದೇ ಸರ್ವೆನಲ್ಲೇ ತೋರಿಸ್ತಾ ಇದೆ ದಟ್ ಡ್ರಾಪ್ ಔಟ್ ಸಂಖ್ಯೆ ಹೆಚ್ಚಾಗಿದೆ ಅಂತ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎಂಟೈರ್ ದಿಸ್ ಥಿಂಗ್. ಕಲ್ಯಾಣ ಕರ್ನಾಟಕ ಇನ್ಕ್ಲೂಡೆಡ್ ಸರ್. ಎಸ್ಪೆಷಲಿ ಕಲ್ಯಾಣ ಕರ್ನಾಟಕ. ನೀವು ಮಂಗಳೂರಿನಲ್ಲಿ ಆದಂತ ಕಾಂಟ್ರವರ್ಸಿ ನೋಡಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ಆದಂತ ಕಾಂಟ್ರವರ್ಸಿ ನೋಡಿದ್ಮೇಲೆ ಹೆಣ್ಮಕ್ಳು, ಅಲ್ಪಸಂಖ್ಯಾತರ ಹೆಣ್ಮಕ್ಳು ಎಷ್ಟು ಜನ ಸ್ಕೂಲ್ ಬಿಟ್ಟಿದ್ದಾರೆ ತಾವೇ ಗಮನಿಸಬೇಕು ಸರ್. ಇಲ್ಲ, ಅದು ನೀವು I don't want to I don't have any figures in front of me where because of that incident ಕಮ್ಮಿ ಆಗಿದೆ ಅಂತ ನನ್ನ ಹತ್ರ ಅಂತೂ ಯಾವುದೂ ಇಲ್ಲ. ಬೇಕಾದ್ರೆ ಸಬ್ಮಿಟ್ ಮಾಡ್ತೀನಿ, ದಯವಿಟ್ಟು ಕೊಡಿ, ರಿಪೋರ್ಟ್ ಇದೆ. ಕೊಡಿ. ನಾನಂತೂ ಎಲ್ಲೂ ನನ್ನ ಗಮನಕ್ಕೆ my ಬಂದಿಲ್ಲ. interest is as many young people from Karnataka should be educated with scientific temperament ಅಂತ ತಮ್ಮದು ಇದೆ, ನಮ್ಮದು ಇದೆ ಆಶಯ. Don't look into different angles. ನೋಡಿ ಸರ್, ತರ್ಸ್ ನೋಡಿ. ನಾನು ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂ. ದಯವಿಟ್ಟು ತರ್ಸ್ ನೋಡಿ ಸರ್. ಇಫ್ ಐ ವಿಲ್ ವಿಡ್ರಾ. ಇಲ್ಲ, ಇಷ್ಟೇ ಹೇಳ್ತೇನೆ. ಅಲ್ಲ, ಅದು ಮುಂದೆ ಬೆರೆಸೋದು ಬೇಡ. ಇಷ್ಟೇ ಹೇಳ್ತೀನಿ, ನನ್ನ ಮುಂದಂತೂ ಅಂತ ಯಾವ ಫಿಗರ್ ಇಲ್ಲ. ನೀವು ಕೊಡಿ, ಅದನ್ನು ವೆರಿಫೈ ಮಾಡ್ತೀನಿ. ಖಂಡಿತ ಸರ್. ಇಫ್ ಐ ಆಮ್ ರಾಂಗ್ ಐ ವಿಲ್ ವಿಡ್ರಾ. ದೇರ್ ಇಸ್ ನಥಿಂಗ್ ರಾಂಗ್. ಸರ್ ಅದ್ರ ಆ ಸಬ್ಜೆಕ್ಟ್ ಇಲ್ಲ ಸರ್. ಒಂದೇ ನಿಮಿಷ ಸರ್. ತಾವು ಹೊಸ ಶಾಲೆ ಕೊಠಡಿಗಳು ಇದು ಮಾಡಿದ್ದೀರಿ ಸರ್, ಸ್ಯಾಂಕ್ಷನ್ ಮಾಡಿದ್ದೀರಿ. ನ್ಯೂ ಕ್ಲಾಸ್ ರೂಮ್ಸ್ ಸರ್ ಇನ್ ದಿ ಸ್ಕೂಲ್ಸ್. ಯು ಹ್ಯಾವ್ ಸ್ಯಾಂಕ್ಷನ್ ನ್ಯೂ ಕ್ಲಾಸ್ ರೂಮ್ಸ್ ಇನ್ ದಿ ಸ್ಕೂಲ್ ಸರ್. ಹೊಸ ಶಾಲೆ ಕೊಠಡಿಗಳು ಸ್ಯಾಂಕ್ಷನ್ ಮಾಡಿದ್ದೀರಿ ಸರ್. ಅಲ್ಲಿ ಏನು ಕಂಡೀಷನ್ ಇದೆ ಸರ್, ಎಲ್ಲಿ ಮಕ್ಕಳು ಜಾಸ್ತಿ ಇದ್ದಾರೆ ಅಲ್ಲಿ ಮಾತ್ರ ಕಟ್ಟಬೇಕಂತ ಕಂಡೀಷನ್ ಹಾಕಿದ್ದೀರಿ ಸರ್. ನಮ್ಮ ಸಮಸ್ಯೆ ಏನಂದರೆ, ಎಲ್ಲಿ ಪಾಪ್ಯುಲೇಷನ್ ಇದೆ ಸರ್ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ಸು ಡೈಲಾಪಿಟೇಟೆಡ್ ಆಗಿದ್ದರಿಂದ ಅವ್ರು ಬೇರೆ ಸ್ಕೂಲ್ಸ್ಗೆ ಶಿಫ್ಟ್ ಆಗಿದ್ದಾರೆ ಸರ್. ಸೊ ಆ ಸ್ಕೂಲ್ಸ್ನ ಡೆವಲಪ್ ಮಾಡಿದ್ರೆ, ಎಲ್ಲಿ ಪಾಪ್ಯುಲೇಷನ್ ಇದೆ ಅಲ್ಲಿ ಡೆವಲಪ್ ಮಾಡಿದ್ರೆ ವಾಪಸ್ ಬರ್ತಾರೆ ಸರ್ ಗೌರ್ಮೆಂಟ್ ಸ್ಕೂಲ್ಸ್ಗೆ ಮಕ್ಕಳು. ಸೊ ಈಗ ನಿಮ್ಮ ಕಂಡೀಷನ್ ಪ್ರಕಾರ ನಾವು ಅಲ್ಲಿ ಕ್ಲಾಸ್ ರೂಮ್ಸ್ ಅಲಾಟ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್, ಹೊಸ ಕ್ಲಾಸ್ ರೂಮ್ಸು. ನಿಮ್ಮ ಕಂಡೀಷನ್ ಪ್ರಕಾರ ಎಲ್ಲಿ ಮಕ್ಕಳಿದ್ದಾರೆ ಅಲ್ಲಿ ಮಾತ್ರ ಮಾಡಬೇಕು ಅಂದರೆ, ಈಗ ನನಗೆ ನನ್ನ ಕ್ಷೇತ್ರಕ್ಕೆ 20 ಕ್ಲಾಸ್ ರೂಮ್ಸ್ ತಾವು ಕೊಟ್ಟಿದ್ರಿ ಸರ್. ಬಟ್ ನನಗೆ ಅಲಾಟ್ ಮಾಡೋಕ್ಕೆ ಆಗಿರೋದು ತಮ್ಮ ಕಂಡೀಷನ್ ಪ್ರಕಾರ ಬರೀ 2 ಕ್ಲಾಸ್ ರೂಮ್ ಸರ್. ಸೊ ಹಾಗಾದರೆ ಭಾಳ ಕಷ್ಟ ಆಗುತ್ತೆ ಸರ್. ಇಲ್ಲ, ನೀವು ಅದನ್ನು ಪ್ರಾಬ್ಲಮನ್ನು ಸರಿಯಾಗಿ ಸಾಲ್ವ್ ಮಾಡ್ಬೋದು. 20 ಕ್ಲಾಸ್ ರೂಮ್ ಕೊಟ್ಟಿದ್ದೇವೆ, ಈ ಕಂಡೀಷನ್ ಮೇಲೆ ಇದೆ, ಮಿಕ್ಕಿದ್ದೆಲ್ಲ ಇಲ್ಲಿ ಕೊಡ್ತೀವಿ ಅಂದರೆ ನಾವೇನು ತಕರಾರು ಮಾಡಲ್ಲ. ಯು ಡೋಂಟ್ ಗೆಟ್ ಸ್ಟಕ್ ವಿತ್ ದ್ಯಾಟ್. ದಟ್ ಇಸ್ ನಾಟ್ ದ ವೇ. ಆಮೇಲೆ ಇನ್ನೊಂದು, ಎಲ್ಲೆಲ್ಲಿ ಡಯಾಬಿಟೆಡ್ ಕಂಡೀಷನ್ ಇದೆ ಅದನ್ನು ಕೂಡ ರಿಪೇರಿ ಮಾಡೋದು ಕೂಡ ನಾನು ದುಡ್ಡು ಕೊಟ್ಟಿದ್ದೇನೆ. ಅದನ್ನು ಬಳಕೆ ಮಾಡಿ ಅಲ್ಲಿನೂ ಮಾಡ್ಬೋದು. ಈ 20 ರೂಮ್ ನಿಮ್ಗೇನು ಕೊಟ್ಟಿದ್ದೇವೆ
ನಿಮಗೆ ಇದಲ್ಲದೆ ಬೇರೆ ಕಡೆ ಎಲ್ಲಿ ಕೊಡಬೇಕು ಅಂತ ಖಂಡಿತ ಅವಕಾಶ ಮಾಡಿಕೊಡ್ತೀವಿ, ಅದ್ರಾಗೇನು ಪ್ರಶ್ನೆ ಇಲ್ಲ. ಆಗ್ತಾ ಇದೆ, ಆಗುತ್ತೆ. ನಾವು ಎಲ್ಲೇನು ಕೊಡಬೇಡ ಅಂತ ಹೇಳಿಲ್ಲ, ಪ್ರಯಾರಿಟಿ ಎಲ್ಲಿ ಕೊಡಬೇಕು ಅಂತ ಅಷ್ಟೇ ಹೇಳಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರದಲ್ಲಿ PU ಕಾಲೇಜ್ ಇರಲಾರ್ದಲ್ಲಿ ಡಿಗ್ರಿ ಕಾಲೇಜ್ ಓಪನ್ ಆಗಿದೆ. ಅಲ್ಲಿ ಡಿಗ್ರಿ ಕಾಲೇಜಿಗೆ ಹುಡುಗರೇ ಇಲ್ಲ. PU ಕಾಲೇಜ್ ಇರಲಾರ್ದೆ ಡಿಗ್ರಿ ಕಾಲೇಜ್ ಹೇಗೆ ಓಪನ್ ಆಗಿದೆ? ಹೌದು, ಅದು ನಿಮಗೆ ಹಿಂದೆ ಭಾಳ ಇದೇ ಥರ ಆಗಿದೆ. ಯಾರ್ದೋ ಒತ್ತಡಕ್ಕೆ ಡಿಗ್ರಿ ಕಾಲೇಜ್ ಮಾಡಿರ್ತಾರೆ, ಅಲ್ಲಿ PUC ಕಾಲೇಜೇ ಇಲ್ಲ. ನನ್ನ ಕ್ಷೇತ್ರದಲ್ಲಿ ಹಂಗಿತ್ತು. ನಾನು PUC ಕಾಲೇಜ್ ಕೊಟ್ಟಿದ್ದೇನೆ. ಹಿಂದೆಲ್ಲ ಇಂಥವೆಲ್ಲ ಆಗಿದ್ದಾವೆ, ಮಿಸ್ ಮ್ಯಾಚ್ ಎಲ್ಲ ಆಗಿದ್ದಾವೆ. ಯಾವುದು ಯೋಚನೆ ಇಲ್ಲದೆ ಮಾಡಿರುವಂಥದ್ದು ಇದೆ ಬೇಕಾದಷ್ಟು. ಯಾಕಂದರೆ ಹ್ಯೂಜ್ ಬಿಲ್ಡಿಂಗ್ ಕಟ್ಟಿದ್ದಾರೆ, ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ. ಅಲ್ಲಿ ಸರಿ ಮಾಡೋಣ, ಅದನ್ನು ಗ್ಯಾಪ್ ಸರಿ ಮಾಡೋಣ. ಹಿಂಗೆ ಎಜುಕೇಷನ್ ಸಂಬಂಧಪಟ್ಟಾಗ ಹೇಳಿದೆ ಒಂದೇ. ಈಗ ಏನಂತ ಹೇಳಿದರೆ, ಯಾರು ಇವತ್ತು PUC ಕಂಪ್ಲೀಟ್ ಮಾಡಿ ಪ್ರೊಫೆಷನಲ್ಸ್ ಕೋರ್ಸ್ಗೆ ಬರ್ತಾರೆ, ಅವ್ರಿಗೆ ಎಜುಕೇಷನ್ ಲೋನ್ ಅಂತ ಕೊಡ್ತಾ ಇದೆ ಬಡವರಿಗೆ. ಈ ಬ್ಯಾಂಕ್ನವ್ರು ಎಜುಕೇಷನ್ ಲೋನ್ಗೆ ಭಾಳಷ್ಟು ಮಕ್ಕಳು ತಾಯಂದಿರೆಲ್ಲ ಕೂಡ ಸತಾಯಿಸ್ತಿದ್ದಾರೆ. ನೀವು ಮಾರ್ಗೇಜ್ ಲ್ಯಾಂಡ್ ಕೊಡಿ ಅಥವಾ ನಿಮ್ಗೆ ಕೊಡೋದಿಲ್ಲ, ಬಸ್ ಫ್ರೀಯಾಗಿ ಏನೊಂದು ಸ್ಟಾರ್ಟಿಂಗ್ ಒಂದು ಸಿಸ್ಟಮ್ ಇತ್ತಲ್ಲ, ಅದು ಎಲ್ಲ ಬ್ಯಾಂಕ್ಗಳು ಸತಾಯಿಸುವಂಥ ಕೆಲಸ ಇವತ್ತು ಮಾಡ್ತಾರೆ. ಒಂದು ಎರಡನೇದು ರೇಟ್ ಆಫ್ ಇಂಟ್ರೆಸ್ಟ್ ಆಲ್ಸೋ, ಅದು ನೀವು ಸೆಂಟ್ರಲ್ ಒಂದು ಸ್ವಲ್ಪ ಕಡಿಮೆ ಮಾಡಿ, ಮತ್ತು ಅವನಿಗೆ ಕೆಲಸ ಸಿಕ್ಕಿ 1 ವರ್ಷ ಆದರೂ ಕೂಡ ಸಮಯಾವಕಾಶ ಕೊಡಬೇಕು. ಎಷ್ಟು ಬ್ಯಾಂಕ್ಗಳು ದಬ್ಬಾಳಿಕೆ ಅಂತ ಹೇಳಿದ್ರೆ, ಯಾರು ಬಡವರು ತಗೊಂಡಿರ್ತಾರೆ, ಒಂದು ಅವ್ರನ್ನ ತಂದೆ ಇರೋದಿಲ್ಲ ಅಥವಾ ತಾಯಿ ಇರೋದು, ಆರ್ಥಿಕ ಪರಿಸ್ಥಿತಿ ಇಲ್ಲ, ಆ ಮನೆಗೆ ಹೋಗೋದು, ಅವ್ರ ಮನೇಲಿ ಕೂತ್ಕೊಳ್ಳು, ಒಟ್ಟರೆ ಈಗ ಬ್ಯಾಂಕ್ನ ತಗೊಳ್ಳಿಕ್ಕೆ ಹೆದರ್ತಾರೆ ಪೇರೆಂಟ್ಸ್ ಬಂದು. ಅದಕ್ಕೆ ಇದನ್ನು ಹೈಯರ್ ಸ್ಟಡೀಸ್ ಹೋಗಬೇಕಾದ್ರೆ ದೊಡ್ಡ ಮಟ್ಟದ ಬ್ಯಾಂಕ್ನವ್ರು ಕೂತ್ಕೊಂಡು ಅದು ಆದಷ್ಟು ರಿಲ್ಯಾಕ್ಸೇಷನ್ ಮಾಡಬೇಕು. ಸಾಧ್ಯವಾದರೆ ಆ ಎಜುಕೇಷನ್ ಏನೇನು ತಗೊಂಡಿದ್ದಾರೆ ಆ ಸಾಲವನ್ನು ಮನ್ನಾ ಮಾಡುವಂಥ ಪ್ರಸ್ತಾವನೆ ನಾವು ಒಮ್ಮೆ ಕಲಿಸಬೇಕು. ಅಧ್ಯಕ್ಷರೇ, ಅಲ್ಲ ಈಗ ಸ್ಪಷ್ಟೀಕರಣಕ್ಕೆ ಈಗ ಆಮೇಲೆ ಅವಕಾಶ ಕೊಡ್ತೀನಿ. ಈಗ ಬೇಡ ನಂಜೇಗೌಡ್ರೆ, ಕೂತ್ಕೊಳ್ಳಿ. ಸ್ಪಷ್ಟೀಕರಣಕ್ಕೆ ಆಮೇಲೆ ಅವಕಾಶ ಕೊಡ್ತೀನಿ, ಆಮೇಲೆ ಕೊಡ್ತೀನಿ. ಈಗ ಮುಖ್ಯಮಂತ್ರಿಗಳು ಮುಂದುವರಿಸಲಿ. ಮಾನ್ಯ ಸಭಾಧ್ಯಕ್ಷರೇ, ಈ ಸಾಲಗಳದ್ದು ಹೈಯರ್ ಎಜುಕೇಷನ್ಗೆ ಏನಿದೆ ಅದಕ್ಕಾಗಿ ನಾವು ತಂದಿದ್ದೇವೆ. ಇಂಟ್ರೆಸ್ಟ್ ಸಬ್ಸಿಡಿ ಕೊಡ್ತಾ ಇದೆ. 4% ಎಜುಕೇಷನ್ ಸಾಲ ಕೊಡೋದಕ್ಕೂ ಕೂಡ ಈ ವರ್ಷ ನಾವು ಅದನ್ನ ಪ್ರಾವಿಷನ್ಗಳನ್ನು ಮಾಡಿಕೊಂಡಿದ್ದೇವೆ. ಪ್ಲಸ್ಸು ಇವತ್ತು ವಿದೇಶಕ್ಕೆ ಹೋಗೋದಕ್ಕೂ ಕೂಡ ನಾವೇ ಅದಕ್ಕೆ 20 ಲಕ್ಷವರೆಗೂ ನಾವೇ ದುಡ್ಡು ಕೊಡ್ತಾ ಇದ್ದೇವೆ. ಅದನ್ನು ಕೂಡ ನನ್ನ ಬಜೆಟಲ್ಲಿ ಕೂಡ ನಾನು ಹೇಳಿದ್ದೇನೆ. ಸೊ ಲಾಟ್ ಆಫ್ ಇಂಥವೆಲ್ಲವನ್ನು ಕೂಡ ಗುರುತಿಸಿ ಸ್ಪಂದಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇಲ್ಲ, ತಾವು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ಕೊಡ್ತಿರೋದು ಇದೆಯಲ್ಲ, 10 ಲಕ್ಷ ವಿದ್ಯಾರ್ಥಿಗಳಿಗೆ ಅದಕ್ಕೆ ಬಂದೆ ಓಕೆ. ಮಾನ್ಯ ಸಭಾಧ್ಯಕ್ಷರೇ, ಈ ಅಪ್ ಟು PGವರೆಗೂ ಹೆಣ್ಣು ಮಕ್ಕಳಿಗೆ 8th ಸ್ಟ್ಯಾಂಡರ್ಡಿಂದ ಹಿಡಿದು PGವರೆಗೂ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದೀವಿ. ಫಸ್ಟು ರೈತರ ಮಕ್ಕಳಿಗೆ ಅಂದ್ವಿ, ಆಮೇಲೆ ರೈತ ಕೂಲಿಕಾರ ಮಕ್ಕಳಿಗೆ ಅಂದ್ವಿ, ಮೀನುಗಾರ ಮಕ್ಕಳಿಗೆ, ನೇಕಾರ ಮಕ್ಕಳಿಗೆ, ಟೇಲರ್ ಮಕ್ಕಳಿಗೆ, ಟ್ಯಾಕ್ಸಿ ಡ್ರೈವರ್ ಮಕ್ಕಳಿಗೆ, ಎಲ್ಲ ದುಡಿಯೋ ವರ್ಗಕ್ಕೆ ಇವತ್ತು ಒಂದು ವಿಸ್ತರಣೆಯನ್ನು ಮಾಡಿದ್ದೀವಿ. ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳಿಗೆ ಇವತ್ತು ಇದನ್ನು ಸಿಗ್ತಾ ಇದೆ. ಹೆಣ್ಣು ಮಕ್ಕಳಿಗೆ 8th ಸ್ಟ್ಯಾಂಡರ್ಡಿಂದನೇ ಸಿಗ್ತದೆ. ಹೆಣ್ಮಕ್ಳು ಡ್ರಾಪ್ಔಟ್ ಆಗಬಾರ್ದು ಸ್ಕೂಲ್ನಿಂದ ಅಂತ ಆರ್ಥಿಕ ಸಲುವಾಗಿ. ಮತ್ತು SSLC ನಂತರ ಗಂಡು ಮಕ್ಕಳಿಗೆ ಸಿಗ್ತಾ ಇದೆ, PGವರೆಗೂ ಕೂಡ ಸಿಗ್ತದೆ. ಹೀಗಾಗಿ ಪ್ರತಿ ವರ್ಷ ಅವರಿಗೆ ಇದನ್ನು ಒಮ್ಮೆ ಎಲಿಜಿಬಲ್ ಆದರೆ ಅವರು PG ಆಗೋವರೆಗೂ ಅದು ಎಲಿಜಿಬಲ್, 1 ವರ್ಷಕ್ಕಲ್ಲ, ಅದು ಪ್ರತಿ ವರ್ಷವೂ ಕೂಡ ಕೊಡ್ತೀವಿ. ಮಕ್ಕಳ ಎಜುಕೇಷನನ್ನು ಪೂರ್ಣ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೇವೆ. ಈಗ ಫೀಸನ್ನು ಮತ್ತೆ ಮನ್ನಾ ಮಾಡಿದ್ದೇವೆ. ಒಂದು ಕಡೆ ಫೀಸ್ ಮನ್ನಾ ಮಾಡಿದ್ದೇವೆ, ಇನ್ನೊಂದು ಕಡೆ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದೇವೆ. ಈ ಥರದ ಒಂದು ಎಜುಕೇಷನ್ಗೆ ಸ್ಪಂದನೆ ಮಾಡಿರುವಂಥದ್ದು ನಮ್ಮ ಸರ್ಕಾರ. ಹಿಂದೆ ಯಾವುದೂ ಕೂಡ ಈ ಯೋಜನೆಗಳಿರಲಿಲ್ಲ. ಇವೆರಡೂ ಯೋಜನೆಗಳನ್ನು ಇವತ್ತು ನಮ್ಮ ಸರ್ಕಾರ ವಿದ್ಯಾರ್ಥಿಗಳ ಪರವಾಗಿ, ವಿದ್ಯಾರ್ಥಿನಿಯರ ಪರವಾಗಿ ಎಜುಕೇಷನ್ನಲ್ಲಿ ಹಾಜರಾತಿ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು ಇದನ್ನು ತಂದಿದ್ದೇವೆ ಅನ್ನೋಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಮತ್ತು ಇನ್ನೊಂದು, ಈ ರೈತ ವಿದ್ಯಾನಿಧಿಯಲ್ಲಿ ಅದರಲ್ಲಿ SC/ST ಇದ್ದಾರೆ, OBC ಎಲ್ಲ ಇದ್ದಾರೆ ಮಕ್ಕಳು. ಅವರು SC/ST ಸ್ಕಾಲರ್ಶಿಪ್ಪು, OBC ಸ್ಕಾಲರ್ಶಿಪ್ ತೊಗೊಂಡ್ರೂ ಕೂಡ ಇದನ್ನು ಡಿನೈ ಮಾಡ್ತಾ ಇಲ್ಲ. ಸಾಮಾನ್ಯವಾಗಿ ಹಿಂದೆಲ್ಲ ಸರ್ಕಾರದಲ್ಲಿ ಏನಿತ್ತು ಅಂದರೆ ಯಾವುದಾದ್ರೂ ಒಂದು ಯೋಜನೆಯಲ್ಲಿ ಒಂದು ಸ್ಕಾಲರ್ಶಿಪ್ ಇದ್ರೆ ಇನ್ನೊಂದು ಕೊಡ್ತಾ ಇರಲಿಲ್ಲ. ಆದರೆ ನೀವೀಗ OBCಯಲ್ಲಿ ಸ್ಕಾಲರ್ಶಿಪ್ ತೊಗೊಳ್ಳಿ, SC/ST ಸ್ಕಾಲರ್ಶಿಪ್ ತೊಗೊಳ್ಳಿ, ಇದನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಮತ್ತು ಇದನ್ನು ಯಾವುದನ್ನು ಕೂಡ ನಾವು ಅರ್ಜಿ ಹಾಕ್ಸ್ಕೊಂಡು ಇನ್ನೊಂದು ಮಾಡ್ತಾ ಇಲ್ಲ. ವಿ ಆರ್ ಎಂಟೈಟಲ್ಮೆಂಟ್ ಮೇಲೆ ಕೊಡ್ತಾ ಇದ್ದೇವೆ. ಅವರು ರೈತರ ಮಕ್ಕಳಿರಬೇಕು, ಎಜುಕೇಷನಲ್ಲಿರಬೇಕು.
ಇದನ್ನು ಫ್ರೂಟ್ಸಲ್ಲೇ ನಮ್ಗೆ ಸಿಗ್ತಾ ಇದೆ ಅಲ್ಲ, ನಮ್ಮ ಸಾಫ್ಟ್ವೇರಲ್ಲಿ ಇದು ಸಿಗ್ತಾ ಇದೆ. ದ್ಯಾಟ್ಸ್ ಹೌ ವಿ ಕುಡ್ ಗಿವ್ ಸೋ ಮಚ್ ಆಫ್ ಸ್ಟೂಡೆಂಟ್ಸ್. ಮತ್ತು ವಿಶೇಷವಾಗಿ DBT ಆನ್ ಟೈಮ್ ಆನ್ಲೈನ್ ಇಮಿಡಿಯೇಟ್ಲಿ ಕೊಡ್ತಾಯಿದ್ದೆ. ಭಾಳಷ್ಟು ಜನ ನನಗೆ ವಿದ್ಯಾರ್ಥಿನಿಯರು ಫೋನ್ ಮಾಡಿದರು. ಒಬ್ಬ SC ಹುಡುಗಿ ಫೋನ್ ಮಾಡಿದ್ಲು, ನನಗೆ ನೀವು ಸ್ಕಾಲರ್ಶಿಪ್ ಕೊಟ್ಟಿದ್ದೀರಿ, ನನಗೆ ಗೊತ್ತಿರಲಿಲ್ಲ, ನನಗೆ ಬರಲ್ಲ ಅಂದ್ಕೊಂಡಿದ್ದೆ, ಯಾಕಂದರೆ ನನಗೆ SCಯಲ್ಲಿ ಈಗಾಗಲೇ ಸ್ಕಾಲರ್ಶಿಪ್ ಸಿಕ್ಕಿದೆ, ನನಗೆ ಬರಲ್ಲ ಅಂದ್ಕೊಂಡಿದ್ದೆ, ಬಂದಿದೆ, ನನಗೆ ನಿಜವಾಗಲೂ ಕೂಡ ಭಾಳ ಆಶ್ಚರ್ಯ ಮತ್ತು ಸಂತೋಷ ಆಗಿದೆ ಅಂತ ಹೇಳಿದ್ಲು. ಮತ್ತು ಅವಳು ಪಾಪ ಒಂದು ಶಬ್ದ ಮುಂದೋಗಿ ಹೇಳಿದ್ಲು, ಅಣ್ಣ ಇದನ್ನು ಎಲ್ಲಾದರೂ ಕೊರತೆ ಆದರೆ, ಯಾವ್ದಾದ್ರು ಸ್ಟೂಡೆಂಟ್ ಕೊರತೆ ಆದರೆ ಬೇಕಾದ್ರೆ ನಂದನ್ನು ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು ನೀವು ಅಂತ ಹೇಳಿದ್ರು. ಅಂದರೆ ಮಕ್ಕಳಲ್ಲಿ ಯಾವ ಭಾವನೆ ಇದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಇದನ್ನು ಸದುಪಯೋಗ ಆಗ್ತಾ ಇದೆ ಮಾನ್ಯ ಸಭಾಧ್ಯಕ್ಷರು. ಮುಖ್ಯಮಂತ್ರಿಗಳೇ ಒಂದು ನಿಮಿಷ, ಈಗ ಬೇಡ ಬಿಡ್ರಿ, ಇಲ್ಲ ಮತ್ತೆ ಸ್ಪಷ್ಟೀಕರಣಕ್ಕೆ ಆಮೇಲೆ ಅವಕಾಶ ಕೊಡ್ತೀನಿ, ನಾನು ಸ್ಪಷ್ಟೀಕರಣಕ್ಕೆ ಆಮೇಲೆ ಕೊಡ್ತೀನಿ, ಕೇಳ್ಬೋದು. ಮಾನ್ಯ ಈಗ ಬೇಡ ಕೂತ್ಕೊಳ್ರಿ. ಸಭಾಧ್ಯಕ್ಷರೇ, ಸುಮಾರು ಈ ಹೆಲ್ತಲ್ಲಿ ನಾನು ಈ ಕೋವಿಡ್ ಎಲ್ಲ ನೋಡಿಕೊಂಡು ಅಮೃತ ಯೋಜನೆಯಲ್ಲಿ 750 PHC ಸೆಂಟರ್ಗೆ 25 ಲಕ್ಷ ಕೊಟ್ಟೆ, ಅದನ್ನು ಉನ್ನತೀಕರಣ ಮಾಡೋದಕ್ಕೆ PHC ಸೆಂಟರ್ಗಳನ್ನು ಅಲ್ಲಿರುವಂಥ ಸ್ಥಿತಿಯನ್ನು ನೋಡಿ. ಅದಾದಮೇಲೆ ಅವುಗಳನ್ನು 30 ಬೆಡ್ಗೆ ಇಂಪ್ರೂವ್ ಮಾಡಬೇಕಾದ್ರೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಮಾಡಬೇಕು ಅಂತ ಹೇಳಿ 100 ಗುರಿ ಇಟ್ಕೊಂಡಿದ್ದೇವೆ. ಈ ವರ್ಷ 53 ಈಗಾಗಲೇ ನಾವು ಉನ್ನತೀಕರಣ ಮಾಡಿದ್ದೇವೆ. ಇನ್ನು 47 ಬರುವಂಥ ವರ್ಷದಲ್ಲಿ ಮಾಡ್ತಾ ಇದ್ದೇವೆ. ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ PHC ಸೆಂಟರ್, ಹೊಸ PHC ಸೆಂಟರ್ ಎಲ್ಲೆಲ್ಲಿ ಕೊರತೆ ಇದೆ ಅಲ್ಲಿ ಸಂಪೂರ್ಣವಾಗಿ ಸ್ಯಾಚುರೇಷನ್ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೀನಿ. ಎರಡನೇದು ಬಹಳ ಮುಖ್ಯವಾಗಿ, ನಾನು ಹಳ್ಳಿ ಕಡೆ ಹೋದಾಗ ಈ ಶೌಚಾಲಯದ ಕೊರತೆಯನ್ನು ನಾವು ನೋಡ್ತೀವಿ. ಸ್ಕೂಲಲ್ಲಿ ನಾವು ಎಷ್ಟೇ ಮಾಡಿದ್ದೇವೆ ಅಂದರೂ ಕೂಡ ಇನ್ನಷ್ಟು ಕೆಲವೆಲ್ಲ ಅಲ್ಲಲ್ಲಿ ಎಲ್ಲ ಉಳಿದಿದ್ದಾವೆ. ಅದಕ್ಕೆ ಸುಮಾರು 250 ಕೋಟಿ ರೂಪಾಯಿನ ನನ್ನ ಬಜೆಟಲ್ಲಿ ಇಟ್ಟಿರಲಿಲ್ಲ. ಇದನ್ನು ಮನಗಂಡು ನಾವು ಸಪ್ಲಿಮೆಂಟರಿ ಬಜೆಟಲ್ಲಿ ಪ್ರಾವಿಷನ್ ಮಾಡಿಕೊಂಡು 250 ಕೋಟಿ ರೂಪಾಯಿ ಖರ್ಚು ಮಾಡಿ ಸರ್ಕಾರದ ಎಲ್ಲ ಶಾಲೆಗಳಲ್ಲಿ ಎಲ್ಲೆಲ್ಲಿ ಇಲ್ಲ ಅಲ್ಲಲ್ಲಿ ಟಾಯ್ಲೆಟ್ಗಳ ನಿರ್ಮಾಣ ಗಂಡಸರಿಗೆ ಮತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಆಗಲೇಬೇಕು ಅಂತ ಹೇಳಿದ್ದೀನಿ. ಆಗಸ್ಟ್ 15ಕ್ಕೆ ನಾನು ಅನೌನ್ಸ್ ಮಾಡಿದ್ದೀನಿ, ಮುಂದಿನ ಆಗಸ್ಟ್ 15ಕ್ಕೆ ಇದು ಸ್ಯಾಚುರೇಷನ್ ಆಗಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದೇನೆ. ಹಾಗೆ ನಮ್ಮ ಸರ್ಕಾರ ಕೆಲವು ವಿಚಾರಗಳಲ್ಲಿ ಭಾಳ ಸೆನ್ಸಿಟಿವ್ ಆಗಿ, ಸೆನ್ಸಿಬಲ್ ಆಗಿ, ರೆಸ್ಪಾನ್ಸಿವ್ ಆಗಿ ನಾವು ನಿರ್ಣಯಗಳನ್ನು ತೆಗೆದುಕೊಂಡಿದ್ದೇವೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳು, ನಾನು ಶಿಕ್ಷಣ ಮಂತ್ರಿ ಆಗಿರೋ ಹಿನ್ನೆಲೆಯಲ್ಲಿ ತಾವು ಶೌಚಾಲಯದ ಬಗ್ಗೆ ತಾವೇನು ಹೇಳಿದ್ರೋ, ಸರ್ಕಾರಗಳು ನಿರಂತರವಾಗಿ ಶೌಚಾಲಯವನ್ನು ಕಟ್ಟಿಕೊಡೋದಕ್ಕೆ ಬೇರೆ ಬೇರೆ ಯೋಜನೆಯಲ್ಲಿ ತಾವು ಹೀಗೆ ವಿಶೇಷವಾಗಿ ಹಣ ಕೊಟ್ಟಂತೆ ಪ್ರಯತ್ನ ಮಾಡಿದೆ. ನಂದು ಒಂದೇ ಒಂದು ಅಂದರೆ ಅದನ್ನು ಮೇಂಟೆನೆನ್ಸ್ ಮಾಡೋದಕ್ಕೆ SDMCಗಳ ಹತ್ರ ಇವತ್ತು ಸಾಧ್ಯ ಆಗ್ತಾ ಇಲ್ಲ, ನಮ್ಮಲ್ಲಿ ಶಿಕ್ಷಕರ ಹತ್ರ ಇತ್ಯಾದಿ. ಅದಕ್ಕೆ ಈ ಪಂಚಾಯತ್ ಜೊತೆಗೆಲ್ಲಿ ಏನಾದರೂ ಒಂದು ಟ್ಯಾಗ್ ಮಾಡಿ ಏನಾದರೂ ಒಂದು ಯೋಜನೆ ರೂಪಿಸಿದರೆ ಅದು ಆವಾಗ ಈ ಶೌಚಾಲಯಗಳು ಸುಸ್ಥಿತಿಯಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ SDMC ಅವರಿಗೆ ಅದನ್ನು ಯಾವ ರೀತಿಯಲ್ಲಿ ಜವಾಬ್ದಾರಿ ಕೊಡಬಹುದು ಅನ್ನೋದನ್ನಾರು ಯೋಚಿಸಿ ಕೊಡಬೇಕಾಗತ್ತೆ. ಹಾಗೆ ಏನಾದ್ರು ಮಾಡಿದ್ರೆ ಮಾತ್ರ ಈ ಶೌಚಾಲಯದ ಸಮಸ್ಯೆ ಬಗೆಹರಿಯುತ್ತೆ, ಇಲ್ಲಾಂದ್ರೆ ಕಟ್ಟೋದು ಹಾಳಾಗೋಗುತ್ತೆ. ಯಡಿಯೂರಪ್ಪನವ್ರು ಏನು ಹೇಳ್ತಿದ್ದಾರೆ? ಒಂದು ನಿಮಿಷ. ಯಡಿಯೂರಪ್ಪನವ್ರು. ಸನ್ಮಾನ್ಯ ಅಧ್ಯಕ್ಷರೇ, ಏನು ಶೌಚಾಲಯಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ, ಸಾರ್ವಜನಿಕ ಶೌಚಾಲಯಗಳನ್ನ ನಾವೇನು ಮಾಡಿದ್ದೇವೆ 100ಕ್ಕೆ 90 ಭಾಗ ಅದು ಉಪಯೋಗ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನೀರಿನ ಕೊರತೆಯಿಂದ ಈ ಸಾರ್ವಜನಿಕ ಶೌಚಾಲಯಗಳಿಂದ ಯಾವುದೇ ಉಪಯೋಗ ಆಗೋದಿಲ್ಲ. ನಾವೇನು ಮನೆಗೆ ಶೌಚಾಲಯನ ಕೊಡಬೇಕು ಅಂತ ಯೋಚನೆ ಮಾಡಿದ್ದೇವೆ, ಅದನ್ನು ಕಂಪ್ಲೀಟ್ 100ಕ್ಕೆ 99 ಭಾಗ ಶೌಚಾಲಯ ಕೊಟ್ಟಾಗ ಮಾತ್ರ ಅದ್ರ ಉಪಯೋಗ ಆಗುತ್ತೆ ಹೊರತು ಸಾರ್ವಜನಿಕ ಶೌಚಾಲಯಗಳನ್ನು ಸ್ವಚ್ಛತೆಯೂ ಮಾಡೋಕ್ಕಾಗಲ್ಲ, ನೀರಿನ ಕೊರತೆಯೂ ತುಂಬಕ್ಕಾಗೋದಿಲ್ಲ. ಯಾವುದೇ ನಾನು ನಿಮಗೊಂದು ಉದಾಹರಣೆ ನಿಮಗೆ ಹೇಳಬೇಕು ಅಂದರೆ 100ಕ್ಕೆ 90 ಭಾಗ ಶೌಚಾಲಯಗಳು ಬಾಗಿಲಾಕಿದ್ದಾವೆ, ಅಲ್ಲಿ ಯಾರೊಬ್ಬರು ಅಲ್ಲಿ ಹೋಗೋದಿಲ್ಲ. ಅದರಿಂದ ಈ ರೀತಿ ಸಾರ್ವಜನಿಕ ಶೌಚಾಲಯಗಳು ಮಾಡೋದು ನಿಲ್ಲಿಸಿ ಮನೆಗೆ ಶೌಚಾಲಯ ಕೊಟ್ಟಾಗ ಮಾತ್ರ ಅದು ಸದುಪಯೋಗ ಆಗುತ್ತೆ. ದಯಮಾಡಿ ಆ ಕಡೆ ಮುಖ್ಯಮಂತ್ರಿಗಳು ಸರ್ಕಾರ ಗಮನ ಕೊಡಬೇಕು ಅಂತ. ಈ ಸುಲಭ ಶೌಚಾಲಯದ ಕಾನ್ಸೆಪ್ಟ್ನಲ್ಲಿ ತಾವು ಸರ್ಕಾರದಲ್ಲಿ ಯೋಚಿಸಿರ್ಬೋದು, ತಾವು ಅದನ್ನು ಹೇಳಿದರೆ ಶಾಲೆಗಳದ್ದು ಎಸ್ಪೆಷಲಿ ಅವರು ಹೇಳಿರೋದು ಉಳಿದಂತೆ ಸಾರ್ವಜನಿಕ ಶೌಚಾಲಯ. ಮಾನ್ಯ ಸಭಾಧ್ಯಕ್ಷರೇ, ಇದ್ರ ಬಗ್ಗೆ ಕೂಡ ನಾವು ಭಾಳ ಚಿಂತನೆಯನ್ನು ಮಾಡಿದ್ವಿ. ಯಾವುದೋ ಒಂದು ಪ್ರಯೋಗ ಮಾಡೋಕ್ಕೆ ಹೋದ್ವಿ, ಅದು
ನಮ್ಮ ಮೇಲೇ ತಿರುಗಿ ಬಿತ್ತಲ್ಲ, ಸದುದ್ದೇಶದಿಂದ ನಾವು ಮಾಡಿದ್ದು. ಹೀಗಾಗಿ ಏನಾದರೂ ಮಾಡಬೇಕಾದ್ರೆ ಭಾಳ ಯೋಚನೆಲ್ಲ ಮಾಡಬೇಕು. ಇವತ್ತು ಸರ್ಕಾರ ಜನರನ್ನು ಭಾಗಿದಾರರು ಮಾಡಬೇಕನ್ನುವಂಥ ಚಿಂತನೆ ಎಲ್ಲಿವರೆಗೂ ನಮ್ಗೆ ಬರೋದಿಲ್ಲ. ಅಲ್ಲಿ ಹಲವಾರು ಇಂಥ ಸಮಸ್ಯೆಗಳಿದ್ದಾವೆ. ನಾವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ, ದುಡ್ಡು ಕೊಡ್ತೇವೆ, ಮೇಂಟೆನೆನ್ಸ್ ಆಗಲ್ಲ. ಇನ್ನೊಂದು ಇಂಥದ್ದು ಇನ್ನೂ ಬೇರೆ ಬೇರೆ ಕಡೆಯೂ ಕೂಡ ಇದೆ. ಅದಕ್ಕಾಗಿ ಈ ಸತಿ ನಾವು ಇದು ಬೇಡವೇ ಬೇಡ, ಸವಾಸವೇ ಬೇಡ ಅಂತ ಹೇಳಿ ಇಷ್ಟೆಲ್ಲ ಮಾಡಿ ಮತ್ತೆ ಕೆಟ್ಟ ಹೆಸರು ತೊಗೋಬೇಕು ಅಂಥೇಳಿ ಮೇಂಟೆನೆನ್ಸ್ ಕಾಸ್ಟನ್ನು ಡಬಲ್ ಮಾಡಿದೆ ನಮ್ಮ ಬಜೆಟಲ್ಲಿ. ಈ ವರ್ಷ ಡಬಲ್ ಮಾಡಿಬಿಟ್ಟಿದ್ದೇವೆ. ಎಲ್ಲ ಮೇಂಟೆನೆನ್ಸ್ ಕಾಸ್ಟ್ಗೂ ಡಬಲ್ ಮಾಡಿದ್ದೇವೆ. ಎಲ್ಲ ಶೌಚಾಲಯಕ್ಕೆ ತಿಂಗಳಿಗೆ ಇಷ್ಟು ಅಂತ ಕೊಡುವಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ. ಅದನ್ನು ಆಮೇಲೆ ಅದರ ಜವಾಬ್ದಾರಿ ಪಂಚಾಯತಿಗೆ ಕೊಡಬೇಕನ್ನುವಂಥದ್ದೇನಿದೆ ಅದನ್ನು ನನಗನ್ನಿಸ್ತದೆ SDMC ಕೊಟ್ಟರೆ ಒಳ್ಳೆಯದು. ಅವ್ರು ಬೇರೆ ಬೇರೆ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇರ್ತಾರೆ. SDMCಗೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸಾರ್ವಜನಿಕ ಶೌಚಾಲಯ ಬಗ್ಗೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಏನು ಹೇಳಿದ್ದಾರೆ ಅದು ಸತ್ಯ ಇದೆ. ಭಾಳಷ್ಟು ಸಾರ್ವಜನಿಕ ಶೌಚಾಲಯ ಒಳಗಡೆ ಹೋಗದಿರುವಂಥ ಪರಿಸ್ಥಿತಿ ಇದೆ. ಅದಕ್ಕೂ ಕೂಡ ಮೇಂಟೆನೆನ್ಸೇ ಕಾರಣ ಮತ್ತು ಸಾರ್ವಜನಿಕರು ಕೂಡ ಅದು ನಡೆಸ್ಕೊಳ್ಳುವಂಥ ರೀತಿಯೂ ಕೂಡ ಕಾರಣ ಇದೆ. ಅದಕ್ಕಾಗಿ ಈಗಾಗಲೇ ಕೆಲವು ಏಜೆನ್ಸಿಗಳು ಬಂದು ಬೆಂಗಳೂರಂಥ ಊರಲ್ಲಿ ಅವರೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಈ ಟೈರ್ 2 ಟೈರ್ 3 ಸಿಟಿಯಲ್ಲಿ ಆ ಪ್ರಯೋಗನ ದೊಡ್ಡ ಪ್ರಮಾಣದಲ್ಲಿ ಆಗಿಲ್ಲ. ಅಲ್ಲಲ್ಲಿ ಸ್ವಲ್ಪ ಆಗಿದೆ. ಅದನ್ನು ಸುಲಭ ಶೌಚಾಲಯಗಳ ವಿಸ್ತರಣೆ ಮಾಡೋದೇ ಇದಕ್ಕೆ ಒಂದು ದಾರಿ ಅಂತ ನನಗೆ ಅನ್ನಿಸ್ತಾ ಇದೆ. ಸುಲಭ ಸಂಸ್ಥೆಯನ್ನು ಮಾಡ್ತಾಯಿದೆ ಅಂತ ಬೇರೆ ಬೇರೆ ಸಂಸ್ಥೆಗಳು ಕೂಡ ಈಗ ಮುಂದೆ ಬಂದಿದ್ದಾವೆ. ಅವುಗಳನ್ನು ಮುಖಾಂತರ ಮಾಡಿದರೆ ಅವರೊಂದು ಸಣ್ಣ ಚಾರ್ಜ್ ಮಾಡಿ ಅದು ಮೇಂಟೆನೆನ್ಸ್ ಆದರೂ ಮಾಡ್ತಾರೆ, ಜವಾಬ್ದಾರದು ಇರ್ತದೆ. ಆ ದಿಕ್ಕಿನಲ್ಲಿ ನಾವು ಖಂಡಿತ ಸರ್ಕಾರ ಅದನ್ನು ಯೋಚನೆಯನ್ನು ಮಾಡ್ತೇವೆ ಅನ್ನೋಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು, ಒಂದೇ ನಿಮಿಷ. ಶಿವಮೊಗ್ಗ ನಗರದಲ್ಲಿ ನಾನು MLA ಆದಾಗಿಂದ 89ರಿಂದ 2 ವರ್ಷದ ಕೆಳಗಡೆ ತನಕ ಕೂಡ ಎಲ್ಲ ಸರ್ಕಾರಿ ಶಾಲೆ, ಎಲ್ಲ ಖಾಸಗಿ ಶಾಲೆಗಳಲ್ಲಿ ಶೌಚಾಲಯಗಳಿಗೂ ಏನೂ ಇಲ್ಲ, ಬೋರ್ಡ್ ಇಲ್ಲ. ಅಲ್ಲಿಯ ಶಾಲೆಗಳಿಗೆ ಏನೂ ಅವಶ್ಯಕತೆ, ಏನೇನು ಮೂಲಭೂತ ಸೌಕರ್ಯ ಬೇಕು ಏನೂ ಸಿಗ್ತಿರಲಿಲ್ಲ, ಫರ್ನಿಚರ್ಸ್ ಇಲ್ಲ. ಸರ್ಕಾರದ ಯಾವ ಮುಖಾಂತರ ಹಣ ತರಬೇಕು ಅಂತ ನಗರ ಪ್ರದೇಶಗಳಿಗೆ ಗೊತ್ತೇ ಆಗ್ತಿರ್ಲಿಲ್ಲ. ಆದರೆ ಶಿವಮೊಗ್ಗ ನಗರದ SDMC ಅವ್ರದ್ದೆಲ್ಲ ಒಂದು ಮೀಟಿಂಗ್ ಕರೆದು, ಜೊತೆಗೆ ಮ್ಯಾನೇಜ್ಮೆಂಟ್ನವರೆಲ್ಲ ಒಂದು ಮೀಟಿಂಗ್ ಕರೆದು ಈಗ ಏನು ಮಾಡಬೇಕು ಅಂತ ಹೇಳಿ ಅಂತ ಅಂದಾಗ SDMC ಅವರು ಸ್ವಲ್ಪ ದುಡ್ಡು ಕೊಡ್ತೀವಿ ಅಂತ ಅಂದ ನಂತರ ಆ ದುಡ್ಡು ತೊಗೊಂಡು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಿದೆ ಶಿವಮೊಗ್ಗದಲ್ಲಿ. ರಾಷ್ಟ್ರೀಯ ಸಮಿತಿ ಇದೆ, ದೇಶ ವಿದ್ಯಾಶಾಲೆ ಇದೆ. ಇವ್ರನ್ನೆಲ್ಲರೂ ಕೂಡ ಕರೆದಾಗ ಫರ್ನಿಚರ್ಸ್ ಏನು ಬೇಕೋ ಅಷ್ಟು ನಾವು ಕೊಡ್ತೀವಿ ಅಂತ ಒಂದು ವಿದ್ಯಾಸಂಸ್ಥೆಯವರು ಮುಂದೆ ಬಂದರು, ಶಿಕ್ಷಣ ಸಂಸ್ಥೆಯವರು. ಇವತ್ತು ಶಿವಮೊಗ್ಗ ನಗರದ ಖಾಸಗಿ ಕಾಲೇಜ್ ಇರ್ಬೋದು, ಖಾಸಗಿ ಶಾಲೆಗಳಿರ್ಬೋದು, ಗೌರ್ಮೆಂಟ್ ಶಾಲೆಗಳಿರ್ಬೋದು, ಎಲ್ಲ ಶಾಲೆಗಳಿಗೂ ಕೂಡ ಫರ್ನಿಚರ್ಸ್ ಇದೆ, ಡಿಜಿಟಲ್ ಬೋರ್ಡ್ಸ್ ಇದೆ. ಈ ರೀತಿ ಅವರು SDMC ಅವರಿಗೆ ಕರೆದು ಪ್ರೋತ್ಸಾಹ ಕೊಟ್ಟು, ಯಾಕೆಂದರೆ ಸರ್ಕಾರದ ಮುಖಾಂತರ ನಾವು ಏನೋ ಒಂದಿಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂತ ಇದ್ದೀವಿ, ಒಂದು 20% 30% ನಾವು ಕೊಟ್ಟು ಉಳಿದಿದ್ದನ್ನು ಕೂಡ SDMC ಮುಖಾಂತರ ಬೇರೆ ಬೇರೆ ಸಂಸ್ಥೆಗಳ ಮುಖಾಂತರ ಪ್ರಯತ್ನ ನಡೆದು ಇವತ್ತು ಶಿವಮೊಗ್ಗ ನಗರದ 89 ಖಾಸಗಿ ಶಾಲೆಗಳು, ಅದೇ ರೀತಿ ಉಳಿದಿದ್ದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಎಲ್ಲ ಸೌಲಭ್ಯಗಳು ಕೂಡ ನಾವು ಮಾಡಿದ್ದೇವೆ. ಇದು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ. ಈಗ ಮಾನ್ಯ ಅಧ್ಯಕ್ಷರೇ, ಪಾಲ್ಗೊಳ್ಳಿಕೆಯಿಂದ ಮಾತ್ರ ಮುಖ್ಯಮಂತ್ರಿಗಳ ಕೆಲವೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಒಂದು ನಿಮಿಷ. ಈಗ ಶೌಚಾಲಯದ ಬಗ್ಗೆ ಹೇಳಿದ್ರಿ, ನಮ್ಮ ಜಿಲ್ಲೆ ಬಯಲು ಮುಕ್ತ ಶೌಚಾಲಯ ಅಂತೇಳಿ ಅವಾರ್ಡ್ ಆಗಿದೆ. ಆದರೆ ಅಲ್ಲಿ ಯಾರು ಎಲ್ಲರೂ ಹೊರಗೆ ಕೂಡ್ತಾರೆ, ಬಯಲಿನಲ್ಲೇ ಕೂಡ್ತಾರೆ. ಈಗ ಮನೆಗೆ ಒಂದು ನೀವು ಶೌಚಾಲಯ ಕೊಟ್ಟಿದ್ದೀರಿ, ಅದು ಸಿಮೆಂಟಿದ್ದು ಒಂದು ಅಲ್ಮಾರಿ ಟೈಪ್ ಇದೆ, ಅಲ್ಲಿ ಯಾರೂ ಹೋಗೋದಿಲ್ಲ. ಕುಳ್ಳ ಕಟ್ಟಿಗೆ ಅದು ಬಳಸಲಿಕ್ಕೆ ಉಪಯೋಗ ಮಾಡ್ತಾರೆ. ಈ ರೀತಿ ಅವೆ. ಅದಕ್ಕೆ ಏನು ಮಾಡೋಣ ಹೇಳಿ. ಈಗ ಇಲ್ಲ, ಅವ್ರು ಹೇಳೋದು ಸರಿ ಇದೆ. ಈಗ ಶೌಚಾಲಯ ಕಟ್ಟಿದಲ್ಲಿ ಕುಳ್ಳು ಎಲ್ಲ ಇಟ್ಟರೆ ಏನು ಮಾಡೋಕ್ಕಾಗತ್ತೆ? ಮತ್ತು ಈ ಏನೋ ಬಯಲುದರ್ಶಿ ಮುಕ್ತವಾಗಿರುವಂಥ ತಾಲೂಕಾ ಜಿಲ್ಲೆ ಅನ್ನೋದಿದೆಯಲ್ಲ, ಭಾಳ ಸತ್ಯಕ್ಕೆ ದೂರವಾಗಿರುವಂಥದ್ದು. ಅಲ್ಲ, ಕಾಗದ ಪತ್ರದಲ್ಲಿ ಮಾಡಿ ಆಗಿರ್ತದೆ ಅದು ಅದ್ರ ವ್ಯಾವಹಾರಿಕವಾಗಿ ಅನುಷ್ಠಾನ ಆಗಿರೋದಿಲ್ಲ. ಅದಕ್ಕೆ ಎರಡು ಕಾರಣ ಇದೆ. ಸರ್ಕಾರಿ ಇನ್ಫ್ರಾಸ್ಟ್ರಕ್ಚರ್ನು ಜನ ಬಳಕೆ ಮಾಡಲ್ಲ,
ಈಗ ಸಾರ್ವಜನಿಕ ಶೌಚಾಲಯ ಕಡೆ ಹಳ್ಳಿಗಳಲ್ಲಿ ಮಾಡಿದ್ದೇವೆ, ಅವೆಲ್ಲ ಬಂದಾಗಿದ್ದಾವೆ, ಅವರೆಲ್ಲ ಬಯಲಿಗೆ ಹೋಗ್ತಾರೆ. ಹೀಗಾಗಿ ಇಟ್ಸ್ ಎ ಕಾಂಪ್ಲೆಕ್ಸ್ ಪ್ರಾಬ್ಲಮ್. ಅದಕ್ಕೆ ಎರಡೂ ಕಡೆನೂ ಕೂಡ ಕೆಲಸ ಆಗಬೇಕು. ಜನ ಜವಾಬ್ದಾರರಾಗದೆ ಹೋದ್ರೆ ಸರ್ಕಾರ ಎಷ್ಟು ಮಾಡಿದ್ರು ಕಷ್ಟವೇ ಅದು. ಆಮೇಲೆ ಈಗ ಅದನ್ನು ಹಂಗೆ ಆ ಥರ ಬೆದರಿಸಿ ಮುಕ್ತ ಮಾಡೋ ಅಂಥದ್ದು ಸಂದರ್ಭದಲ್ಲಿ ಇಡೀ ಊರಿನವ್ರು ಅದನ್ನು ತೀರ್ಮಾನ ಮಾಡಿ ಕೊಪ್ಪಳ ಜಿಲ್ಲೆಯಲ್ಲಿ ನನಗೆ ನೆನಪಿದ್ದಂಗೆ, ಸ್ಪಷ್ಟವಾಗಿ ನೆನಪಿಲ್ಲ, ಕೊಪ್ಪಳ ಜಿಲ್ಲೆಯಲ್ಲಿ ಈ ಥರದ ಕೆಲವು ಹಳ್ಳಿಗಳು ಅವರೇ ತೀರ್ಮಾನವನ್ನು ಮಾಡಿ ಸಂಪೂರ್ಣವಾಗಿ ಒಂದೊಂದು ಹಳ್ಳಿಗಳು ಉತ್ತಮವಾಗಿ ಮಾಡಿರೋಂಥದ್ದು ಒಂದು ಕೊಪ್ಪಳ ಜಿಲ್ಲೆಯಲ್ಲಿ, ಅದು ಕೊಪ್ಪಳ ತಾಲೂಕಿನೆಲ್ಲ ಸುತ್ತಮುತ್ತಲು ಒಂದೆರಡು ಮೂರು ಉದಾಹರಣೆಗಳನ್ನು ನಾನು ಕೇಳಿದ್ದೆ. ಅದೇ ಥರ ಮಾಡಬೇಕಾಗುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಈ ಆರೋಗ್ಯದಲ್ಲಿ ನಾನು ಹೇಳ್ತಾ ಇದ್ದೆ ಮತ್ತೆ ಪದೇ ಪದೇ, ನಮ್ಮ ಸರ್ಕಾರ ಭಾಳಷ್ಟು ಸಂವೇದನಾಶೀಲವಾಗಿದೆ ಅನ್ನುವಂಥದ್ದು. ಈ ಆರೋಗ್ಯ ಇಲಾಖೆಯಲ್ಲಿ ನಾವು ನೋಡ್ತಾ ಇದ್ವಿ, ಡಯಾಲಿಸಿಸ್ ಮಾಡ್ಕೊಳ್ಳೋರ ಪರಿಸ್ಥಿತಿ ಭಾಳ ಗಂಭೀರ ಇತ್ತು. ಎಷ್ಟೋ ಸತಿ ಅವ್ರಿಗೆ ಡೇಟಾ ಸಿಗೋದಿಲ್ಲ, ಡೇಟ್ ಸಿಕ್ಕರೂ ಕೂಡ ಸಾಯಂಕಾಲ ಅವ್ರಿಗೆ ಕೂತ್ಕೋಬೇಕು, ಡಯಾಲಿಸಿಸ್ ವ್ಯವಸ್ಥೆ ಸರಿ ಇಲ್ಲ. ಆ ಸೈಕಲನ್ನು 30,000 ಇದ್ದಿದ್ದು 60,000 ಮಾಡಿದ್ವಿ ನಾವು ಲಾಸ್ಟ್ ಇಯರ್. ಈ ವರ್ಷ ಅದನ್ನು 1 ಲಕ್ಷಕ್ಕೆ ಹೆಚ್ಚು ಮಾಡಿದ್ವಿ. ಅದೇ ರೀತಿ ಕ್ಯಾನ್ಸರ್ ಕಿಮೋಥೆರಪಿ ಅದು ಕೂಡ ಭಾಳಷ್ಟು ಕಷ್ಟ ಇತ್ತು. 12 ಹೊಸ ಕ್ಯಾನ್ಸರ್ ಕಿಮೋಥೆರಪಿ ಸೆಂಟರ್ಗಳನ್ನು ಓಪನ್ ಮಾಡಿದ್ವಿ. ಮತ್ತು 500 ಕೋಟಿ ರೂಪಾಯಿ ಪ್ರಥಮ ಬಾರಿ ಕೊಟ್ಟು ಹುಟ್ಟ ಕಿವುಡರಿಗೆ ಕಾಕ್ಲಿಯರ್ ಇಂಪ್ಲಾಂಟನ್ನು ನಾವು ಮಾಡಿದ್ವಿ. ಯಾವ ಸರ್ಕಾರ ಕೂಡ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಿರಲಿಲ್ಲ. ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದು, ದುಡ್ಡಿಟ್ಟಿರಲಿಲ್ಲ. ಆದ್ದರಿಂದ ಈಗಾಗಲೇ ಅದರ ಬೆನಿಫಿಟನ್ನು ಬಡವರು ಆ ಸಣ್ಣ ವಯಸ್ಸಿನಲ್ಲೇ ಅವ್ರಿಗೆ ಚೆಕ್ ಮಾಡಬೇಕು ಅಂತ ಹೇಳಿದೆ. 0 to 1 ವಯಸ್ಸಿನಲ್ಲೇ ಮಾಡಿ ಅದಕ್ಕೆ ಮಾಡಬೇಕು ಅಂತ ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಪ್ಲಸ್ ಸರ್ ಇದರಲ್ಲಿ ಒಂದು ನಿಮಿಷ ಆಮೇಲೆ ಮಾತಾಡುವಂತ. ಆಮೇಲೆ ಈ ಆ್ಯಸಿಡ್ ದಾಳಿ ಹೆಣ್ಮಕ್ಳು ಅವ್ರ ಜೀವನವೇ ಹಾಳಾಗೋಗ್ಬಿಡ್ತದೆ. ಎಂತಿಂಥ ಶ್ರೀಮಂತರ ಮನೆ ಇದ್ದರೂ ಕೂಡ ಯಾರು ನೋಡಿದಿರುವಂಥ ಪರಿಸ್ಥಿತಿ ಇದೆ. ಇವತ್ತಿಗೂ ಕೂಡ ನಮ್ಮ ಜನತಾ ದರ್ಶನದಲ್ಲಿ ಕೆಲವ್ರು ಬರ್ತಾರೆ, ಅದು ಪಾಪ ಅವ್ರು ನೋಡಿದರೆ ಕಷ್ಟ ಆಗ್ತದೆ. ಅವರ ಒಂದು ಸಲುವಾಗಿ 3,000 ಇದ್ದಿದ್ದು ಮಾಸಿಕವಾಗಿ 10,000 ರೂಪಾಯಿನ ಮಾಡಿದೆ. ಭಾಳಷ್ಟು ಜನ ಅದ್ರ ಬಗ್ಗೆ ಒಂದೆರಡು ಪತ್ರಗಳನ್ನು ಕೂಡ ನಂಗೆ ಬರೆದಿದ್ದಾರೆ, ಇದು ಭಾಳ ಮಾನವೀಯತೆಯಿಂದ ತಾವು ಮಾಡಿದ್ದೀರಿ ಅಂತೇಳಿ. ಹೀಗೆ ಜನ ಕಷ್ಟದಲ್ಲಿದ್ದಾಗ ಮತ್ತು ಆ ಕಷ್ಟವನ್ನು ನಿವಾರಣೆ ಮಾಡುವಂಥ ಶಕ್ತಿ ಇಲ್ಲದವ್ರಿಗೆ ನಾವು ಅವಕಾಶಗಳನ್ನ ಮಾಡಿಕೊಟ್ಟಿದ್ದೇವೆ ಸಂವೇದನಾಶೀಲವಾಗಿ ಅನ್ನುವಂಥದ್ದನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಹಲವಾರು ಯೋಜನೆಗಳಿದ್ದಾವೆ. ಅದು ನಮ್ಮ NREGA ಪರ್ಫಾರ್ಮೆನ್ಸು ಭಾಳ ಚೆನ್ನಾಗಿದೆ. ಕಳೆದ ಬಾರಿ ನಮ್ಮ ಗುರಿ ಏನಿತ್ತು, ಗುರಿ ದಾಟಿ ನಾವು NREGA ಕೆಲಸವನ್ನು ಮಾಡಿದ್ವಿ, ಈಶ್ವರಪ್ಪ ಕೂಡ ಗೊತ್ತಿದೆ. ಅದರ ಜೊತೆಗೆ ಜಲ್ ಜೀವನ್ ಮಿಷನ್, ಮಾನ್ಯ ಸಭಾಧ್ಯಕ್ಷರೇ, ತಮಗೆ ಸದನ ಮುಖಾಂತರ ಗಮನಕ್ಕೆ ತರಕ್ಕೆ ಇಚ್ಛೆಪಡ್ತೀನಿ. ರಾಜ್ಯಕ್ಕೆ ಜಲ್ ಜೀವನ್ ಮಿಷನ್ 2019ರಿಂದ ಪ್ರಾರಂಭ ಆಯಿತು. ಈ ಜಲ್ ಜೀವನ್ ಮಿಷನ್ ಪ್ರಾರಂಭ ಆಗಿಂತ ಮುಂಚೆ 24 ಲಕ್ಷ ಟ್ಯಾಪ್ ಕನೆಕ್ಷನ್ ಇತ್ತು ರಾಜ್ಯದಲ್ಲಿ, 24 ಲ್ಯಾಕ್. ಸುಮಾರು 1 ಲಕ್ಷ ಟ್ಯಾಪ್ ಕನೆಕ್ಷನ್ ಬೇಕಾಗುತ್ತೆ ನಮ್ಮ ರಾಜ್ಯದಲ್ಲಿ. ಓನ್ಲಿ 24 ಲ್ಯಾಕ್ ಅಂದರೆ 24%. ಎಷ್ಟು? 73 ವರ್ಷದಲ್ಲಿ. ಕಳೆದ 3 ವರ್ಷದಲ್ಲಿ ಮಾನ್ಯ ಸಭಾಧ್ಯಕ್ಷರೇ 38.72 ಲ್ಯಾಕ್ ರೂರಲ್ ಕನೆಕ್ಷನನ್ನು ಮಾಡಿದ್ದೆ. ಮತ್ತು ಅದರ ಕವರೇಜು ಅದೇ ಹೇಳಿದೆ 24% ಇದ್ದಿದ್ದು, ಈಗ 62% ನಾವು ಹೆಚ್ಚಿಗೆ ಮಾಡಿದ್ವಿ. ದೂರಿನಿಂದ ರಿಸೋರ್ಸ್ ಇಲ್ಲದಲ್ಲಿದ್ದರೂ ಕೂಡ ದೂರಿನಿಂದ ತೊಗೊಂಡು ಬಂದು ಅದಕ್ಕೆ ಕಂಪ್ಲೀಟ್ ಸಸ್ಟೈನಬಲ್ ಆಗಬೇಕು ಅನ್ನೋಂಥ ಕಾರಣದಿಂದ ಹಣಕಾಸಿನ ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡಿದರೂ ಕೂಡ ಇವತ್ತು ನಾವು ಅದನ್ನು ಮಾಡಿ ಯಶಸ್ವಿ ಮಾಡಿದ್ದೇವೆ. ಮಲ್ಟಿ ವಿಲೇಜ್ ಸ್ಕೀಮನ್ನು ಮಾಡಿದ್ದೇವೆ. ಹೀಗೆ ಒಟ್ಟಾರೆ ಕುಡಿಯೋ ನೀರಿನ ಬವಣೆಯನ್ನು ತಪ್ಪಿಸಲು ಭಾಳ ದೊಡ್ಡ ಅಭಿಯಾನ ಜಲ್ ಜೀವನ್ ಮಿಷನ್ ಮುಖಾಂತರ ನಮ್ಮ ರಾಜ್ಯ ಸರ್ಕಾರ ಮಾಡಿದೆ, ಯಶಸ್ವಿಯಾಗಿ ಮಾಡಿದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಹಲವಾರು ವರ್ಷಗಳಿಂದ ಮಹಿಳೆಯರಿಗೆ ಭಾಳ ದೊಡ್ಡ ತೊಂದರೆ ಆಗ್ತಾಯಿತ್ತು.
ಕುಡಿಯೋ ನೀರಿನ ಸಲುವಾಗಿ ಅವರು ದೂರ ದೂರ ಕೊಡ ಹಿಡ್ಕೊಂಡು ಹೋಗಿ ತೊಗೊಂಡು ಬರುವಂಥದ್ದು ನೋಡಿದ್ದೇವೆ. ಹಳ್ಳಿಗಳಲ್ಲಿ ಹೋದಾಗ ಪ್ಲಾಸ್ಟಿಕ್ ಕೊಡಗಳ ಸಾಲುಗಳನ್ನು ನಾವೆಲ್ಲ ಕೂಡ ನೋಡಿದ್ದೇವೆ. ಅದನ್ನು ಶಾಶ್ವತವಾಗಿ ತಪ್ಪಿಸ್ಬೇಕನ್ನುವಂಥದ್ದು ಈ ಅಭಿಯಾನ ಮಾಡ್ತಾ ಇದ್ದೇವೆ. ಈ ವರ್ಷವೂ ಕೂಡ ನಾವು 23-24ರಲ್ಲಿ ಇನ್ನೂ 25 ಲಕ್ಷ ಮನೆಗಳಿಗೆ ನಾವು ಟ್ಯಾಪ್ ಕನೆಕ್ಷನನ್ನು ಕೊಡುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಇದರ ಹಿಂದೆ ಇರುವಂಥದ್ದು ಪ್ರೇರಣೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಅವರು ಆಗಸ್ಟ್ 15ರಂದು ಕೆಂಪುಕೋಟೆ ಮೇಲೆ ನಿಂತಿದ್ದನ್ನು ಹೇಳಿದಾಗ ಭಾಳಷ್ಟು ಜನ ಆಶ್ಚರ್ಯಪಟ್ಟರು, ಹೆಂಗೆ ಸಾಧ್ಯ ಅಂತ. ಯಾಕಂದರೆ ಅಂಥ ವಿಷಯ ಇದೆ ಅದು. ನನ್ನ ಪ್ರಕಾರ ಇಷ್ಟು ಜನ ಪ್ರಧಾನಮಂತ್ರಿಗಳಾದರೂ ಕೂಡ ಯಾರೂ ಕೂಡ ಈ ಸಮಸ್ಯೆಗಳನ್ನು ಹೆಡ್ ಆನ್ ತೊಗೊಂಡಿರಲಿಲ್ಲ. ಹಲವಾರು ಸ್ಕೀಮ್ಗಳಿತ್ತು, ಹಲವಾರು ಸ್ಕೀಮ್ಗಳು ವರ್ಷ ಮಾಡ್ತೇವೆ, ಆದರೆ ಒಂದು ಮಿಷನ್ ಮೋಡಲ್ಲಿ ತೆಗೆದುಕೊಂಡಿರಲಿಲ್ಲ. ಮತ್ತು ಎಲ್ಲರ ಮನೆಗೂ 2024-25ರಲ್ಲಿ ಕೊಡ್ತೀನಿ ಅಂತ ಹೇಳುವಂಥ ಧೈರ್ಯ ಇರಲಿಲ್ಲ. ಯಾಕಂದರೆ ಭಾಳ ಕಷ್ಟ ಸಾಧ್ಯದ ಇದು ಯೋಜನೆ, ಎಸ್ಪೆಷಲಿ ಸೋರ್ಸ್ ಇರೋದಿಲ್ಲ ಮತ್ತು ಪೆರಿನಿಯಲ್ ಸೋರ್ಸ್ ಇರೋದಿಲ್ಲ. ಆದರೆ ಇದನ್ನೊಂದು ಮಿಷನ್ ಮೋಡ್ ಮಾಡಿ 75 ವರ್ಷ ಆಗಿದೆ ನಮ್ಮ ಭಾರತಕ್ಕೆ ಕುಡಿಯೋ ನೀರು, ಕನಿಷ್ಠ ಕುಡಿಯೋ ನೀರು ಕೊಡಲೇಬೇಕು ಅಂತ ಹೇಳಿರುವಂಥ ಸಾಹಸ ಮತ್ತು ಧೈರ್ಯ ನರೇಂದ್ರ ಮೋದಿಜಿಯವರು ಮಾಡಿ ಕೇವಲ ಘೋಷಣೆ ಮಾಡಲಿಲ್ಲ, ಅದಕ್ಕೆ ಅನುದಾನವನ್ನು ಕೊಟ್ಟಿದ್ದಾರೆ. ಈಗ ಜಲ್ ಜೀವನ್ ಮಿಷನ್ ನಾವೇನು ಮಾಡ್ತಾ ಇದ್ದೇವೆ 50-50ಅಲ್ಲಿ ಕೇಂದ್ರ 50%, ರಾಜ್ಯ 50% ಇವತ್ತು ಮಾಡಿ ಅದನ್ನು ಸಂಪೂರ್ಣವಾಗಿ ಸಿಸ್ಟಮನ್ನು ಕ್ರಿಯೇಟ್ ಮಾಡಿ ಮಾನಿಟರ್ ಮಾಡಿ ಇವತ್ತು ಅತ್ಯಂತ ಪರಿಣಾಮಕಾರಿಯಾಗಿ ನಾವು ಅದನ್ನು ಮಾಡ್ತಾ ಇದ್ದೇವೆ ಅನ್ನೋಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಹೆಲ್ತಲ್ಲಿ ಒಂದೇ ನಿಮಿಷ ಒಂದೇ ನಿಮಿಷ ಸಂಬಂಧಪಟ್ಟಿಂದ ಒಂದು ನಿಮಿಷ ಅದಕ್ಕೆ ಬರುವಂತೀವಿ. ಒಂದು ನಿಮಿಷ ನಾ ಬೇರೆ ವಿಷಯ ಆಮೇಲೆ ಕೇಳೋಣ. ಬಂಡೆಪ್ಪ ಅವರೇ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಆಮೇಲೆ ಅದೊಂದು ಕಂಟಿನ್ಯೂಟಿ ಇದೆ, ಮುಗಿದೋಗ್ಲಿ. ನಾನು ಎಲ್ಲ ಹೆಲ್ತ್ ವಿಷಯದಲ್ಲಿ ಒಂದನ್ನು ಹೇಳೋದನ್ನು ನಾನು ಮರ್ತಿದ್ದೆ. ವಿಶೇಷವಾಗಿ ನಮ್ಮ ಕ್ಲಿನಿಕ್ಸನ್ನು ನಾವು ಪ್ರಾರಂಭ ಮಾಡಿ ಬೆಂಗಳೂರು ಮತ್ತು ಎಲ್ಲ ಶಹರಗಳಲ್ಲಿ 438 ಕ್ಲಿನಿಕ್ ಮಾಡಬೇಕನ್ನುವಂಥ ಗುರಿ ಇದೆ. ಈಗಾಗಲೇ ಸುಮಾರು 260ಕ್ಕಿಂತ ಹೆಚ್ಚನ್ನು ಮಾಡಿದ್ದೇವೆ. ಇದೇ ತಿಂಗಳು ಇನ್ನೊಂದು 100-150 ಮಾಡ್ತಾ ಇದ್ದೇವೆ. ಒಟ್ಟು ಈ ವರ್ಷ 438 ಸಂಪೂರ್ಣವಾಗಿ ಪ್ರಾರಂಭ ಮಾಡ್ತೇವೆ. ಈ ನಮ್ಮ ಕ್ಲಿನಿಕ್ಕಿನ ವೈಶಿಷ್ಟ್ಯ ಏನಂದರೆ ಕೇವಲ ಅಲ್ಲಿ ಚೆಕ್ ಇದೇನೋ ನಿಮ್ಮ ಡಾಕ್ಟರ್ ಹಿಡಿದು ಇದು ನೋಡೋದಂಥದ್ದಲ್ಲ, ಡಯಾಗ್ನೋಸಿಸ್ ಅಷ್ಟೇ ಅಲ್ಲ, ಅಲ್ಲಿ ಟೆಸ್ಟಿಂಗ್ ಲ್ಯಾಬು ಕೂಡ ಮಾಡಿದ್ದೇವೆ. ಟೆಸ್ಟಿಂಗ್ ಲ್ಯಾಬನ್ನು ಮಾಡಿ ಶುಗರು, BP, ಬ್ಲಡ್ ಟೆಸ್ಟು ಎಲ್ಲ ಸಂಪೂರ್ಣವಾಗಿರುವಂಥ ಒಂದು ವ್ಯವಸ್ಥೆ ಮತ್ತು ಫ್ರೀ ಔಷಧಿ, ಆ ಕ್ಲಿನಿಕ್ನಲ್ಲಿ ಫ್ರೀ ಔಷಧಿ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಯೋಗ ಸೆಂಟರನ್ನು ಮಾಡಿದ್ದೇವೆ ಮತ್ತು ಭಾಳ ದೊಡ್ಡ ರೆಸ್ಪಾನ್ಸ್ ಬರ್ತಾ ಇದೆ ಎಲ್ಲ ಕಡೆ. ಇದನ್ನು ಹೆಚ್ಚಿಗೆ ಮಾಡಬೇಕನ್ನುವಂಥ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. ಮತ್ತು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿರುವಂಥ ಕ್ಲಿನಿಕ್ ಮಾಡಬೇಕನ್ನುವಂಥದ್ದು ಎಲ್ಲ ಕಡೆ ಸಾರ್ವತ್ರಿಕವಾಗಿತ್ತು. ಹೆಣ್ಮಕ್ಕಳ ಕಾಯಿಲೆ ತಮ್ಮದೇ ಆದಂಥ ಬೇರೆ ಬೇರೆ ಇರೋದರಿಂದ ಅದನ್ನು ವಿಶೇಷವಾಗಿ ಕ್ಲಿನಿಕ್ಸ್ ಮಾಡಬೇಕು ಅಂತ, ಹಾಸ್ಪಿಟಲ್ ಕೆಲವೆಲ್ಲ ವಾರ್ಡ್ಗಳಿದ್ದಾವೆ, ಅದು ಕ್ಲಿನಿಕ್ಸ್ ಮಾಡಬೇಕು ಅಂತ ಹೇಳಿದ್ರಿಂದ ಆಯುಷ್ಮತಿ ಕ್ಲಿನಿಕ್ ಅಂತ 250 ಕ್ಲಿನಿಕ್ಗಳನ್ನು ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದೆ. ಹೌದು, ಆಯುಷ್ಮತಿ, ಅದಕ್ಕೆ ಹೆಸರು ಆಯುಷ್ಮತಿ ಅಂತ ಹೇಳಿದ್ರು, ಡೆಡಿಕೇಟೆಡ್ ಫಾರ್ ವುಮನ್. ಈ ಕ್ಲಿನಿಕನ್ನು ಕೂಡ ನಾವು ಮಾಡಿದ್ದೀವಿ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಮುಖ್ಯಮಂತ್ರಿಗಳು ಈ ಕುಡಿಯೋ ನೀರಿನ ಬಗ್ಗೆದಾಗ ತಾವು JJM ಪ್ರಧಾನಮಂತ್ರಿಗಳು ಮಾಡಿದ್ದೆಲ್ಲ ಹೇಳಿದ್ರೆ ನಾವು ಅದಕ್ಕೆ ಅಪ್ರಿಷಿಯೇಟ್ ಮಾಡಿದ್ದೆವು. ತುಂಬ ಚೆನ್ನಾಗಿ ಮನೆಗೆ ಟ್ಯಾಪ್ ಇದೆ ಅಂಥೇಳಿ. ಈಗ ನಮ್ಮ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಬೀದರ್ನಲ್ಲಿ ನಾವು ನೋಡಿದರೆ ನಾವೆಲ್ಲರೂ ಬೋರ್ವೆಲ್ ಆಧಾರಿತ ನೀರು ಕುಡಿತಾ ಇದ್ದೀವಿ. ಈಗ ನಂದೇ ಕಾನ್ಸ್ಟಿಟ್ಯೂನ್ಸಿ ತಾವು ಲೆಕ್ಕ ಹಾಕಿದರೆ 100 ಹಳ್ಳಿ ಬರ್ತಾವೆ. ಅದರಲ್ಲಿ ಈಗ ಸದ್ಯಕ್ಕೆ ಮಲ್ಟಿವಿಲೇಜ್ ಸ್ಕೀಮಲ್ಲಿ ಓನ್ಲಿ 18 ಹಳ್ಳಿ ಇದೆ ಮುಖ್ಯಮಂತ್ರಿಗಳೇ, ಬರೀ 18. ನಿಮ್ಮ ಅಧಿಕಾರಿಗಳಿಗೆ ಅದು ಯಾವುದು ಡಿಪಾರ್ಟ್ಮೆಂಟ್ ಇದ್ರದ್ದು ಹೇಳಿ ಸಾಕಾಗೋಯ್ತು ನನಗೆ. ಇನ್ನೂ 2 ಪ್ರಪೋಸಲ್ ಪೆಂಡಿಂಗ್ ಇದೆ. ಈಗ ಆಲ್ರೆಡಿ JJM ವರ್ಕ್ ನಡೀತಾ ಎಲ್ಲ ಸುಮಾರು ಅಷ್ಟು ಹಳ್ಳಿ 80 ಹಳ್ಳಿಗೆ JJM ವರ್ಕ್ ನಡೀತಾ ಇದೆ. ಸೋರ್ಸೇ ಇಲ್ಲ ಅಲ್ಲಿ. ಸೋರ್ಸಲ್ಲಿ ಕಾರಂಜನಿಂದ ಇದೆ, ಬಟ್ ಇವ್ರು MVS ತಗೋಬೇಕಲ್ವಾ? ಅಲ್ಲಲ್ಲ, ನಿಮ್ಗೆ ನಿಮ್ಮ ಗಮನಕ್ಕೆ ತರ್ತದೆ ಈ ಟಾಯ್ಲೆಟ್ ಅದು ತಗೊಂಡಿರೇ ಒಳ್ಳೇದಾಗುತ್ತೆ. ಇಲ್ಲ ಅಂದ್ರೆ ಅದು ಬರೋಷ್ಟೇ ಇವು ಬಂದಾಗ ಹೋಗ್ತಾವೆ. ಕೇಳ್ರಿ, ಕೊಡ್ರಿ ಆದೇಶ ಕೊಡ್ರಿ. ಇರ್ರಿ ಕೂತ್ಕೊಳ್ರಿ ಒಂದೇ ನಿಮಿಷ ರೀ. ಈ ತರ ಮಾಡಿದ್ರೆ ನಾನು ಹೆಂಗ್ ಭಾಷಣ ಮಾಡೋದು? ಸೋರ್ಸೇ ಭಾಳ ಇಂಪಾರ್ಟೆಂಟು. ಅದಕ್ಕೆ ಅದು ಇರ್ಲಪ್ಪ, ಇರಲಿ, ಕಾಕ್ಲಿನ್ ಇಂಪಾರ್ಟೆಂಟ್, ಆಮೇಲೆ ಮಾತಾಡೋದು. ಸೋರ್ಸ್
ನಾವು ಸೋರ್ಸ್ ಆಧಾರಿತವಾಗೇ ಮಾಡ್ತಿರೋದು ಎಲ್ಲ ಕಡೆ. ಹೇಳ್ತೇನೆ ಕೇಳಿ, ಎಲ್ಲೆಲ್ಲಿ ಡ್ಯಾಮ್ ಸೈಟ್ಸ್ ಇದೆ ಅಲ್ಲಿಂದನೇ ನಾವು ತೊಗೊಳ್ತಾ ಇರೋದು ಎಲ್ಲ ಕಡೆ. ನಿಮ್ಮ ಬೀದರು ಕಾರಂಜನದಿಂದನೇ ತೊಗೋಬೇಕಾಗತ್ತೆ, ತೊಗೊಳ್ತೀವಿ. ಅದರಲ್ಲಿ ಯಾವುದೇ ಅನುಮಾನ ಬೇಡ, ಅದರಲ್ಲಿ ಅನುಮಾನನೇ ಬೇಡ. ನಾನು ಹೇಳ್ತೀನಿ ಕೇಳಿ, ನಾನು ಬೇಕಾದ್ರೆ ನಿಮ್ದೆಲ್ಲ ಯೋಜನೆಗಳನ್ನು ತರಿಸಿ ನೋಡ್ತೇನೆ. ಐ ವಿಲ್ ಸಿ ದ್ಯಾಟ್ ಪರ್ಮನೆಂಟ್ ಸೋರ್ಸ್ ಇದ್ದರೆ, ಪರ್ಮನೆಂಟ್ ಸೋರ್ಸ್ ಇದ್ದರೆ ನಾವು ಮಾಡೋಕ್ಕೆ ಹೋಗುತ್ತೆ. ನನಗೆ ಗೊತ್ತಿದೆ ಅದು. ಐ ಆಮ್ ಕಮಿಟೆಡ್ ಟು ದ್ಯಾಟ್. ಮಾನ್ಯ ಕಾಕ್ಲಿಯರ್ ಇಂಪ್ಲಾಂಟ್ ಏನಪ್ಪ ಹೇಳ್ಬಿಡಿ. ಕಾಂಕ್ಲೇರ್ ಇಂಪ್ಲಾಂಟ್ ತಾವು ತಂದಿರೋದಕ್ಕೆ ಸ್ವಾಗತ ಮಾಡ್ತೇವೆ. ಬಟ್ ಅದಕ್ಕೆ ಲೈಫು 5 years ಇರ್ತದೆ ಅಷ್ಟೇ. ಈಗ ನನ್ನೂರಿನಲ್ಲೇ ಒಬ್ಬವನು ಇಂಗ್ಲೆಂಡ್ ಒಳಗೇನು ಮಿಷನ್ ಹಾಕ್ತೀರಿ ಅದನ್ನು ಚೇಂಜ್ ಮಾಡಬೇಕಾಗ್ತದೆ. ನಮಗೆ ನನ್ನೂರಿನಲ್ಲೇ ಒಂದು ಪೇಷಂಟಿಗೆ ತಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡಿದೆ, ಅವಾಗ ಹೇಳಿದೆ ಏನು ಗೊತ್ತಿಲ್ಲ ಇದು ಅಂದ್ರಿ. ಅಲ್ಲಿ ಏನಾಗಿದೆ ಅಂದರೆ ಒಂದು ಇಂಗ್ಲೆಂಡ್ ಯಾರೋ ಒಬ್ಬನು ಕ್ರಿಕೆಟ್ ಪ್ಲೇಯರ್ ಅವ್ರಿಗೆ ಫ್ರೀ ಕೊಟ್ಟಿದ್ರು, ಹಾಕ್ಸಿದ್ರು. ಈಗ ಅದನ್ನು ಚೇಂಜ್ ಮಾಡಬೇಕಾಗಿದೆ, ನೀವು ಬರೆದ್ರಿ ನನ್ನ ಲೆಟ್ರ್ ಮೇಲೆ. ಬಟ್ ಅದು ಅವ್ರೇನು ಹೇಳ್ತಾರೆ, ನೀವು ರಿಪ್ಲೇಸ್ ಮಾಡೋದಕ್ಕಿಲ್ಲ, ನಮ್ಮ ಹತ್ರ ಹೊಸ ಪೇಷಂಟಿಗೆ ಮಾತ್ರ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸ್ವಲ್ಪ ಸರಿಪಡಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ಯಾವುದಾದ್ರು ಒಂದು ಸ್ಕೀಮ್ ಮಾಡಿದಾಗ ಇಂಪ್ಲಿಮೆಂಟ್ ಮಾಡುವಾಗ ಹೊಸ ಹೊಸ ವಿಚಾರಗಳು ಬರ್ತವೆ. ಈಗ ಕಾಂಕ್ಲಿಯರ್ ಇಂಪ್ಲಾಂಟೇ ಹಾಕಲಿಲ್ಲ ಅಂತಂದ್ರೆ ಇವ್ರು ಕೇಳೋ ಪ್ರಶ್ನೆನೇ ಬರ್ತಿದ್ದಿಲ್ಲ, ನಮ್ಗೆ ಕೊಡಿ 5 ವರ್ಷ ಮುಗಿದಿದೆ ಅಂತ. ಸೊ ದೀಸ್ ಆರ್ ಆಲ್ ಆ್ಯಸ್ ವಿ ಇಂಪ್ಲಿಮೆಂಟ್ ವಿ ಹ್ಯಾವ್ ಟು ಡೂ ದಿ ಇಂಪ್ರೂವ್ಮೆಂಟ್. ಅವ್ರು ಇದ್ರ ಮೇಲೆ ನಾನು ಆಗಲೇ ಶಿಫಾರಸು ಮಾಡಿದ್ದೇನೆ, ಅದು ಕೊಡಿ ಅಂತ ಕೊಡ್ತಾರೆ. ಸೊ ವಿ ವಿಲ್ ಟೇಕ್ ಕೇರ್ ಆಫ್ ಆಲ್ ದೀಸ್ ಥಿಂಗ್ಸ್. ಬಟ್ ನಾನು ಹೇಳೋದು, ಹುಟ್ಟ ಕಿವುಡರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ ಮುಖ್ಯಮಂತ್ರಿ ಸಮಾಜದಲ್ಲಿ ಅನ್ನುವಂಥದ್ದು. 2015 ಇಸ್ಕಾಮ್ ನಾನೇ ಫಸ್ಟ್ ತಂದೆ ಹೆಲ್ತ್ ಮಿನಿಸ್ಟರ್ ಕಾಕ್ ಇಂಪ್ಲಾಂಟ್ ಸ್ಕೀಮ್. ಸುಧಾಕರ್ ಕೂಡ ಗೊತ್ತಿದೆ ಭಾಳ ಚೆನ್ನಾಗಿ. ಫಸ್ಟ್ ಇವತ್ತು 13 ಲಕ್ಷ ಇತ್ತು, ಈಗ ಬಂದಿದೆ, ಮತ್ತೆ ಕಂಟಿನ್ಯೂ ಮಾಡಿದ್ದಾರೆ. ಇವತ್ತು ಸ್ವಲ್ಪ ಗ್ಯಾಪ್ ಇತ್ತು, ಐ ಅಪ್ರಿಷಿಯೇಟ್ ದ್ಯಾಟ್. ಫಸ್ಟ್ ಅಲ್ಲಲ್ಲ ಫ್ರೀ ಆಗಿ ನಾನು ಹೇಳಿದ್ನಲ್ಲ, ಅದಕ್ಕೆ ಹಣನೇ ಇಟ್ಟಿರಲಿಲ್ಲ, ದುಡ್ಡು ಇಟ್ಟಿರ್ತಾನೆ. ಸಿ ಕಾಕ್ಲಿಯರ್ ಇಂಪ್ಲಾಂಟು 5 ಲಕ್ಷದಿಂದ 20 ಲಕ್ಷ ಒಂದೊಂದಕ್ಕೆ. ಯಾರು ಬಡವರು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ, ಶ್ರೀಮಂತರು ಕೂಡ ಕೊಂಡ್ಕೊಳ್ಳೋದು ಕಷ್ಟ ಇದೆ. ಅನ್ಲೆಸ್ ಅಂಟಿಲ್ ಬಜೆಟ್ ಸಪೋರ್ಟ್ ಈಸ್ ದೇರ್, ದ್ಯಾಟ್ ಪ್ರೋಗ್ರಾಮ್ ವಿಲ್ ನಾಟ್ ಬಿ ಸಕ್ಸಸ್ಫುಲ್. ಸೊ ಐ ಆಮ್ ಅವೇರ್ ಆಫ್ ದಿಸ್. ಮಾಡಿದ್ದೆವು, NHO ದುಡ್ಡು ಕೊಟ್ಟು ಚಾಲನೆ ಆಗ್ತಿತ್ತು, ಮತ್ತೆ ಬಂದಾಗ ಇಟ್ ವಾಸ್ ಡಿಸ್ಕಂಟಿನ್ಯೂಡ್, ಮತ್ತೆ ಅದನ್ನು ರೀಸ್ಟಾರ್ಟ್ ಮಾಡಿದ್ದಾರೆ. ರೀಸ್ಟಾರ್ಟ್ ಅಂದ್ರೆ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋ ಹಂಗೆ ಇದು ಬಹಳ ಸ್ಪಂದನಾಶೀಲ ಸರ್ಕಾರ, ಇದು ಬಹಳ ಇಂಪಾರ್ಟೆಂಟ್ ಕಾರ್ಯಕ್ರಮ. NHM ಮಾತ್ರ ಇವ್ರು ಕಾಯ್ಕೊಳ್ತಾ ಇದ್ರು. ಇವತ್ತು ರಾಜ್ಯ ಸರ್ಕಾರದಿಂದಾನೇ ನಾವು ಅನುದಾನ ಕೊಟ್ಟಿದ್ದೀವಿ. ಈಗಾಗಲೇ 139 ಮಕ್ಕಳಿಗೆ ಸರ್ಜರಿ ಆಗಿದೆ. ಆಸ್ ಯು ನೋ, ಈ ಟ್ರೀಟ್ಮೆಂಟ್ಗೆ ಕೇವಲ ಒನ್ ಟೈಮ್ ಟ್ರೀಟ್ಮೆಂಟ್ ಅಲ್ಲ ಮಾನ್ಯ ಸಭಾಧ್ಯಕ್ಷರೇ, ಅದು ಹುಟ್ಟದಾಗಿಂದ ಹಿಡಿದು 6 ವರ್ಷ 7 ವರ್ಷ ಅದಕ್ಕೆ ಸ್ಪೀಚ್ ಅಂಡ್ ಹಿಯರಿಂಗ್ ಇದೆಲ್ಲ ಕೂಡ ತರಬೇತಿ ಕೂಡ ಆಗ್ಬೇಕಾಗ್ತದೆ. ಕಂಪ್ಲೀಟ್ ಹ್ಯಾಂಡ್ ಹೋಲ್ಡ್ ಮಾಡುವಂತದ್ದು ಮಲ್ಟಿ ಸೆಕ್ಟೋರಲ್ ಅಪ್ರೋಚ್ ಮಾಡಿದೀವಿ. ಅವರು ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಂಡಿದ್ರು, CM ಒಬ್ರು ಉತ್ತರ ಹೇಳ್ತಾ ಇದ್ರು, ಈಗ ನೀವು ಅವರನ್ನು ಎಬ್ಸಿದ್ರಿ. ಕರೆಕ್ಟ್, ಹೆಲ್ತ್ ಮಿನಿಸ್ಟರ್ ಹೇಳಬೇಕಲ್ಲ. ನೀವು ಇದು ಬಹಳ ಒಳ್ಳೆ ಸ್ಕೀಮ್. ಅನೇಕ ಬಡವರು ಸುಧಾಕರ್, ನಾನು ಹೇಳಿದ್ದೇನು ಅಂದ್ರೆ, ಮುಖ್ಯಮಂತ್ರಿಗಳ ಆಗಳಿಂದ ಹೆಲ್ತ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ತಿದ್ದಾರೆ. ನೀವು ಎಲ್ಲೂ ಇಂಟರ್ವ್ಯೂನ ಆಗ್ಲಿಲ್ಲ, ನೀವು ಅಲ್ಲಿ ಮಾತಾಡ್ಕೊಂಡಿದ್ರಿ. ಇವರು ಯುಟಿಗಾದ್ರೆ ನಿಮ್ಮನ್ನು ಸುಮ್ಮನೆ ಬಿಡ್ಲಿಲ್ಲ, ಎಬ್ಸಿದ್ರಪ್ಪ. ಇಲ್ಲ, ಅವರು ಮಾನ್ಯ ಆರೋಗ್ಯ ಅವರಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳೇ ಉತ್ತರ ಕೊಟ್ಟು ಮುಗಿಸ್ತಿದ್ರು. ಆಸ್ ಎ ಹೆಲ್ತ್ ಮಿನಿಸ್ಟರ್ ಆಗಿದ್ರು ಅವರು ಎದ್ದು ನಿಂತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದಿಸ್ತಾರೆ. ಇಂಥ ಒಳ್ಳೆ ಕಾರ್ಯಕ್ರಮನ ನೀವು ದೊಡ್ಡ ಪ್ರಮಾಣದಲ್ಲಿ ತಗೊಂಡಿದ್ದೀರಿ. 2015 ಸ್ಟಾರ್ಟ್ ಮಾಡಿ ಆದ್ರೆ ಸ್ಟೇಟ್ ಅನುದಾನ ಕೊಟ್ಟಿರ್ಲಿಲ್ಲ ಅಂತ ಆಯ್ತಲ್ರಿ. ಮಾಡಿದ್ರಿ, ಎಷ್ಟು ನಂಬರ್ಸ್ ಒಂದು ವರ್ಷಕ್ಕೆ ಮಾಡಿದ್ರಿ? ಆಯ್ತು ಬಿಡ್ರಿ, ನೀವು ಮಾಡಿದ್ದು ಶುರು ಸ್ಟಾರ್ಟ್ ಆಗಿದ್ದು ಅದಾಯ್ತು. ಅದು ಸ್ಟೇಟ್ ಇಂದ ದುಡ್ಡು ಕೊಟ್ಟಿರ್ಲಿಲ್ಲ ಅಂತ, ಈಗ ಸ್ಟೇಟ್ ಇಂದಾನೇ ದುಡ್ಡು ಕೊಡ್ತಿದ್ದೀರಿ. ಈ ತರ ಬಹಳಷ್ಟು ಯೋಜನೆಗಳು ಸ್ಟಾರ್ಟ್ ಆಗಿ ಅಲ್ಲಲ್ಲೇ ನಿಂತೋಗಿ ಕೆಟ್ಟೋಗಿ ನಿಂತೋಗಿರುವಂತ ಟ್ರಕ್ ಬಸ್ ತರ ಇದಾವೆ. ಆದ್ರೆ ಅದಕ್ಕೆ ಸಂಪೂರ್ಣ ಸಪೋರ್ಟ್ ಮಾಡಿ, ಅದೇ ಬದ್ಧತೆ, ದಟ್ಸ್ ಅ ಡಿಫ್ರೆನ್ಸ್. ಹೇಳೋಗೋಸ್ಕರ ಹೇಳೋದಲ್ಲ, ಇದೇ ಬದ್ಧತೆಯಿಂದ ಬಜೆಟ್ ಪ್ರಾವಿಷನನ್ನು ಮಾಡಿ ನಾವು ಮಾಡಿದ್ದೇವೆ. ಈವನ್ ನಮ್ಮ ಕ್ಲಿನಿಕ್ಕು ಕೂಡ ಬಜೆಟ್ ಪ್ರಾವಿಷನನ್ನು ಮಾಡಿದ್ದೇವೆ. ವಿದೌಟ್ ಬಜೆಟ್ರಿ ಒಂದು ಯೂನಿಟ್ಗೆ ಇಷ್ಟು 1 ಕೋಟಿ
ಬಜೆಟ್ ಪ್ರಾವಿಷನ್ ಮಾಡಿರೋದು, ಇದಕ್ಕೂ ಕೂಡ ಬಜೆಟ್ ಪ್ರಾವಿಷನ್ ಮಾಡಿರೋದು. ಅವರು NHM ಹೇಳಿದರು, NHM ಕೂಡ ನಮ್ಮ ಕೇಂದ್ರ ಸರ್ಕಾರವೇ ಇದನ್ನು ಚಿಂತನೆಯನ್ನು ಮಾಡಿರೋದು ಈ ಪ್ರೋಗ್ರಾಮನ್ನು. ಅದರಿಂದ ನನಗೇನು ಅದರ ಬಗ್ಗೆ ಏನು ತಕರಾರು ಇಲ್ಲ, ಬೇಸರ ಇಲ್ಲ. ಪ್ರಶ್ನೆ ಏನು ಅಂತಂದರೆ, ಈ ಥರದ ಇಂಪಾರ್ಟೆಂಟ್ ಯೋಜನೆಗಳನ್ನು, ಅದು ವಿಶೇಷವಾಗಿ ಬಡವರಿಗೆ ಇಷ್ಟು ಕಾಸ್ಟ್ಲಿ ಎಕ್ವಿಪ್ಮೆಂಟ್ ಕೊಡೋದಕ್ಕೆ ವಿ ಹ್ಯಾವ್ ಟು ಬಿ ರಿಯಲಿ ಕಮಿಟೆಡ್, ಇಲ್ಲಂದ್ರೆ ಆಗಲ್ಲ ಅನ್ನುವಂಥದ್ದು ಅಷ್ಟೇ. ಇಲ್ಲ, ಇನ್ನೂ ಜಾಸ್ತಿ ಆಗ್ತದೆ, ಇನ್ನೂ ಜಾಸ್ತಿ ಆಗ್ತಾ ಇದೆ. ಒಂದ್ಸತಿ ಗುಡ್ ಡೆವಲಪ್ ಅಲ್ಲ, ಇದು ಭಾಳಷ್ಟು ಜನಕ್ಕೆ ಇಂಥ ಯೋಜನೆ ಇದೆ ಅನ್ನೋದು ಕೂಡ ಗೊತ್ತಿರಲ್ಲ. ಒಂದ್ಸತಿ ಪ್ರಾರಂಭ ಆದಾಗ ಗೊತ್ತಾಗ್ತದೆ. ಮಾನ್ಯ ಸಭಾಧ್ಯಕ್ಷರೇ, ಜಲ್ ಜೀವನ್ ಮಿಷನ್ ಬಗ್ಗೆ ನಾನು ಹೇಳಿದೆ. ಉತ್ತಮವಾದಂಥ ಕುಡಿಯೋ ನೀರನ್ನು ಕೊಟ್ಟರೆ ಸ್ವಾಸ್ಥ್ಯ ಹೆಚ್ಚಿರ್ತದೆ ಮತ್ತು ಆ ಕುಟುಂಬದಲ್ಲಿ ಆರೋಗ್ಯ ಜೊತೆಗೆ ಒಂದು ರೀತಿಯಲ್ಲಿ ಆ ಹೆಣ್ಣು ಮಕ್ಕಳಿಗೆ ಕೆಲಸದ ಭಾರ ಕಡಿಮೆ ಆಗ್ತದೆ. ಆ ಟೈಮ್ ಯುಟಿಲೈಸೇಷನ್ ಎಲ್ಲ ಇನ್ನಷ್ಟು ಕ್ರಿಯೇಟಿವ್ ಆಗಿ ಮಾಡೋಕ್ಕೆ ಸಾಧ್ಯ ಇದೆ. ಹೀಗಾಗಿ ಅದು ಬಹಳ ಇಂಪಾರ್ಟೆಂಟ್ ಇರುವಂಥದ್ದು. ಅದನ್ನು ಮಿಷನ್ ಮೋಡಲ್ಲಿ ತೆಗೆದುಕೊಂಡು ನಾವು ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ವರ್ಷ 25 ಲಕ್ಷ ಟ್ಯಾಪ್ಗಳಿಗೆ, ಮನೆಗಳಿಗೆ ಕುಡಿಯೋ ನೀರನ್ನು ಒದಗಿಸೋದಕ್ಕೆ ಈಗಾಗಲೇ ಎಲ್ಲ ಯೋಜನೆಗಳನ್ನು ಅನುಮೋದನೆ ಮಾಡಿದ್ದೇವೆ. ಇನ್ನು ಕೆಲವು ಯೋಜನೆಗಳು ಅವು ಕೂಡ ಅನುಮೋದನೆಯನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಇದಕ್ಕೆ ವಿಶೇಷವಾಗಿ ಬಜೆಟಲ್ಲಿ ಪ್ರಾವಿಷನನ್ನು ಮಾಡಿದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮಾಜದ ಒಂದು ಏಳಿಗೆ ಆಗಬೇಕು, ಮುಖ್ಯವಾಣಿ ಅವರು ಕೂಡ ಬರಬೇಕನ್ನುವಂಥದ್ದು ಎಲ್ಲರೂ ಕೂಡ ಚಿಂತನೆ ಇದೆ. ಆದರೆ ಅವುಗಳಿಗೆ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ ಅವುಗಳನ್ನು ನಾವು ಇದುವರೆಗೂ ಮಾಡಿದರೆ ಇವತ್ತು ಆ ಪರಿಸ್ಥಿತಿ ಇರಲಿಲ್ಲ. ಆದರೆ ಇವತ್ತು ಹಲವಾರು ಯೋಜನೆಗಳಿದ್ದಾವೆ ಇಲ್ಲಿನೂ ಕೂಡ, ಗಂಗಾ ಕಲ್ಯಾಣದಿಂದ ಹಿಡಿದು ಎಲ್ಲ ಜಮೀನು ತೆಗೆದುಕೊಳ್ಳೋವರೆಗೂ ಎಲ್ಲ ಯೋಜನೆಗಳಿದ್ದಾವೆ. ಆದರೆ ಅದನ್ನು ಪರಿಣಾಮಕಾರಿಯಾಗಿ ಮುಟ್ಟಿಸುವಂಥ ಕೆಲಸ ಇಲ್ಲ. ಮತ್ತು ಇನ್ನು ಕೆಲವು ಯೋಜನೆಗಳು ಆ ಜನಾಂಗಕ್ಕೆ ಉಪಯುಕ್ತ ಇದೆಯೋ ಇಲ್ಲೋ ಅನ್ನುವಂಥ ಯೋಚನೆ ಇಲ್ಲದೇ ನಾವೇ ಯೋಜನೆಗಳನ್ನು ಮಾಡ್ತಾ ಇರ್ತೇವೆ. ಹೀಗಾಗಿ ಭಾಳಷ್ಟು ಯೋಜನೆಗಳ ಲಾಭವನ್ನು ಅವ್ರು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಸಂಪೂರ್ಣವಾದಂಥ ಒಂದು ಚಿಂತನೆಯನ್ನು ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇದೆ. ಕೆಲವನ್ನು ಐಡೆಂಟಿಫೈ ಮಾಡಿದ್ದೀವಿ ನಾವು. ಎಲ್ಲವನ್ನೂ ಕೂಡ ಮಾಡೋಕ್ಕೆ ಹೋಗಿ ಎಲ್ಲ ಸ್ಪ್ರೆಡಿಂಗ್ ದ ಬಟರ್ ಈವನ್ ಅಂತಲ್ಲ, ಹಂಗಲ್ಲ, ಕೆಲವನ್ನು ಟಾರ್ಗೆಟೆಡ್ ಆಗಿ ಮಾಡಬೇಕು ಅಂತ ಅವರ ಮನದಾಳದಲ್ಲಿ ಅವ್ರ ಜೊತೆಗೆ ಚರ್ಚೆಯನ್ನು ಮಾಡಿ ಇವತ್ತು ನಾವು ಮಾಡ್ತಾಯಿದ್ದೀವಿ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನಾವು ನೋಡ್ತೇವೆ ಈ ಬಡವರಿಗೆ ಒಂದೊಂದು ಸಂದರ್ಭದಲ್ಲಿ ಸಣ್ಣ ಸಣ್ಣ ವಿಚಾರನೂ ಕೂಡ ಭಾಳ ಸಮಸ್ಯೆ ಆಗ್ತಿರ್ತದೆ. BPLಲ್ಲಿರುವಂಥ SC STಗಳಿಗೆ ಎಲ್ಲ ರೀತಿಯ ಎಲ್ಲ ಸಮಸ್ಯೆಗಳು ಕೂಡ ಇದ್ದಾವೆ. ಆದ್ದರಿಂದ ಅವರ ಒಂದು ಭಾರವನ್ನು ಕಡಿಮೆ ಮಾಡೋ ಸಲುವಾಗಿ ಇವತ್ತು ನಾವು ಹಲವಾರು ಕ್ರಮಗಳನ್ನು ನಾವು ತೆಗೆದುಕೊಂಡು ಮನೆ ಕಟ್ಟೋದಕ್ಕೆ, ಉದಾಹರಣೆಗೆ ಇವತ್ತು 2 ಲಕ್ಷ ಕೂಡ ಹೆಚ್ಚಿಗೆ ಮಾಡೋದಕ್ಕೂ ಕೂಡ ನಾವು ಕೆಲಸ ಮಾಡಿದ್ದೇವೆ. ಆದ್ದರಿಂದ ಅವ್ರ ಕಾಂಟ್ರಿಬ್ಯೂಷನ್ ಕೂಡ ಕಡಿಮೆ ಆಗ್ತದೆ. ಆ ನಿಟ್ಟಿನಲ್ಲಿ ಒಂದು ಪ್ರಮುಖವಾದಂಥ ನಿರ್ಣಯವನ್ನು ಮಾಡಿದ್ವಿ. 75 ಯೂನಿಟ್ಸ್ ಪವರನ್ನು ಇವತ್ತು ಪುಕ್ಕಟೆ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಜಮೀನು ಕೊಂಡ್ಕೊಳ್ಳೋದಕ್ಕೆ ಬೆಂಗಳೂರು ಸುತ್ತಮುತ್ತಲೂ 20 ರಿಂದ 25 ಲಕ್ಷ, ಬೆಂಗಳೂರಿನ ಆಚೆ 15 ರಿಂದ 20 ಲಕ್ಷಕ್ಕೆ ಏರಿಸಿದ್ದೇವೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಆ ಯುವಕರಿಗೆ ಬೇರೆ ಬೇರೆ ಯೋಜನೆಗಳಿದ್ದಾವೆ. ನಾನು ಆಗಲೇ ಹೇಳಿದಂತೆ ಸೆಲ್ಫ್ ಎಂಪ್ಲಾಯ್ಮೆಂಟ್, ಆದರೆ ಕೂಡಲೇ ಅವ್ರಿಗೆ ಉಪಯೋಗ ಆಗುವಂಥ ಕೆಲಸಗಳಾಗಬೇಕು ಅಂತ ಹೇಳಿ ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ ಬಜೆಟಲ್ಲಿ ಇರಲಿಲ್ಲ. ಬಜೆಟ್ ಎಲ್ಲವೂ ಈಗ ನಾನು ಹೇಳಿದ ಬಜೆಟಲ್ಲಿಲ್ಲ, ಬಜೆಟ್ ಹೊರತುಪಡಿಸಿನೂ ನಾವು ಮಾಡಿದ್ದೇವೆ. ಇದು 100 ಜನ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಬಾಬು ಜಗಜೀವನ್ ರಾಮ್ ಹೆಸರಿನಲ್ಲಿ ಅವರಿಗೆ ಅವರು ಮಾರ್ಕೆಟಿಂಗ್ ಏಜೆಂಟ್ ಆಗಬೇಕು ಅಂತ ಹೇಳಿ ಸ್ವಯಂ ಉದ್ಯೋಗರ ಮಾಡಲಿ, ಯಾವುದೋ ಕಂಪ್ನಿ ಮಾರ್ಕೆಟಿಂಗ್ ಏಜೆಂಟ್ರಾಗಲಿ ಅಂಥೇಳಿ 2 ವೀಲರ್ ವಿತ್ ಆಲ್ ದ ಫೆಸಿಲಿಟೀಸ್ ಅವ್ರಿಗೆ ಮನೆ ಮನೆಗೆ ಹೋಗಿ ಮಾರ್ಕೆಟಿಂಗ್ ಮಾಡೋದಕ್ಕಾಗಲಿ ಇನ್ನೊಂದಕ್ಕಾಗಲಿ 100 ಇವತ್ತು ವೆಹಿಕಲ್ಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಇದೇ ವರ್ಷ ಮಾಡಿದ್ದೀವಿ, ಪ್ರಸ್ತುತ ವರ್ಷದಲ್ಲೇ ಮಾಡಿದ್ದೀವಿ. ಅದನ್ನು ಹೆಚ್ಚಿಗೆ ಮಾಡಬೇಕು ಅಂಥೇಳಿ ಈ ವರ್ಷ 2 ವೀಲರ್ ಬದಲು 3 ವೀಲರ್ ಕೊಡಬೇಕು ಅಂಥೇಳಿ ಈಗ ಬಜೆಟಲ್ಲಿ ಕೂಡ ನಾವು ಮಾಡಿದ್ದೇವೆ. ಅದೇ ರೀತಿ ಹಾಸ್ಟೆಲ್ಗಳು, ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಸಂಖ್ಯೆ
ಹಾಸ್ಟೆಲಲ್ಲಿ ಬಯಸೋರಂಥ ಸಂಖ್ಯೆ ಪ್ರತಿ ವರ್ಷವೂ ಜಾಸ್ತಿ ಆಗ್ತದೆ. ಆದರೆ ಪ್ರತಿ ವರ್ಷ ಒಂದು 10, 15, 20 ಹಾಸ್ಟೆಲ್ಗಳನ್ನು ನಾವು ಮಾಡ್ತಾಯಿದ್ವಿ. ಆದರೆ ನಾನು ಕಳೆದ ವರ್ಷ ತೀರ್ಮಾನ ಮಾಡಿದೆ, 100 ಅಂಬೇಡ್ಕರ್ ಹಾಸ್ಟೆಲ್ಗಳನ್ನು SC STಗೆ ಮಾಡಬೇಕು. ಅಷ್ಟೇ ಅಲ್ಲ, ಸುಮಾರು 5 ಕಡೆ ಇವತ್ತು ಮೆಗಾ ಹಾಸ್ಟೆಲ್ಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ನಾವೆಲ್ಲ ನೋಡ್ತೀವಿ. ಈಗ ಉದಾಹರಣೆಗೆ ಮಂಗಳೂರಿಗೆ ಎಲ್ಲ ಹಳ್ಳಿ ಕಡೆಯಿಂದ ಬರ್ತಾರೆ ಮಕ್ಕಳು, ಧಾರವಾಡಕ್ಕೆ ಬರ್ತಾರೆ, ಮೈಸೂರಿಗೆ ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ, ಗುಲ್ಬರ್ಗಕ್ಕೆ ಬರ್ತಾರೆ. ಆ ಹಳ್ಳಿಯಿಂದ ಬಂದ ಮಕ್ಕಳಿಗೆ ಹಾಸ್ಟೆಲ್ಲೇ ಇರೋಲ್ಲ. ಅವರು ಬೇರೆ ಬೇರೆ ಕಡೆ ಇರುವಂಥ ವ್ಯವಸ್ಥೆ ಕೊನೆಗೆ ಅವ್ರು ಕಲಿಯೋದು ಕೂಡ ಕಷ್ಟ ಆಗ್ತದೆ. ಅದಕ್ಕಾಗಿ ನನ್ನ ಮನಸ್ಸಿನಲ್ಲಿರುವಂಥದ್ದು ಪ್ರತಿಯೊಂದು ಜಿಲ್ಲೆಗೆ ಇಂಥದ್ದು ಆಗಬೇಕು ಅನ್ನುವಂಥದ್ದಿದೆ. ಪ್ರಾರಂಭದಲ್ಲಿ 5 ರೀಜ್ನಲ್ ಹೆಡ್ ಕ್ವಾರ್ಟರ್ಸಲ್ಲಿ ಮಾಡಿದ್ದೇವೆ. 1,000 ಮಕ್ಕಳಿಗೆ ಮೆಗಾ ಹಾಸ್ಟೆಲ್ಗಳನ್ನು ಇವತ್ತು ನಾವು ಮಾಡ್ತಾಯಿದ್ದೇವೆ. ಈಗಾಗಲೇ ಅದು ಟೆಂಡರ್ ಪ್ರಕ್ರಿಯೆ ಮುಗಿದಿದೆ, ಆ ಕೆಲಸ ಕೂಡ ಪ್ರಾರಂಭ ಆಗುತ್ತೆ. ಅದಕ್ಕಾಗಿ ನಾವು ಹಲವಾರು ನಮ್ಮ ಸರ್ಕಾರಿ ಭೂಮಿಯನ್ನೇ ನಾವು ತೆಗೆದುಕೊಳ್ತೀವಿ, ಯಾಕಂದರೆ ಭೂಮಿದೊಂದು ಮತ್ತೆ ಸಮಸ್ಯೆ ಆಗಬಾರ್ದು ಅಂತ 5 ಮೆಗಾ ಹಾಸ್ಟೆಲ್ಗಳನ್ನು ಮಾಡಿದ್ದೇವೆ. ಈ ಪೂರ್ಣ ಆದ ಮೇಲೆ ಇನ್ನಷ್ಟು ಮೆಗಾ ಹಾಸ್ಟೆಲ್ಗಳನ್ನು ಮಾಡ್ತೇವೆ. ಎಲ್ಲಿ ಎಜುಕೇಷನ್ ಸೆಂಟರ್ ಇದೆ ಅಲ್ಲಿ ನಾವು ಇವತ್ತು ಪ್ರಶಸ್ತಿ ಕೊಟ್ಟು ಮಾಡಿದ್ದೇವೆ ಮಾನ್ಯ ಸಭಾಧ್ಯಕ್ಷರೇ. ಇದು ಒಂದು ಹೊಸ ಕನ್ಸೆಪ್ಟ್ ಬರ್ತಾ ಇದೆ. ಎಲ್ಲ ಮಕ್ಕಳಿಗೆ ಸಮಾನವಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಅವರು PGವರೆಗೂ ಅಲ್ಲಿ ಕಲಿಯುವಂಥ ವ್ಯವಸ್ಥೆಗಳನ್ನು ಕೂಡ ಇವತ್ತು ನಾವು ಮಾಡ್ತಾಯಿದ್ದೇವೆ ಮಾನ್ಯ ಸಭಾಧ್ಯಕ್ಷರೇ. ಮತ್ತು 550 ಕನಕದಾಸ್ ಹಾಸ್ಟೆಲ್ಗಳನ್ನು ಮಾಡಿದೆ. ಅದು ಕೂಡ ಭಾಳ ಕೊರತೆ ಇದೆ. OBCಯಲ್ಲಿಂದ ಇನ್ನೂ ಜಾಸ್ತಿ ಕೊರತೆ ಇದೆ. ಅಲ್ಲಿ OBC ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ. ಇವತ್ತು ಸುಮಾರು 2.5 ಲಕ್ಷ ಮಕ್ಕಳು OBC ಹಾಸ್ಟೆಲಲ್ಲಿದ್ದಾರೆ. ಆದ್ದರಿಂದ ನಾನು ವರ್ಷದ ಮಧ್ಯದಲ್ಲಿ ನಾನು ಇನ್ನೊಂದು ತೀರ್ಮಾನ ಮಾಡಿದೆ. 25% ನಮ್ಮ ಹಾಸ್ಟೆಲ್ ಕೆಪಾಸಿಟಿಯನ್ನು ಹೆಚ್ಚಿಗೆ ಮಾಡಿ ಅದಕ್ಕೆ 250 ಕೋಟಿ ರೂಪಾಯಿನ ಕೊಟ್ಟು ಇವತ್ತು ಸುಮಾರು 30,000 OBC ಮಕ್ಕಳಿಗೆ ಅಡಿಷ್ನಲ್ ಅಡ್ಮಿಷನನ್ನು ಕೊಟ್ಟು, ಅವರು ಇಲ್ಲಿದ್ರೆ ವಿದ್ಯಾಸಿರಿ ಅಂಥೇಳಿ ಅಲ್ಲಿ ಇಲ್ಲಿ ಬಾಡಿಗೆ ಮನೆಯಲ್ಲಿ ಇರುವಂಥ ವ್ಯವಸ್ಥೆಗಳಿದೆ. ಆದ್ದರಿಂದ ಹಾಸ್ಟೆಲ್ಗಳಲ್ಲೇ ಕೆಪಾಸಿಟಿ ಇನ್ಕ್ರೀಸ್ ಮಾಡಿ 250 ಕೋಟಿ ರೂಪಾಯಿನ ಕೊಟ್ಟು ಸುಮಾರು 30,000 ಅಡಿಷ್ನಲ್ ಮಕ್ಕಳಿಗೆ ಮಾಡಿದ್ದೇವೆ. ಈ ವರ್ಷ ನಾವು ಒಟ್ಟಾರೆ ಕಳೆದ ವರ್ಷಕ್ಕಿಂತ 1 ಲಕ್ಷ OBC ಮಕ್ಕಳಿಗೆ ಹಾಸ್ಟೆಲ್ ಫೆಸಿಲಿಟಿಯನ್ನು ಮತ್ತು ವಿದ್ಯಾಸಿರಿಯನ್ನು ಕೊಡುವಂಥ ತೀರ್ಮಾನವನ್ನು ಮಾಡಿ 1 ಲಕ್ಷ ಅಧಿಕವಾಗಿ. ಯಾಕಂದರೆ ಜನಸಂಖ್ಯೆ ಜಾಸ್ತಿ ಇದೆ, OBCಯವರ ಮಕ್ಕಳ ಕಲಿಯುವಂಥ ಸಂಖ್ಯೆನೂ ಕೂಡ ಜಾಸ್ತಿ ಇರೋದರಿಂದ ಈ ಕೆಲಸವನ್ನು ಮಾಡಿದೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸರ್ಕಾರ ಹಲವಾರು ವಿಚಾರಗಳಲ್ಲಿ ವಿನೂತನವಾದಂಥ ನಿರ್ಣಯಗಳನ್ನು ಮಾಡಿದೆ. ಈ ಪ್ಲ್ಯಾನಿಂಗಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಪ್ರಾದೇಶಿಕ ಅಸಮತೋಲನ ಜೊತೆಗೆ ತಾಲೂಕುಗಳಲ್ಲಿ ಕೂಡ ಅಸಮತೋಲನ ಇದೆ. ಹೀಗಾಗಿ ಇವತ್ತು ಆಕಾಂಕ್ಷಿ ತಾಲೂಕುಗಳನ್ನು ಮಾಡಿದ್ವಿ. ಅದು 4 ವಿಚಾರಗಳಲ್ಲಿ ನಾವು ಐಡೆಂಟಿಫೈ ಮಾಡಿದ್ದೇವೆ. ಒಂದು ಶಿಕ್ಷಣದಲ್ಲಿ ರಾಜ್ಯ ಎವರೇಜ್ಗಿಂತ ಕಡಿಮೆ ಇರುವಂಥದ್ದು, ಒಂದು ಆರೋಗ್ಯದಲ್ಲಿ ರಾಜ್ಯ ಎವರೇಜ್ಗಿಂತ ಕಡಿಮೆ ಇರುವಂಥದ್ದು, ಪೌಷ್ಟಿಕತೆಯಲ್ಲಿ ರಾಜ್ಯ ಆರೋಗ್ಯಕ್ಕಿಂತ ಕಡಿಮೆ ಇರುವಂಥದ್ದು, ಮತ್ತು ಮಕ್ಕಳ ಮತ್ತು ತಾಯಿಯ ವಿಚಾರದಲ್ಲಿ ಆರೋಗ್ಯಕ್ಕಿಂತ ಕಡಿಮೆ ಇರುವಂಥದ್ದು. ಈ ವಿಚಾರದಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನಾವು ಶಿಕ್ಷಣದಲ್ಲಿ ಸುಮಾರು 97 ತಾಲೂಕುಗಳು, ಆರೋಗ್ಯದಲ್ಲಿ 103 ತಾಲೂಕುಗಳು, ಮಕ್ಕಳ ಮತ್ತು ಇದು ಕೂಡ 100 ತಾಲೂಕುಗಳು ಐಡೆಂಟಿಫೈ ಮಾಡಿದ್ದೇವೆ. ಸುಮಾರು 3,000 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಇದಕ್ಕೆ ಒದಗಿಸಿದ್ದೇವೆ. ಈಗಾಗಲೇ ಅದರ ಕೆಲಸ ಕಾರ್ಯಗಳು ನಡೀತದೆ, ಪರಿಣಾಮಗಳು ಕೂಡ ಆಗ್ತಾ ಇದೆ. ವಿಶೇಷವಾಗಿ ಪೌಷ್ಟಿಕಾಹಾರದ ಒಂದು ಕೊರತೆ. ಮಾನ್ಯ ಸಭಾಧ್ಯಕ್ಷರೇ, ಈ ಪೌಷ್ಟಿಕಾಹಾರದಲ್ಲಿ ನಮ್ಮ ಖಾದರ್ ಅವರು ಆರೋಗ್ಯ ಸಚಿವರು ಇದ್ರು, ಅವ್ರಿಗೆ ಗೊತ್ತಿದೆ. ಈ ಮಾಡ್ರೇಟ್ಲಿ ಮಾಲ್ ನ್ಯೂಟ್ರಿಷನ್ನು ಮತ್ತು ಸಾಧಾರಣ ಅಪೌಷ್ಟಿಕತೆ ಮಕ್ಕಳು, ತೀವ್ರವಾದ ಅಪೌಷ್ಟಿಕ ಮಕ್ಕಳು ಅಂತ 2 ಭಾಗ ಮಾಡಿದ್ರು. ಇದು ಗರ್ಭಿಣಿ ಸ್ತ್ರೀಯರಿಗೆ ಮತ್ತು 6 ವರ್ಷದ
ಮಕ್ಕಳವರೆಗೂ ಕೂಡ ಅವ್ರಿಗೆ ಆಹಾರ ಪೌಷ್ಟಿಕಾಹಾರತೆಯನ್ನು ಕೊಡಬೇಕು ಅನ್ನುವಂಥದ್ದು ಇವತ್ತು ಕಾರ್ಯಕ್ರಮ ಇತ್ತು. ನಾನು ಅಧಿಕಾರ ವಹಿಸ್ಕೊಂಡ ಮೇಲೆ ಈ ಮಾಡ್ರೇಟ್ ಏನಿದೆ ಸಾಧಾರಣವಾಗಿರೋ ಪೌಷ್ಟಿಕತೆ ಅಂತ ಅದನ್ನು ಕೂಡ ತೀವ್ರತೆಯಲ್ಲೇ ತೊಗೊಂಡು ಬಂದು ತೀವ್ರತೆಗೆ ಏನು ಆಹಾರ ಕೊಡ್ತಿದ್ವಿ, ವಿಟಮಿನ್ ಟ್ಯಾಬ್ಲೆಟ್ಸ್ ಕೊಡ್ತಾಯಿದ್ವಿ, ಐರನ್ ಟ್ಯಾಬ್ಲೆಟ್ಸ್ ಕೊಡ್ತಾಯಿದ್ವಿ, ಅದನ್ನು ಮಾಡ್ರೇಟ್ಗೂ ಕೂಡ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ. ಯಾಕಂದರೆ ಮಾಡ್ರೇಟನ್ನು ಭಾಳ ದಿವಸ ನೆಗ್ಲೆಕ್ಟ್ ಮಾಡಿದೆ, ದಿ ಸ್ಲಿಪ್ ಡೌನ್ ಟು ಸೀರಿಯಸ್ಲಿ ಮಾಲ್ ನ್ಯೂಟ್ರಿಷನ್. ಆದ್ದರಿಂದ ಆ ತೀರ್ಮಾನವನ್ನು ಮಾಡಿದ್ದೇವೆ. ಸುಮಾರು 52 ಲಕ್ಷ ಫಲಾನುಭವಿಗಳಿಗೆ ಇದು ಮುಟ್ಟಿದೆ. ಮಾನ್ಯ ಸಭಾಧ್ಯಕ್ಷರೇ, ಇದು ಪೌಷ್ಟಿಕತೆಯ ಕೊರತೆ ಬಹಳ ನಮಗೆ ಮನಸ್ಸಿಗೆ ನೋವಾಗುವಂಥದ್ದು. ತಾಯಿ ಮತ್ತು ಮಕ್ಕಳು ಆರೋಗ್ಯ ಬಹಳ ಮುಖ್ಯ. ಇದು ಅತ್ಯಂತ ಅವಶ್ಯಕತೆ ಇದೆ. ಯಾವುದಾದ್ರೂ ಒಂದು ನಾಗರಿಕ ಸಮಾಜಕ್ಕೆ ಒಂದು ಪೌಷ್ಟಿಕ ಆಹಾರದ ಕೊರತೆ ತಾಯಿ ಗರ್ಭದಲ್ಲಿದ್ದಾಗ ತಾಯಿಯ ಮರಣ ಆಗೋದಾಗಲಿ, ಶಿಶು ಮರಣ ಆಗೋದಾಗಲಿ, ಇದು ನಿಜವಾಗ್ಲೂ ಕೂಡ ನಮಗೆಲ್ಲರಿಗೂ ಕೂಡ ತಲೆ ತಗ್ಗಿಸುವಂಥ ವಿಚಾರ. ಇದನ್ನು ನಾವು ಇವತ್ತು ಸಂಪೂರ್ಣವಾಗಿ ಕಡಿಮೆ ಮಾಡುವಂಥ ವಿಚಾರದಲ್ಲಿ ಅತಿ ಹೆಚ್ಚು ದುಡ್ಡನ್ನು ಖರ್ಚು ಮಾಡಿ ಮತ್ತು ವಿಶೇಷವಾಗಿ ಏನಿದೆ ಅಂದರೆ ಮಾನ್ಯ ಸಭಾಧ್ಯಕ್ಷರೇ, ದಕ್ಷಿಣ ರಾಜ್ಯದಲ್ಲಿ ಇವತ್ತು ನಮ್ಮದು 5 ರಾಜ್ಯದಲ್ಲಿ 3-4 ಹಿಂಗೆ ಕೆಲವು ನಂಬರ್ಗಳಿದೆ. ಯಾಕಂತ ನಾನು ನೋಡಿದಾಗ ಇಡೀ ರಾಜ್ಯದಲ್ಲಿ ಬೇರೆಯವ್ರಿಗಿಂತ ಎವರೇಜ್ ಚೆನ್ನಾಗಿದ್ದರು. ಒಂದು 2-3 ಜಿಲ್ಲೆಯಲ್ಲಿ ಇದು ಕೊರತೆಯಿಂದಾಗಿ ಅದು ನಮ್ಮನ್ನು ತೆಳಗೆ ತರ್ತಾ ಇದೆ. ಅದಕ್ಕೆ ಟಾರ್ಗೆಟೆಡ್ ಆಗಿ ಆ ಜಿಲ್ಲೆ ಆ ತಾಲೂಕಿಗೆ ಮಾಡಿ ಅಲ್ಲಿನೂ ಕೂಡ ನಮ್ಮ ಸ್ಟೇಟ್ ಎವರೇಜ್ಗಿಂತ ಹೆಚ್ಚು ತರಬೇಕು ಆ ಮಕ್ಕಳಿಗೆ ಅನ್ನುವಂಥದ್ದನ್ನು ಹಿಂದುಳಿದ ಪ್ರದೇಶ, ಶಿಕ್ಷಣದಿಂದ ಹಿಂದುಳಿದಂಥ ಪ್ರದೇಶ, ಬಡತನ ಇರುವಂಥ ಪ್ರದೇಶಕ್ಕೆ ಆ ಮಕ್ಕಳಿಗೆ ಮುಟ್ಟಿಸಬೇಕು ಅಂಥೇಳಿ ವಿಶೇಷವಾದಂಥ ಅನುದಾನವನ್ನು ಕೂಡ ಕೊಟ್ಟು ಇವತ್ತು ಆ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಇದರ ಜೊತೆಗೆ ನಾವು ಇದು ಕೇವಲ ಸಾಮಾಜಿಕ ವಲಯದಲ್ಲಿ ಅಷ್ಟೇ ಅಲ್ಲ, ಆರ್ಥಿಕ ವಲಯದಲ್ಲೂ ಕೂಡ ಭಾಳ ದೊಡ್ಡ ಸಾಧನೆಯನ್ನು ಇವತ್ತು ನಾವು ಮಾಡಿದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ, ಕೋವಿಡ್ನಿಂದ ಇಂಡಸ್ಟ್ರಿಯಲೈಸೇಷನ್ನಲ್ಲಿ ಭಾಳ ಸಮಸ್ಯೆ ಆಗಿತ್ತು. ಅದನ್ನು ಪುನಶ್ಚೇತನಗೊಳಿಸೋದಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ ಪರಿಣಾಮವಾಗಿ ಇವತ್ತು ನಾವು ಏನು ಇನ್ವೆಸ್ಟ್ಮೆಂಟ್ ಇದೆ, ಇನ್ವೆಸ್ಟ್ಮೆಂಟ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಮ್ಮ ಕರ್ನಾಟಕಕ್ಕೆ ಹರಿದು ಬರ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮತ್ತು ಹಲವಾರು ಕ್ರಮಗಳನ್ನು ನಾವೇನು ತೆಗೆದುಕೊಂಡಿದ್ದೇವೆ ಕಳೆದ 3 ವರ್ಷದಲ್ಲಿ. ಎರಡನೇದಾಗಿ ವೆರಿ ಬಿಗ್ ಹ್ಯೂಮನ್ ಟ್ಯಾಲೆಂಟ್ ಏನಿದೆ, ನಮ್ಮದು ಟೆಕ್ನಿಕಲ್ ಟ್ಯಾಲೆಂಟ್ ಏನಿದೆ ಅದು ಕೂಡ ಕಾರಣ. ಮತ್ತು ಇಲ್ಲಿರುವಂಥ ಒಂದು ಎಕೋಸಿಸ್ಟಮ್, ಎಂಟೈರ್ ಎಕೋಸಿಸ್ಟಮ್ ಏನಿದೆ ಅದು ಇಂಡಸ್ಟ್ರಿಯಲ್ ಫ್ರೆಂಡ್ಲಿ ಇರೋದ್ರಿಂದ ಇವತ್ತು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ. ಕಳೆದ 5 ಕ್ವಾರ್ಟರ್ಸಿಂದ FDIದಲ್ಲಿ ನಾವು ನಂಬರ್ 1 ಇದೆ. ಇಡೀ ದೇಶದಲ್ಲಿ FDIದಲ್ಲಿ ಇವತ್ತಿಗೂ ಕೂಡ ನಾವು ನಂಬರ್ 1 ಇದ್ದೇವೆ. ಮತ್ತು ಇನೋವೇಷನ್ನಲ್ಲಿ ನೀತಿ ಆಯೋಗ ಕರ್ನಾಟಕ ನಂಬರ್ 1 ಸ್ಟೇಟ್ ಅನ್ನುವಂಥದ್ದು ಇನೋವೇಷನ್ನಲ್ಲಿ ಕೂಡ ಇವತ್ತು ನಮಗೆ ಬಹುಮಾನವನ್ನು ಕೂಡ ಕೊಡ್ತಾ ಇದೆ. ಅಲ್ಲದೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ಟಾಪ್ ಸ್ಟೇಟ್, ಒನ್ ಆಫ್ ದಿ ಟಾಪ್ ಸ್ಟೇಟ್ಸ್ ಅನ್ನುವಂಥದ್ದು ಕೂಡ ಇವತ್ತು ಗುರುತಿಸಿದ್ದಾರೆ. ಹೀಗೆ ಇಂಡಸ್ಟ್ರಿಯಲೈಸೇಷನ್ಗೆ ಕೂಡ ಒತ್ತು ಕೊಟ್ಟು ಮತ್ತು ಅದರಿಂದ ಎಕಾನಮಿ ಹೆಚ್ಚಾಗಬೇಕು, ಇನ್ನೊಂದು ಉದ್ಯೋಗ ಹೆಚ್ಚಾಗಬೇಕು. ಅದಕ್ಕಾಗಿ ಮಾನ್ಯ ಸಭಾಧ್ಯಕ್ಷರೇ, ನಾವು ಹೆಚ್ಚಿಗೆ ಉದ್ಯೋಗ ಕೊಡೋರಿಗೆ ಹೆಚ್ಚಿನ ಒಂದು ಇನ್ಸೆಂಟಿವ್ ಕೊಡಬೇಕು ಅಂತೇಳಿ ಒಂದು ಪ್ರಥಮ ಬಾರಿ ದೇಶದಲ್ಲಿ ಎಂಪ್ಲಾಯ್ಮೆಂಟ್ ಪಾಲಿಸಿಯನ್ನು ಮಾಡಿದ್ವಿ. ಇದುವರೆಗೂ ಇರಲಿಲ್ಲ. ಸಾಮಾನ್ಯವಾಗಿ ಇದುವರೆಗೂ ಬರೀ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿಗೆ ಸಬ್ಸಿಡಿಗಳು ಇರ್ತಿತ್ತು. ಈಗ ಯಾರು ಹೆಚ್ಚು ಉದ್ಯೋಗ ಕೊಡ್ತಾರೆ, ಕ್ಯಾಪಿಟಲ್ ಸಬ್ಸಿಡಿ ಜೊತೆಗೆ ಎಂಪ್ಲಾಯ್ಮೆಂಟ್ ಇನ್ಸೆಂಟಿವ್ ಕೂಡ ನಾವು ಕೊಡ್ತಾ ಇದ್ವಿ. ಯಾವ ಸೆಕ್ಟರು, ಯಾವ ಇಂಡಸ್ಟ್ರೀಸ್ ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ಕೊಡ್ತೀವಿ ಅವ್ರಿಗೆ ಇನ್ಸೆಂಟಿವ್ ಕೊಡೋದಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿ ಅದು ಫಾರ್ಮುಲೇಟ್ ಸುಧಾ ಮಾಡಿದ್ದೆ. ಹೀಗೆ ಒಂದು ಕಡೆ ಆರ್ಥಿಕತೆ ಬೆಳಿಬೇಕು, ಉದ್ಯೋಗ ಬೆಳಿಬೇಕು, ಉದ್ದಿಮೆಯ ಜೊತೆಗೆ ಉದ್ಯೋಗ ಬೆಳಿಬೇಕು. ಉದ್ಯೋಗ ಬೆಳೆದಾಗ ಅದು ಮತ್ತೆ ಆರ್ಥಿಕತೆಗೆ ಸಹಾಯ ಆಗ್ತದೆ. ಆ ಕೆಲಸವನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ
ಹೇಳೋಕ್ಕೆ ಇಚ್ಛೆಪಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ. ಒಂದೇ ನಿಮಿಷ, ನಾನು ಆಗಲೇ ಹುಡುಕ್ತಾ ಇದ್ದೆ. ಇದರ ಜೊತೆಗೆ ಇವತ್ತು ಸೆಮಿಕಂಡಕ್ಟರ್ ಪಾಲಿಸಿ ಮತ್ತು ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್ ಪಾಲಿಸಿ, ಮೊನ್ನೆ ಏರೋಸ್ಪೇಸ್ ಆದಮೇಲೆ ನಮ್ಮ ಕರ್ನಾಟಕಕ್ಕೆ ಸುಮಾರು 3,500 ಕೋಟಿಗಿಂತ ಹೆಚ್ಚು MOUಗಳನ್ನು ಇವತ್ತು ನಾವಿಲ್ಲಿ ಸೈನ್ ಮಾಡಿದ್ವಿ. ಏರೋಸ್ಪೇಸಲ್ಲಿ ಆ್ಯಂಡ್ ಡಿಫೆನ್ಸ್ನಲ್ಲಿ 65% ಆಫ್ ಡಿಫೆನ್ಸ್ ನೀಡ್ ಈಸ್ ಪ್ರೊಡ್ಯೂಸ್ಡ್ ಇನ್ ಕರ್ನಾಟಕ. ಅವ್ರ ಕಾಂಟ್ರಿಬ್ಯೂಷನ್ ಡಿಫೆನ್ಸ್ ಸೆಕ್ಟರಲ್ಲಿ, ಏರೋಸ್ಪೇಸಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಇವತ್ತು ನಮ್ಮದು ಕಾಂಟ್ರಿಬ್ಯೂಷನ್ ಇದೆ. ಒಂದು ವಿಚಾರ ಹೇಳಬೇಕಾದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಬೆಳಗಾಂನಲ್ಲಿ ಒಂದು ಏರೋಸ್ಪೇಸ್ CRZ ಇದೂ ಇದೆ. ಒಟ್ಟು ಒಂದು ಏರೋಪ್ಲೇನ್ಗೆ ಏರ್ಕ್ರಾಫ್ಟ್ಗೆ ಏನು ಪಾರ್ಟ್ಸ್ ಬೇಕು ಎಲ್ಲವೂ ಕೂಡ ಇಲ್ಲಿ ಪ್ರೊಡ್ಯೂಸ್ ಆಗ್ತದೆ. ಎಲ್ಲ ಇಲ್ಲಿಂದ ಆಗ್ತದೆ, ಕೆಲವೆಲ್ಲ ಎಕ್ಸ್ಪೋರ್ಟ್ ಕೂಡ ಆಗ್ತವೆ. ನನ್ನ ಆಸೆ ಇರೋದಂತ ಇಷ್ಟೇ, ಇಲ್ಲಿನೂ ಕೂಡ ಒಂದು ಕಮರ್ಷಿಯಲ್ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬರಬೇಕನ್ನುವಂಥದ್ದು ನನ್ನ ಆಸೆ. ಅದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರ ಪ್ರಯತ್ನಗಳನ್ನು ಮಾಡ್ತಾಯಿದೆ. ಎಲ್ಲ ಲೀಡಿಂಗ್ ಕಂಪ್ನೀಸ್ ಜೊತೆಗೆ ಈಗಾಗಲೇ ಸಂಪರ್ಕವನ್ನು ಬೆಳೆಸಿದೆ. ಬೋಯಿಂಗ್ ಆಗಲಿ, ಏರ್ಬಸ್ ಆಗಲಿ, ಅವರೆಲ್ಲರೂ ಕೂಡ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಹಾಗಾಗಿ ಅವ್ರ ಜೊತೆಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಮಹತ್ವವನ್ನು MSME ಕೂಡ ನಾವು ಕೊಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಇವತ್ತು ನಮ್ಮ KSFC ಮುಖಾಂತರ, ಬ್ಯಾಂಕ್ಗಳ ಮುಖಾಂತರ ನಾವು ಭಾಳ ಸುಲಭವಾಗಿ ಅವ್ರಿಗೆಲ್ಲ ಸಪೋರ್ಟ್ ಸಿಸ್ಟಮ್ಗಳನ್ನು ಏನು ಬೇಕು ಅದನ್ನು ನಮ್ಮ ರಾಜ್ಯ ಸರ್ಕಾರದಿಂದ ಇವತ್ತು ನಾವು ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೇವೆ. ಮಾನ್ಯ ಸಭಾಧ್ಯಕ್ಷರೇ, ಇದರ ಜೊತೆಗೆ ಇವತ್ತು ಮೂಲಭೂತ ಸೌಕರ್ಯ, ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಕರ್ನಾಟಕ ಮುಂದೆ ಅಭಿವೃದ್ಧಿ ಆಗಬೇಕಾದ್ರೆ ಸಾಲಿಡ್ ಇನ್ಫ್ರಾಸ್ಟ್ರಕ್ಚರ್ ಬೇಕೇ ಬೇಕು. ರಸ್ತೆಗಳು ಕಳೆದ 5 ವರ್ಷದಲ್ಲಿ ರಾಜ್ಯದಲ್ಲಿ ಸುಮಾರು 6,000 ಕಿಲೋಮೀಟರ್ ರಸ್ತೆ ಇವತ್ತು ನಮ್ಮ ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ಆಗಿದೆ. ಈ ಕಳೆದ ವರ್ಷ ಸುಮಾರು 2,000 ಕಿಲೋಮೀಟರ್ ಸ್ಟೇಟ್ ಹೈವೇಗಳನ್ನು ಇವತ್ತು ನಾವು ಮಾಡಿದ್ದೇವೆ. SSDPಯಲ್ಲಿ ಸುಮಾರು 3,000 ಕೋಟಿ ರೂಪಾಯಿಯನ್ನು ಅದಕ್ಕೆ ಈಗಾಗಲೇ ಖರ್ಚನ್ನು ಮಾಡಿದ್ದೇವೆ. ಸುಮಾರು ಈ ಜಿಲ್ಲಾ ಮುಖ್ಯ ರಸ್ತೆಗಳನ್ನು ಕೂಡ ನಾವು ಕೈಗೆತ್ತಿಕೊಂಡಿದ್ದೇವೆ. ಅದೇ ರೀತಿ ನಮ್ಮ ರೈಲ್ವೇಸಲ್ಲಿ ಕೂಡ ಇವತ್ತು 9 ಯೋಜನೆಗಳನ್ನು ನಾವು ಪ್ರಪೋಸಲ್ ಮಾಡಿದ್ದೀವಿ. ಅವೆಲ್ಲವೂ ಕೂಡ ಅನುಮೋದನೆ ಆಗಿದೆ. 7,561 ಕೋಟಿ ಕೇಂದ್ರ ಸರ್ಕಾರ ಅದಕ್ಕೆ ಈ ಸತಿ ಬಜೆಟಲ್ಲಿ ಮೀಸಲಿಟ್ಟಿದೆ. ನಾವು ಲ್ಯಾಂಡನ್ನು ಕೊಡುವಂಥದ್ದು ಮತ್ತು ನಮ್ಮ ಕಾಂಟ್ರಿಬ್ಯೂಷನನ್ನು ಕೂಡ ಕೊಡಬೇಕಾಗುತ್ತೆ 50-50. ಅದಕ್ಕೆಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿದ್ದೇವೆ. ಪ್ರಯಾರಿಟಿ ಮೇಲೆ ಅವ್ರು ಯಾವ್ಯಾವ ರಿಲೀಸ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಎಲ್ಲ ಪ್ರಯಾರಿಟಿ ಮೇಲೆ ರಿಲೀಸನ್ನು ಮಾಡಿ ಯಾವ್ಯಾವುದು ಮುಗಿಯೋ ಹಂತದಲ್ಲಿದ್ದಾವೆ ರೈಲ್ವೆ ಅವುಗಳನ್ನು ಪೂರ್ಣ ಮುಗಿಸ್ಬೇಕನ್ನುವಂಥ ತೀರ್ಮಾನವನ್ನು ಕೂಡ ಇವತ್ತು ನಾವು ಮಾಡಿದ್ದೇವೆ. ಸಾಗರ್ ಮಾಲಾದಲ್ಲಿ ಇವತ್ತು ಪೋರ್ಟ್ಸ್ಗಳನ್ನು ತೆಗೆದುಕೊಳ್ಳೋದಕ್ಕೆ 12 ಪ್ರಾಜೆಕ್ಟ್ಸ್ಗಳು ಅಪ್ರೂವ್ ಆಗಿದೆ. ಅವು ಟೆಂಡರ್ ಕೂಡ ಆಗಿದೆ. ಈಗ ಕಾರ್ಯಗತ ಮಾಡುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾಯಿದ್ದೇವೆ. ಪ್ಲಸ್ ಮಂಗಳೂರು ಪೋರ್ಟು ವಿಸ್ತರಣೆ, ಕಾರವಾರ ಪೋರ್ಟ್ ವಿಸ್ತರಣೆ ಮತ್ತು ಕೇಣಿ ಪೋರ್ಟು PPP ಆಧಾರದಲ್ಲಿ ಮತ್ತು ಮಜಾಲಿ ಪೋರ್ಟು ಕಾರವಾರ ಹತ್ರ ಫಿಷರ್ಮನ್ ಪೋರ್ಟನ್ನು ಮಾಡೋದಕ್ಕೆ ಈಗಾಗಲೇ ನಾವು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಕೆಲವು ಟೆಂಡರ್ಗಳು ಕೂಡ ಅಂತಿಮ ಹಂತದಲ್ಲಿದ್ದಾವೆ. ಮಾನ್ಯ ಸಭಾಧ್ಯಕ್ಷರೇ, ಪ್ರಥಮ ಬಾರಿ ಒಂದು ಮರೀನಾ ಮಾಡಬೇಕು ಅನ್ನುವಂಥದ್ದು ನಮ್ಮ ಇಚ್ಛೆ ಆಗಿದೆ. ಕರಾವಳಿಯಲ್ಲಿ ಮರೀನಾ ಮಾಡಬೇಕು ಅಂತ. ಮರೀನಾ ಮಾಡೋದಕ್ಕೆ ಈ ವರ್ಷ ನಾವು ಯಾಕೆ ಸಾಧ್ಯ ಆಯಿತು ಅಂದರೆ ನಮ್ಮ CRZ ನಾಮ್ಸ್ ಇತ್ತು. CRZ ನಾಮ್ಸಲ್ಲಿ ಕರ್ನಾಟಕಕ್ಕೆ ಭಾಳಷ್ಟು ಹಿನ್ನಡೆ ಇತ್ತು. ಒಂದು ಕಡೆ ಗೋವಾದಲ್ಲಿ CRZ ನಾಮ್ಸನ್ನು ರಿಲ್ಯಾಕ್ಸ್ ಮಾಡಿದರು, ಇನ್ನೊಂದು ಕಡೆ ಕೇರಳದಲ್ಲಿ ಮಾಡಿದರು. 330ಕ್ಕಿಂತ ಹೆಚ್ಚು ಇರುವಂಥ ಕರಾವಳಿ ಪ್ರದೇಶದಲ್ಲಿ CRZ ಭಾಳ ರಿಸ್ಟ್ರಿಕ್ಷನ್ ಇತ್ತು. ಸುಮಾರು 1 ಕಿಲೋಮೀಟರ್ ಒಳಗಡೆ ಏನು ಮಾಡೋಕ್ಕಾಗದಿರುವಂಥದ್ದು ತಮ್ಮೆಲ್ಲ ಗೊತ್ತಿದೆ. ಅದನ್ನು ಈ ಸತಿ CRZ ನಾಮ್ಸನ್ನು ನಾವು ತೆಗೆದು ಹಾಕೋದಕ್ಕೆ ಯಶಸ್ವಿಯಾಗಿ ನಾವು ಮಾಡಿದ್ದೇವೆ.
ಈಗ ನಮ್ಮ ಪ್ಲ್ಯಾನ್ ಏನು ಕೊಟ್ಟಿದ್ವಿ ಆ ಪ್ಲ್ಯಾನ್ ಕೂಡ ಅಪ್ರೂವ್ ಮಾಡಿದ್ದಾರೆ. ಹೀಗಾಗಿ ಅಲ್ಲಿ ಬೀಚ್ ಟೂರಿಸಮ್ ಆಗಲಿ ಮತ್ತು ಬೀಚ್ ಸ್ಪೋರ್ಟ್ಸ್ಗಾಗಲಿ ಅವಕಾಶ ಇದೆ. ಹೀಗಾಗಿ ನಾವು ಒಂದು ಮರೀನಾ ಮಾಡಬೇಕು ಅಂತ ಬೈಂದೂರು ಹತ್ರ ಒಂದು ಮರೀನಾ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ಮಾಡಿದೆ. ಮರೀನಾ ಆದರೆ ಭಾಳ ದೊಡ್ಡ ಒಂದು ಕಮರ್ಷಿಯಲ್ ಆ್ಯಕ್ಟಿವಿಟಿ ಆಗ್ತದೆ. ಅಲ್ಲೆಲ್ಲ ಭಾಳ ಸುಂದರವಾಗಿ ಆಗ್ತದೆ, ಫ್ಯಾಮಿಲೀಸ್ ಬರ್ಬೋದು, ಸ್ಪೋರ್ಟ್ಸ್ ಇರ್ತದೆ, ಎಲ್ಲ ಇರ್ತದೆ. ಬೇರೆ ದೇಶದಲ್ಲಿ ಹೆಂಗಿದೆ ಅದೇ ಥರ ಆಗ್ತದೆ. ಅದಕ್ಕಾಗಿ ಈ ವರ್ಷವೇ ಆ ಕೆಲಸವನ್ನು ನಾವು DPR ಮಾಡಿ ಅದನ್ನು ಕೂಡ ನಾವು ಪ್ರಾರಂಭವನ್ನು ಇವತ್ತು ನಾವು ಮಾಡ್ತಾಯಿದ್ದೇವೆ. ಅದರ ಜೊತೆಗೆ 8 ಫಿಷರ್ಮನ್ ಪೋರ್ಟ್ಸ್ಗಳಿಗೆ ಡ್ರೆಜಿಂಗನ್ನು ನಾವು ತೆಗೆದುಕೊಂಡಿದ್ದೆ. 8 ಫಿಷರ್ಮನ್ ಪೋರ್ಟ್ ಡ್ರೆಜಿಂಗ್ ಮಾಡಿದರೆ ಆ ಬೋಟ್ಗಳು ಒಳಗಡೆ ಬರ್ಬೋದು, ಫಿಷರ್ಮನ್ಗೆ ಅನುಕೂಲ ಆಗ್ತದೆ. ಆ ಕೆಲಸವನ್ನು ಕೂಡ ಇವತ್ತು ನಾನು ಮಾಡ್ತಾಯಿದ್ದೇವೆ. ಅದರ ಜೊತೆಗೆ ಮಾನ್ಯ ಸಭಾಧ್ಯಕ್ಷರೇ, ಫಿಷರ್ಮನ್ಗೆ ಡೀಪ್ ಸಿ ಬೋಟ್ಸ್ಗಳನ್ನು ಪ್ರಥಮ ಬಾರಿ ನಾವು ಇಂಟ್ರಡ್ಯೂಸ್ ಮಾಡ್ತಾಯಿದ್ದೇವೆ ಸಾಗರಮಾಲಾ ಯೋಜನೆಯಲ್ಲಿ. ಡೀಪ್ ಸಿ ಏನಾಗುತ್ತೆ, ಅಲ್ಲೇ ಶಾಲೋ ವಾಟರ್ಸಲ್ಲಿ ಮೀನುಗಳು ದೊಡ್ಡ ಪ್ರಮಾಣದಲ್ಲಿ ಸಿಗಲ್ಲ, ದೊಡ್ಡ ಸೈಜ್ ಸಿಗಲ್ಲ, ಎಕ್ಸ್ಪೋರ್ಟ್ಗೆ ಅನುಕೂಲ ಇಲ್ಲ. ಹೀಗಾಗಿ ಡೀಪ್ ಸಿ ಫಿಶಿಂಗನ್ನು ನಮ್ಮ ಮೀನುಗಾರರಿಗೆ, ಮೀನುಗಾರ ಸಂಘಗಳಿಗೆ ಕೊಟ್ಟರೆ ಅವರು ಭಾಳ ಡೀಪಾಗಿ ಸಿಯಲ್ಲಿ ಹೋಗ್ತಾರೆ, ದೊಡ್ಡ ಪ್ರಮಾಣದ ಮೀನುಗಾರಿಕೆ ಅಭಿವೃದ್ಧಿ ಆಗ್ತದೆ, ಮೀನು ಮಾರಾಟ ಆಗುತ್ತೆ. ಹೀಗಾಗಿ 100 ಡೀಪ್ ಸಿ ಫಿಶಿಂಗಿಗೆ ಈಗಾಗಲೇ ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಅವುಗಳ ಬಿಲ್ಡಿಂಗ್ ಎಲ್ಲ ಅಂದರೆ ಶಿಪ್ ಬಿಲ್ಡಿಂಗ್ ಎಲ್ಲ ಕೆಲಸ ಪ್ರಾರಂಭ ಆಗ್ತಾಯಿದೆ. ಮತ್ತು ಈ ವರ್ಷವೂ ಕೂಡ ಅದನ್ನು ನೋಡಿಕೊಂಡು ಈ ವರ್ಷವೂ ಕೂಡ ಅದನ್ನು ಇನ್ನೊಂದು 100